ಕೋಟಿ ನಮಸ್ಕಾರಗಳು.
ಬಿಜೆಪಿ ಈ ಮಣ್ಣಲ್ಲಿ ಇದೆ ಬಿಜೆಪಿ ಉಸಿರಾಡೋ ಗಾಳಿ ಬಿಜೆಪಿ ನಮ್ಮನೆತ್ತರು ಕೂಡ ಬಿಜೆಪಿ ಮುಗಿಲೆತ್ತರು ಬಿಜೆಪಿ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಜನರ ಪರ ನಿಂತ ಪಕ್ಷ ಬಿಜೆಪಿ ನಾನೇ ಗೋಮಾತೆ ರಕ್ಷಣೆಯಲ್ಲಿ ಉದ್ಯೋಗ ಶಿಕ್ಷಣದಲ್ಲಿ ಹೆಜ್ಜೆ ಮುನ್ನಿಟ್ಟು ಬಿಜೆಪಿ ಒಂದನೇ ಹೊಡ ಜನರ ಬಿಜೆಪಿ ಮಹಾಭರವಸೆಯ ಬಿಜೆಪಿ ಸುರಕ್ಷಿತವಾದ ಸುಂದರ ರಾಜ್ಯವ ಕಟ್ಟಿದವರಿವರೇ ಇದು ಗೆಲುವಿನ ಪಕ್ಷ ಬಿಜೆಪಿ ಅಭಿವೃದ್ಧಿಯ ಪಕ್ಷ ಬಿಜೆಪಿ ಕನ್ನಡಿಗರ ಪಕ್ಷ ಬಿಜೆಪಿ ಇದು ಯುವಕರ ಪಕ್ಷ ಬಿಜೆಪಿ ಸಾಮಾನ್ಯರ ಪಕ್ಷ ಬಿಜೆಪಿ ಹೊಸತನದ ಪಕ್ಷ ಬಿಜೆಪಿ ವಿಕಾಸದ ಪಕ್ಷ ಬಿಜೆಪಿ ನಮ್ಮೆಲ್ಲರ ಪಕ್ಷ ಬಿಜೆಪಿ ಸುಳ್ಳೆಳ್ಳಿಯ ಮಾಸಿ ಮತಾಂತರ ಮಾಡೋರ್ನ ಬಿಜೆಪಿ ಬಿಟ್ಟೇ ಇಲ್ಲ ಕುವೆಂಪು ಕನಕದಾಸರ ಬಸವಣ್ಣ ಕೆಂಪೇಗೌಡರ ದಾರಿಯ ನಡಿತವರಲ್ಲ ವಾಲ್ಮೀಕಿ ಕಾವ್ಯದ ಇವರ ನೀತಿಲಿ ನಾರಾಯಣರು ಅಂಬೇಡ್ಕರ್ ಅವರ ಆದರ್ಶ ನಡೆಯಲ್ಲಿ ಜಾತಿ ಭೇದಾನ ಮಾಡಿಲ್ಲ ಇವರು ಎಂದೆಂದೂ ಅಣ್ತಮ್ಮಂದ್ರಂತೆ ನೋಡ್ತಾರೆ ಇವರು ಎಲ್ಲರನ್ನೂ ರಾಮನ ಭಕ್ತರು ಭುವನೇಶ್ವರಿಯ ಮಕ್ಕಳು ನಾಡ ರಕ್ಷಕರೇ ಬಿಜೆಪಿ ಯಾವತ್ತೂ ಮುಂದೆ ಬಿಜೆಪಿ ನಮ್ಮ ಮನಸ್ಸು ಒಂದೇ ಬಿಜೆಪಿ ಕನ್ನಡದಲ್ಲೂ ಬಿಜೆಪಿ ಈ ಮಣ್ಣಲ್ಲಿ ಇದೆ ಬಿಜೆಪಿ ಉಸಿರಾಡೋ ಗಾಳಿ ಬಿಜೆಪಿ ನಮ್ಮ ನೆತ್ತರು ಕೂಡ ಬಿಜೆಪಿ ಮುಗಿಲೆತ್ತರ ನೋಡು ಬಿಜೆಪಿ ರೈತರ ಕಷ್ಟಕ್ಕೆ 10,000 ವರ್ಷಕ್ಕೆ ಆದರಣೀಯರೇ, ಇದೀಗ ತಾನೇ ನಾಮಪತ್ರ ಸಲ್ಲಿಸುವ ಸಲುವಾಗಿ ಹೊರಟಂತ ಮೆರವಣಿಗೆ ಸ್ವತಂತ್ರ ಹೋರಾಟಗಾರರಾದಂಥ ಕಿಲ್ಲೆ ಮೈದಾನಕ್ಕೆ ತಲುಪಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಇವತ್ತಿನ ಸಭಾ ಕಾರ್ಯಕ್ರಮ ಪ್ರಾರಂಭಗೊಳ್ಳಲಿಕ್ಕಿದೆ. ಬಂದಿರತಕ್ಕಂಥ ಎಲ್ಲರೂ ವೇದಿಕೆಯ ಮುಂಭಾಗದಲ್ಲಿ ಬಂದು ಕುಳಿತುಕೊಂಡು ನಮ್ಮ ಜೊತೆ ಸಹಕರಿಸಬೇಕಾಗಿ ಈ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೇವೆ.
ಹಲೋ 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 ಇಲ್ಲ ವೇದಿಕೆ ಮಾತಾಡ್ಲಿಕ್ಕೆ ಯಾರು ಇವರ ಬಗ್ಗೆ ನಮ್ಮ ಯಾರ್ದು ಆಶಾಕ ಅಲ್ಲ ಆಶಾಕನ ಸಭೆಯಲ್ಲಿ ಮತ್ತು ತೇಜಸ್ವಿದು ಸುದ್ದಿ ಇದ್ದಾರಲ್ಲ ಇಬ್ಬರು ಕೂಡ ಇದ್ದಾರೆ ಸಾಲೆಲ್ಲ ಹಾಕ್ಲಿಕ್ಕಿಲ್ಲ ರಾಜ್ಯಾಧ್ಯಕ್ಷರಿಗೆ ಆಶಾಕನಿಗೆ ಗೆಸ್ಟ್ಗಳಿಗೆ ಅಷ್ಟೇ ಅದು ನಾವೇ ಆಗ್ತೀವಿ ಹೋಗಿ ಸ್ವಾಗತ ಮಾಡ್ತಿರೋದು ಆದರಣೀಯರೇ ಸಂಘಟನದ ಚದುರೈ ಅಭಿವೃದ್ಧಿಯ ಚಿಂತನೆಯುಳ್ಳ ಜನಪ್ರತಿನಿಧಿಯಾಗಿ 3 ಬಾರಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಸದಸ್ಯೆಯಾಗಿ ಸುಳ್ಯ ನಗರಸಭೆಯ ಅಧ್ಯಕ್ಷೆಯಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷೆಯಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ ಅಭಿವೃದ್ಧಿಯ ಹರಿಕಾರಣಿ ಶ್ರೀಮತಿ ಆಶಾ ತಿಮ್ಮಪ್ಪ ಪುತ್ತೂರಿಗೊಂದು ಆಶಾ ಕಿರಣ. ನೋಡಿ, ಮೆರವಣಿಗೆಯಲ್ಲಿ ಬಂದಂತ ತಾಯಂದಿರಿಗೆ ಸ್ವಲ್ಪ ಕುಳಿತುಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ರೆ ಒಳ್ಳೆಯದು. ನಿಮ್ಮನ್ನ ಕುಳಿತವರನ್ನು ಎಬ್ಬಿಸುವಂತ ಉದ್ದೇಶ ಅಲ್ಲ, ಬಂದವರಿಗೆ ಸ್ವಲ್ಪ ಸಹಕಾರ ಕೊಟ್ರೆ ಅದು ಅವರಿಗೆ ವಿಶ್ರಾಂತಿ ತಗೊಳ್ಳಿ ಸ್ವಲ್ಪ ಒಳ್ಳೆಯದಾಗ್ತದೆ ಕೂತ್ಕೊಂಡು. ಆದರಣೀಯರೇ, ಭಾರತೀಯ ಜನತಾ ಪಾರ್ಟಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮೂಲೆ ಮೂಲೆಗಳಿಂದ ಹರಿದು ಬಂದಂತ ಸಹಸ್ರ ಕಾರ್ಯಕರ್ತರ ಮೆರವಣಿಗೆ ಇದೀಗ ನಮ್ಮೆಲ್ಲರ ಆರಾಧ್ಯ ದೇವರು ಪುತ್ತೂರು ಸೀಮೆಯ ಅಧಿಪತಿ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಮುಂಭಾಗದಿಂದ ಹೊರಟು ನಗರದ ರಾಜ ಬೀದಿಗಳಲ್ಲಿ ಸಂಚರಿಸಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ವಟಾರದಿಂದ ಕೋರ್ಟ್ ಮೈದಾನವಾಗಿ ಕೋರ್ಟ್ ರಸ್ತೆಯಾಗಿ ಸ್ವತಂತ್ರ ಹೋರಾಟಗಾರರಾದಂಥ ಕಿಲ್ಲೆ ಮೈದಾನದಲ್ಲಿ ಸಮಾಪ್ತಿಗೊಳ್ಳಲಿದೆ. ಈಗಾಗಲೇ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅತಿಥಿ ಗಣ್ಯರು ಆಗಮಿಸಿದ್ದಾರೆ. ಮಂಗಳೂರು ಲೋಕಸಭಾ ಕ್ಷೇತ್ರದ ಸದಸ್ಯರು, ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದಂಥ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ರು, ಭಾಜಪದ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರಾದಂಥ ಸುದರ್ಶನ್ ಮೂಡಬಿದ್ರೆ, ಸಂಸದರು ಬೆಂಗಳೂರು ದಕ್ಷಿಣ ಕ್ಷೇತ್ರದ ಹಾಗೂ ಬಿಜೆಪಿಯ ರಾಷ್ಟ್ರೀಯ ಯುವ ಮೋರ್ಚಾದ ಅಧ್ಯಕ್ಷರಾದಂಥ ತೇಜಸ್ವಿ ಸೂರ್ಯ, ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ನಾಯಕಿ ಶ್ರೀಮತಿ ಶ್ರುತಿ ಅವರು, ಪುತ್ತೂರು ಮಂಡಲದ ಅಧ್ಯಕ್ಷರಾದಂಥ ಸಾಜಾ ರಾಧಾಕೃಷ್ಣ ಅವರು, ಪುತ್ತೂರು ನಗರ ಮಂಡಲ ಅಧ್ಯಕ್ಷರಾದಂಥ PG ಜಗನ್ನಿವಾಸರಾಯರು, ಪುತ್ತೂರಿನ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಸಂಜೀವ ಮಠಂದೂರ್ ಅವರು, ಶ್ರೀಮತಿ ಆಶಾ ತಿಮ್ಮಪ್ಪ, ಗೋಪಾಲಕೃಷ್ಣ ಎರಡೆ ಬಿಜೆಪಿಯ ವಿಭಾಗ ಸಹ ಪ್ರಭಾರಿ, ಕರಾವಳಿ ಪ್ರಾಧಿಕಾರದ ಅಭಿವೃದ್ಧಿ ಚನ್ನಡ ತಿಮ್ಮಪ್ಪ ಶೆಟ್ಟಿ, ಚುನಾವಣಾ ಕ್ಷೇತ್ರದ ಸಂಚಾಲಕರಾಗಿರುವಂತಹ ಅಪ್ಪಯ್ಯ ಮಣಿಯಣಿ ಅವರು, ಪುತ್ತೂರು ನಗರಸಭಾ ಅಧ್ಯಕ್ಷರಾದಂಥ ಜೀವಂದರ ಜೈನ್, ಶ್ರೀಮತಿ ಮಲ್ಲಿಕಾ ಪ್ರಸಾದ್ ರವರು ಕುಳಿತುಕೊಂಡವರು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಸ್ವಲ್ಪ ತಾಯಂದಿರಿಗೆ ಕುಳಿತುಕೊಳ್ಳಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು. ಕುಡಿಯುವ ನೀರು ಪೆಂಡಲ್ನ ಹಿಂದುಗಡೆಯಲ್ಲಿದೆ, ಎಲ್ಲರೂ ಅವಶ್ಯಕತೆ ಇದ್ದವರನ್ನು ಸ್ವೀಕಾರ ಮಾಡಿಕೊಳ್ಬೇಕು. ಅದೇ ರೀತಿ ಕರ್ತರು ಅದನ್ನ ಹಂಚುವಂತ ಕೆಲಸ, ಕೂತಲ್ಲಿ ನೀರನ್ನು ಕೊಡಿ. ಜಿಲ್ಲಾ ಚುನಾವಣಾ ಇವರಿಲ್ಲ, ಪ್ರಸಾದರು ಬರ್ತಾರ, ಬರ್ತಾರ. ಸಭೆಯ ವೇದಿಕೆಯ ಎಡಭಾಗದಲ್ಲಿ ಕುಳಿತುಕೊಳ್ಳಲಿಕ್ಕೆ ಸ್ಥಳಾವಕಾಶ ಇದೆ. ಮಹಿಳೆಯರು ಅದನ್ನ ಉಪಯೋಗ ಮಾಡಿಕೊಳ್ಬಹುದು. ಹಲೋ,
ಹೌದು ಆದರಣೀಯರೇ, ವೇದಿಕೆಯ ಎಡಭಾಗದಲ್ಲಿ ಚಾರಣ ವ್ಯವಸ್ಥೆ ಇದೆ. ದಯವಿಟ್ಟು ಅಲ್ಲಿ ತಾಯಂದಿರದನ್ನು ಉಪಯೋಗ ಮಾಡಿಕೊಳ್ಬಹುದು. बोलो भारत माता के, बोलो भारत माता के, ಭಾರತೀಯ ಜನತಾ ಪಾರ್ಟಿಗೆ, ಭಾರತೀಯ ಜನತಾ ಪಾರ್ಟಿಗೆ, बोलो श्री रामचंद्र भगवान के, बोलो भारत माता के, बोलो बजरंग बली के. ಆ ನಾಸಿಕ್ ಬ್ಯಾಂಡ್ ನೋಡಿ, ಅಲ್ಲಿ ಬ್ಯಾಂಡ್ ವಾದನವನ್ನು ನಿಲ್ಲಿಸಿ. ಬ್ಯಾಂಡಿನವರು ಸಭಾ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷರಾದಂತಹ ಸುದರ್ಶನ್ ಮೂಡಬಿದ್ರೆಯವರು, ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದರು, ರಾಷ್ಟ್ರೀಯ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಾದಂತಹ ತೇಜಸ್ವಿ ಸೂರ್ಯ, ಶ್ರೀಮತಿ ಶ್ರುತಿ, ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕ ರಾಜ್ಯ ನಾಯಕಿ, ಸಾಜಾ ರಾಧಾಕೃಷ್ಣ ಆಳುವ ಅಧ್ಯಕ್ಷರು ಬಿಜೆಪಿ ಪುತ್ತೂರು ಗ್ರಾಮಾಂತರ ಮಂಡಲ, ಪಿಜಿ ಜಗನ್ನಿವಾಸನ್ ಅವರು ಅಧ್ಯಕ್ಷರು ಬಿಜೆಪಿ ಪುತ್ತೂರು ನಗರ ಮಂಡಲ, ಶ್ರೀಯುತ ಸಂಜೀವ ಮಠಂದೂರು ಶಾಸಕರು ಪುತ್ತೂರು, ಕೋಟ ಶ್ರೀನಿವಾಸ ಪೂಜಾರಿ ಅವರು, ಗೋಪಾಲಕೃಷ್ಣ ಹೇರಳೆ, ಅದೇ ರೀತಿ ಆಶಾ ತಿಮ್ಮಪ್ಪರವರು, ಚನ್ನಳ ತಿಮ್ಮಪ್ಪ ಶೆಟ್ಟಿ ಅವರು, ಅಪ್ಪಯ್ಯ ಮಣಿಯಣಿಯವರು, ಜೀವಂದನ ಜೈನ್, ಶ್ರೀಮತಿ ಮಲ್ಲಿಕಾ ಪ್ರಸಾದ್, ರಾಜೇಶ್ ಕಾವೇರಿ, ಬುಡಿಯವರು ರಾಧಾಕೃಷ್ಣ ರೈ, ಆರ್.ಸಿ. ನಾರಾಯಣ ಇವರೆಲ್ಲರೂ ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಅದೇ ರೀತಿ ಸುಳ್ಯದ ಅಭ್ಯರ್ಥಿಯಾದಂತ ಭಾಗೀರಥಿ ಮುರಳ್ಯ ಇವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಸಿದ್ದೇವೆ. ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳು ಕೂಡ ವೇದಿಕೆಗೆ ಬರಬೇಕು. ಸಭೆಯನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಮೊದಲಿಗೆ ಶ್ರೀಮತಿ ಗೌರಿ ಬನ್ನೂರು ಇವರಿಂದ ಪ್ರಾರ್ಥನೆ. ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಇದೆ, ದಯವಿಟ್ಟು ಕೂತ್ಕೊಳ್ಳಿ. ಪ್ರಾರ್ಥನೆ ಶ್ರೀಮತಿ ಗೌರಿ. ವಂದೇ ಮಾತರಂ, ವಂದೇ ಮಾತರಂ, ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯಶ್ಯಾಮಲಾಂ ಮಾತರಂ, ವಂದೇ ಮಾತರಂ. ಶುಭ್ರಜ್ಯೋತ್ಸ್ನಾ ಪುಲಕಿತಯಾಮಿನೀಂ ಪುಲ್ಲಕುಸುಮಿತ ದ್ರುಮದಲ ಶೋಭಿನೀಂ ಸುಹಾಸಿನೀಂ ಸುಮಧುರ ಭಾಷಿಣೀಂ ಸುಖದಾಂ ವರದಾಂ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಭೋಲೋ ಭಾರತ್ ಮಾತಾ ಕಿ. ಬಂದಿರತಕ್ಕಂತ ಎಲ್ಲರನ್ನ ಬಹಳ ಪ್ರೀತಿಯಿಂದ ಸ್ವಾಗತಿಸುತ್ತಾರೆ ಪುತ್ತೂರು ಗ್ರಾಮಾಂತರ ಮಂಡಲದ ಬಿಜೆಪಿ ಅಧ್ಯಕ್ಷರಾದಂತ ಶ್ರೀಯುತ ಸಾಜಾ ರಾಧಾಕೃಷ್ಣ ಆಳ್ವ. बोलो भारत माता के, बोलो भारत माता के. वंदे वंदे वंदे. ಪುತ್ತೂರಿನ ಇತಿಹಾಸದಲ್ಲಿ ಪುತ್ತೂರು ಸೀಮೆಯ ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವ ಮುಗಿದು ಇವತ್ತು ಪುತ್ತೂರಿನ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ನಾಮಪತ್ರ ಸಲ್ಲಿಕೆ ಆಗುವಂತ ಈ ಶುಭ ಸಂದರ್ಭದಲ್ಲಿ ಇವತ್ತು ಅದ್ಭುತ ರೀತಿಯಲ್ಲಿ ಕಾರ್ಯಕರ್ತರನ್ನ ಸೇರಿ ಇವತ್ತು ಅಭೂತಪೂರ್ವವಂತ ನಾವು ಪಾದಯಾತ್ರೆಯನ್ನ ಮೆರವಣಿಗೆಯನ್ನ ಮಾಡಿದ್ದೇವೆ.
ಮೊದಲಾಗಿ ಎಲ್ಲ ಕಾರ್ಯಕರ್ತ ದೇವರುಗಳಿಗೆ ಭಾರತೀಯ ಜನತಾ ಪಾರ್ಟಿಯಿಂದ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಈ ಒಂದು ನಾಮಪತ್ರ ಸಲ್ಲಿಕೆಯ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾದಂಥ ಸನ್ಮಾನ್ಯ ಸುದರ್ಶನ್ ಅವರು ವಹಿಸಿಕೊಂಡಿದ್ದಾರೆ. ಅವರನ್ನ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ನಮ್ಮ ರಾಜ್ಯಾಧ್ಯಕ್ಷರು ಈ ಒಂದು ಮೆರವಣಿಗೆಯ ಚಾಲನೆಯನ್ನು ಕೊಟ್ಟಿದ್ರು. ಮತ್ತೊಂದು ವಿಧಾನಸಭಾ ಕ್ಷೇತ್ರದ ನಾಮಪತ್ರ ಇರುವುದರಿಂದ ಅವರು ಮೆರವಣಿಗೆಯಿಂದ ಬಂದು ತೆರಳಿದ್ದಾರೆ. ಅವರಿಗೆ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಾ ಈ ಸಭೆಯಲ್ಲಿ ಉಪಸ್ಥಿತರಿರುವ ನಮ್ಮ ಯುವ ನಾಯಕ, ಯುವ ಕಣ್ಮಣಿ, ರಾಷ್ಟ್ರೀಯ ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷರು, ನಮ್ಮ ಬೆಂಗಳೂರಿನ ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದರಾದಂಥ ತೇಜಸ್ವಿ ಸೂರ್ಯ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇವತ್ತು ತಾಯಂದಿರ ಮನದಲ್ಲಿರುವಂತಹ ಒಬ್ಬ ಚಿತ್ರಣ ತಾರೆ ಭಾರತೀಯ ಜನತಾ ಪಾರ್ಟಿಯ ಸುಮಾರು ವರ್ಷದಿಂದ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲಸ ಮಾಡಿಕೊಂಡು ಕಾರ್ಯಕರ್ತೆಯಾಗಿ ಬಿಜೆಪಿ ನಾಯಕಿಯಾಗಿ ಚಲನಚಿತ್ರ ನಟಿಯಾಗಿ ಇವತ್ತು ನಮ್ಮ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ ಶ್ರುತಿ ಅವರು. ಅವರನ್ನ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ನಮ್ಮೆಲ್ಲರ ಕಣ್ಮಣಿ, ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು, ಮಾಜಿ ಜಿಲ್ಲಾ ಬಿಜೆಪಿಯ ಅಧ್ಯಕ್ಷರು ಆದಂತ ನಮ್ಮವರೇ ಆದಂತ ಸಂಜೀವ ಮಠಂದೂರ್ ಅವರನ್ನ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿರುವ ಮಾಜಿ ಶಾಸಕಿ ಮಲ್ಲಿಕಾ ಪ್ರಸಾದ್ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿರುವ ಜಿಲ್ಲೆಯ, ಮಂಡಲದ, ರಾಜ್ಯದ ಎಲ್ಲ ಪದಾಧಿಕಾರಿಗಳನ್ನ ಒಂದೇ ಮಾತಲ್ಲಿ ಆತ್ಮೀಯವಾಗಿ ಸ್ವಾಗತಿಸುತ್ತಾ ನಮ್ಮ ಹಿಂದೂ ಸಾಮ್ರಾಟ್, ನಮ್ಮೆಲ್ಲರ ಮಾರ್ಗದರ್ಶಕರು, ಇವತ್ತು ಹಿರಿಯರಾದರೂ ಕೂಡ ಪೂರ್ತಿ ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿದಂತ ಡಾಕ್ಟರ್ ಪ್ರಸಾದ್ ಭಂಡಾರಿ ಅವರು ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ಸಭೆಯಲ್ಲಿ ಉಪಸ್ಥಿತರಿರುವ ಹಿರಿಯರು, ಮಾಜಿ ಮಂಡಲ ಅಧ್ಯಕ್ಷರು, ಪರಿವಾರ ಸಂಘಟನೆಯ ಎಲ್ಲ ಪ್ರಮುಖರು ಮತ್ತು ಬಿಜೆಪಿಯ ಬೂತ್ ಮಟ್ಟದಿಂದ ಹಿಡಿದು ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಒಂದೇ ಮಾತಲ್ಲಿ ಸ್ವಾಗತಿಸುತ್ತಾ ಇವತ್ತು ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದವರಿದ್ದಾರೆ, ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇವತ್ತು ಈ ಒಂದು ವೇದಿಕೆಯಲ್ಲಿ ಅತ್ಯಂತ ನಾವು ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಲಿಕ್ಕೆ ಇರುವಂತ ಆಶಾ ತಿಮ್ಮಪ್ಪ ಅವರು, ನಮ್ಮೆಲ್ಲರ ಕಣ್ಮಣಿ, ಧೀರ ಮಹಿಳೆ, ದಿಟ್ಟ ಮಹಿಳೆ, ಇವತ್ತು ನಮ್ಮ ನಾಮಪತ್ರ ಸಲ್ಲಿಕೆ ಮಾಡಲಿಕ್ಕಿದ್ದಾರೆ. ಆಶಾ ತಿಮ್ಮಪ್ಪ ಅವರು, ಅವರನ್ನ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಅವರು ನಾಮಪತ್ರದ ಅಲ್ಲಿಗೆ ಹೋಗಿದ್ದಾರೆ ಸಮಯದ ಇದರಿಂದಾಗಿ, ಆ ಸಮಯ ಇದ್ದ ಕಾರಣ ಇವತ್ತು ಈ ಒಂದು ಸಭೆಯಲ್ಲಿ ಇನ್ನು ನೆನೆದಿರುವಂತ ಎಲ್ಲ ಕಾರ್ಯಕರ್ತರಿಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಸೇರಿದಂತ ಎಲ್ಲ ಕಾರ್ಯಕರ್ತರನ್ನ ಮಗಳೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸಿದ ನಾನು ಸ್ವಾಗತ ಭಾಷಣ ಮುಗಿಸಿದ್ದೇನೆ. ಆ ವೇದಿಕೆಯ ಬಲಭಾಗದಲ್ಲಿ ಸ್ವಲ್ಪ ಸೈಡ್ಗೆ ಹೋಗಿ ಹಿಂದೆ ಕೂತ್ಕೊಂಡವರಿಗೆ ತೊಂದರೆ ಆಗ್ತದೆ, ಕಾಣುವುದಿಲ್ಲ. ಮಾಧ್ಯಮದವರಿಗೂ ತೊಂದರೆ ಆಗ್ತದೆ. ಮತ್ತೆ ಅಲ್ಲಿ ಬಲಭಾಗದಲ್ಲಿ ಮಾಧ್ಯಮದವರಿಗೆ ಹಾಕಿದ ಚೇರು, ಅವರಿಗೆ ಅವಕಾಶ ಕಲ್ಪಿಸಿಕೊಡಿ ದಯವಿಟ್ಟು. ಮುಂದಕ್ಕೆ ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಪ್ರಾಸ್ತಾವಿಕ ಮಾತುಗಳ ಮೂಲಕ ಶ್ರೀಯುತ ಸಂಜೀವ ಮಠಂದೂರು ಶಾಸಕರು, ಪುತ್ತೂರು ಸಂಜೀವ ಮಠಂದೂರವರು. बोलो भारत माता के, नरेंद्र मोदी जी के, जेपी नड्डा जी के, येडियूरप्पा जी के, बसवराज बोम्माई जी के, नलिन कुमार कटील जी के, ನಮ್ಮೆಲ್ಲರ ಆರಾಧ್ಯ ಮೂರ್ತಿ ಮಾಲಿಂಗೇಶ್ವರ ದೇವರನಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ಕಳೆದ 5 ವರ್ಷದಲ್ಲಿ ನನಗೆಲ್ಲ ಆಶೀರ್ವಾದ ಮಾಡಿ ನಿಮ್ಮ ಮನೆಯ ಮಗನಾಗಿ ನೋಡಿಕೊಂಡು ನನ್ನನ್ನು ಈ ಭಾಗದ ಜನಸೇವಕನಾಗಿ ನನ್ನನ್ನು ಆಯ್ಕೆ ಮಾಡಿದಂತ ನನ್ನೆಲ್ಲ ಕಾರ್ಯಕರ್ತ ದೇವರಿಗೆ, ಮತದಾರ ಬಂಧುಗಳಿಗೆ ನಾನು ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ಅಭೂತಪೂರ್ವ ಅಂತ ಈ ಒಂದು ಇವತ್ತಿನ ನಮ್ಮ ಆಶಾ ತಿಮ್ಮಪ್ಪ ಅವರ ನಾಮಪತ್ರ ಸಲ್ಲಿಕೆಯ ಭವ್ಯ ಮೆರವಣಿಗೆಯ ನೇತೃತ್ವವನ್ನು ವಹಿಸಿದಂತ ನಳಿನ್ ಕುಮಾರ್ ಕಟೀಲ್, ನಮ್ಮ ಸಂಸದರು,
ರಾಷ್ಟ್ರೀಯ ಯುವ ಮೋರ್ಚಾದ ಅಧ್ಯಕ್ಷರಾದಂತ ತೇಜಸ್ವಿ ಸೂರ್ಯ ಅವರು, ನಮ್ಮ ನಟಿ ಶ್ರುತಿ ಅವರು, ವೇದಿಕೆಯಲ್ಲಿ ಉಪಸ್ಥಿತಿರುವಂತ ಎಲ್ಲ ಬಂಧು ಭಗಿನಿಯರೇ, ಇವತ್ತು ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭವ್ಯ ಭಾರತವನ್ನು ನಾವು ನೋಡ್ತಾ ಇದ್ದೇವೆ. ಜಗತ್ತಲ್ಲಿ ಭಾರತ ಇವತ್ತು ರಾಷ್ಟ್ರೋತ್ಥಾನ ಆಗಬೇಕಿದ್ರೆ ಇವತ್ತು ಪುತ್ತೂರು ಕೂಡ ಉತ್ಥಾನ ಆಗಬೇಕು ಎನ್ನುವಂತ ಕಲ್ಪನೆ ಅಡಿಯಲ್ಲಿ ನವ ಭಾರತಕ್ಕೆ ನವ ಕರ್ನಾಟಕ ನವ ಪುತ್ತೂರು ಆಗಬೇಕು ಅಂತೇಳಿ ನಾವು ಚಿಂತನೆ ಮಾಡಿಕೊಂಡು ಕಳೆದ 5 ವರ್ಷದಿಂದ ಸುಮಾರು 1500 ಕೋಟಿ ರೂಪಾಯಿ ಅನುದಾನವನ್ನು ವಿನಿಯೋಗ ಮಾಡಿಕೊಂಡು ನಿಮ್ಮ ಮನೆ ಬಾಗಿಲಿಗೆ ಇವತ್ತು ನಮ್ಮ ಸರ್ಕಾರವನ್ನು ತಲುಪಿಸುವಂತ ಕೆಲಸ ಮಾಡಿದೆ ಬಂಧುಗಳೇ. ಅನ್ನ, ನೀರು, ಇವತ್ತು ಆರೋಗ್ಯ, ಅಕ್ಷರ, ಇದು ನಮ್ಮ ಧ್ಯೇಯ. ಪ್ರತಿಯೊಬ್ಬ ನಾಗರಿಕ ಕೂಡ ಇವತ್ತು ಆತ್ಮನಿರ್ಭರತೆಯನ್ನು ಕಾಣಬೇಕು, ಆತ್ಮನಿರ್ಭರ ಭಾರತ ಆಗಬೇಕೆನ್ನುವಂತ ಕಲ್ಪನೆ ಅಡಿಯಲ್ಲಿ ಇವತ್ತು ನಮ್ಮ ಯೋಜನೆಗಳು ಇವತ್ತು ಸಾಕಾರಗೊಂಡಿದೆ ಬಂಧುಗಳೇ. ಕರ್ನಾಟಕದಲ್ಲಿ ಕಳೆದ 3.5 ವರ್ಷದಲ್ಲಿ ಯಡಿಯೂರಪ್ಪನವರು ಮತ್ತು ಬಸವರಾಜ ಬೊಮ್ಮಾಯಿ ಅವರು ಹಾಕಿಕೊಂಡಂತಹ ಜನಪರ ಕಾರ್ಯಕ್ರಮಗಳು, ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಕಿಕೊಂಡಂತ ಆ ಒಂದು ಆತ್ಮನಿರ್ಭರ ಕಾರ್ಯಕ್ರಮಗಳು ಇವತ್ತು ಬಹುಶಃ ಈ ಜನಸಾಗರವನ್ನು ನೋಡಿದಾಗ ನಮಗೆ ಸಾಕಾರಗೊಂಡಿದೆ. ನೀವೆಲ್ಲರೂ ಮತ್ತೊಮ್ಮೆ ಬಿಜೆಪಿಗೆ ಆಶೀರ್ವಾದ ಮಾಡ್ತೀರಿ. ನಮ್ಮೆಲ್ಲರ ಅಕ್ಕ ಆಶಕ್ಕನನ್ನು ಪುತ್ತೂರಿನ ಆಶಾ ಕಿರಣ ಅಂತೇಳಿ ನೀವು ಸ್ವಾಗತ ಮಾಡ್ತಾ ಇದ್ದೀರಿ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ ಬಂಧುಗಳೇ. ತಾವೆಲ್ಲ ನನಗೆ ಹೇಗೆ ಆಶೀರ್ವಾದ ಮಾಡಿ 20,000 ಹತ್ತಿರ ಮತಗಳಿಂದ ಗೆಲ್ಲಿಸಿದ್ದೀರಾ, ಅದೇ ರೀತಿಯಲ್ಲಿ ಆಶಕ್ಕನಿಗೂ ಆಶೀರ್ವಾದ ಮಾಡಿ 30,000 ಅಂತರದಿಂದ ಗೆಲ್ಲಿಸಿ ಮತ್ತೊಮ್ಮೆ ಪುತ್ತೂರು ಬಿಜೆಪಿಯ ಭದ್ರಕೋಟೆ, ಹಿಂದುತ್ವದ ಭದ್ರಕೋಟೆ, ಯಾವುದೇ ಸವಾಲನ್ನು ಸ್ವೀಕಾರ ಮಾಡಲಿಕ್ಕೆ ನಾವೆಲ್ಲ ಬದ್ಧರಾಗಿದೆ ಅಂತೇಳಿ ತೋರಿಸಿಕೊಡುವ ಕೆಲಸವನ್ನು ತಾವೆಲ್ಲ ಮಾಡಬೇಕು ಅಂತೇಳಿ ಮತ್ತೊಮ್ಮೆ ನಿಮ್ಮ ಪಾದ ಕರ್ಮಗಳಿಗೆ ನಮಿಸ್ತಾ ಇದೇ ಈ ಮೈಕ್ರೋಫೋನ್ ನಿಮ್ಮ ಪಾದ ಅಂತೇಳಿ ನಮಸ್ಕರಿಸ್ತೇನೆ. ನಮ್ಮ 2 ನಮನಗಳನ್ನು ಸಲ್ಲಿಸಿ ನಾನು ಮಾತಾಡಿಸ್ತೇನೆ. ಜೈ ಹಿಂದ್. ನಮ್ಮ ಜೊತೆ ವೇದಿಕೆಯಲ್ಲಿ ಸುಳ್ಯ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಶ್ರೀಮತಿ ಭಾಗೀರಥಿ ಮುರಳಿದ್ದಾರೆ. ಅವರಿಗೆ ಕೂಡ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಬಯಸ್ತಾ ಮುಂದಕ್ಕೆ ತೇಜಸ್ವಿ ಸೂರ್ಯ, ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದರು, ಭಾರತೀಯ ರಾಷ್ಟ್ರೀಯ ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷರಾದಂತಹ ತೇಜಸ್ವಿ ಸೂರ್ಯ ಅವರಿಗೆ ಮಾತಿಗಾಗಿ ವೇದಿಕೆ. ಬೋಲೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಅಲ್ಲಿ ಹಿಂದೆಯಿಂದ ಸರಿಯಾದಂತ ಮಟ್ಟದಲ್ಲಿ ತಾಕತ್ನಲ್ಲಿ ಧ್ವನಿ ಕೇಳಲಿಲ್ಲ. 2 ಕೈಯನ್ನ ಮುಷ್ಟಿ ಕಟ್ಟಿ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಒಂದೇ ಒಂದೇ. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಜಿಲ್ಲೆಯ ಅಧ್ಯಕ್ಷರ ಜೊತೆಗೆ 5 ವರ್ಷಗಳ ಹಿಂದಿನ ನೆನಪನ್ನ ಮಾಡ್ತಾ ಇದ್ದೆ. ನಿಮಗೆ ನೆನಪಿರಬಹುದು, 5 ವರ್ಷಗಳ ಹಿಂದೆ ಯುವ ಮೋರ್ಚಾದ ಒಬ್ಬ ಅತ್ಯಂತ ಸಾಮಾನ್ಯ ಕಾರ್ಯಕರ್ತನಾಗಿ ಇದೇ ಪುತ್ತೂರಿಗೆ ಅವತ್ತು ಸಂಜೀವಣ್ಣನ ನಾಮಿನೇಷನ್ ಕಾರ್ಯಕ್ರಮಕ್ಕೆ ನಾನವತ್ತು ನಿಮ್ಮ ಮಧ್ಯ ಬಂದಿದ್ದೆ. ಅವತ್ತು ಎಷ್ಟು ಪ್ರೀತಿ ವಿಶ್ವಾಸ ಸ್ವಾಗತವನ್ನು ನೀವು ತೋರಿಸಿದ್ರೋ ಅದೇ ಪ್ರೀತಿ ವಿಶ್ವಾಸದಿಂದ ಇವತ್ತು ಪುತ್ತೂರು ಮತ್ತು ಪುತ್ತೂರಿನ ಕಾರ್ಯಕರ್ತರು ನೀವೆಲ್ಲರೂ ಕೂಡ ಮತ್ತೊಮ್ಮೆ ನನ್ನ ಸ್ವಾಗತ ಮಾಡಿದ್ದೀರಿ. ಆದರೆ ಆ 5 ವರ್ಷದಲ್ಲಿ 2 ವ್ಯತ್ಯಾಸ ಇದೆ. ಒಟ್ಟಿಗೆ ಕೆಲಸ ಮಾಡ್ಕೊಂಡಿದ್ದಂತ ನಮ್ಮೆಲ್ಲ ಕಾರ್ಯಕರ್ತರು, ಇವತ್ತು ಕಿಶೋರಣ್ಣ ಇರ್ಬೋದು, ನಮ್ಮ ಸಹಜರಿರ್ಬೋದು, ಬಹಳ ಜನ ನಮ್ಮ ಕಾರ್ಯಕರ್ತರು, ನಾವೆಲ್ಲರೂ ಕೆಲಸ ಮಾಡಿದವರು, ನಾವೆಲ್ಲರೂ ಸಂಘಟನೆಯಲ್ಲಿ ಇವತ್ತು ಬೇರೆ ಬೇರೆ ಜವಾಬ್ದಾರಿಗಳನ್ನು ತೆಗೆದುಕೊಂಡು ಮೇಲ್ ಬೆಳೆದಿದ್ದೀವಿ. ಸಂಘಟನೆ ನಮ್ಮ ಮೇಲೆ ಬೇರೆ ಬೇರೆ ವಿಶ್ವಾಸ ಇಟ್ಟು ಜವಾಬ್ದಾರಿಗಳನ್ನು ನಮ್ಮ ಮೇಲೆ ಕೊಟ್ಟಿದೆ. ನಿಮ್ಮೆಲ್ಲರ ಆಶೀರ್ವಾದದಿಂದಾಗಿ, ಸಂಘಟನೆಯ ಹಿರಿಯರ ಆಶೀರ್ವಾದದಿಂದಾಗಿ ಬೆಂಗಳೂರು ದಕ್ಷಿಣದ ಸಂಸದನಾಗಿ, ಯುವ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷನಾಗಿ ನಿಮ್ಮ ಎದುರುಗಡೆ ಇವತ್ತು ಬರುವಂತ ಒಂದು ಸೌಭಾಗ್ಯ ನೀವೆಲ್ಲರೂ ಕಲ್ಪಿಸಿಕೊಟ್ಟಿದ್ದೀರಿ. ನಿಮಗೆ ಮತ್ತೊಮ್ಮೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. 2ನೇದು, ಅವತ್ತು ಇದೇ ರೀತಿ ಮನವಿ ಮಾಡಿ
ಐತಿಹಾಸಿಕವಾದ ಗೆಲುವು ಪುತ್ತೂರಿನಲ್ಲಿ ಆಗಬೇಕು ಅಂತ ಅವತ್ತು ನಾವೆಲ್ಲರೂ ಸಂಕಲ್ಪ ಮಾಡಿದ್ವಿ. 20,000 ಮತಗಳ ಅಂತರದಿಂದ ಅವತ್ತು ಸಂಜೀವಣ್ಣನ ತಾವೆಲ್ಲರೂ ಕೂಡ ಆಶೀರ್ವದಿಸಿದ್ರಿ, ಗೆಲ್ಸಿದ್ರಿ. ಇವತ್ತಿನ ರ್ಯಾಲಿ, ಇವತ್ತಿನ ಸಭೆಯನ್ನು ನೋಡಿ, ಇವತ್ತಿನ ಕಾರ್ಯಕರ್ತರ ಉತ್ಸಾಹವನ್ನು ನೋಡಿ 100ಕ್ಕೆ 100 ವಿಶ್ವಾಸದೊಂದಿಗೆ ನಾನು ಹೇಳಬಲ್ಲೆ, ಈ ಸತಿ 50,000 ಮತಗಳ ಅಂತರದಿಂದ ಭಾರತೀಯ ಜನತಾ ಪಾರ್ಟಿಯ ಆಶಕ್ಕನ ಗೆಲುವು ಪುತ್ತೂರಿನಲ್ಲಿ ಆಗುವಂಥದ್ದಿದೆ. ಸ್ನೇಹಿತರೆ, ನಾನು ಬೈಂದೂರಿಗೂ ತೆರೆಯೋ ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗುವಂಥದ್ದಿದೆ. ಹೆಚ್ಚು ವಿಷಯ ನಿಮ್ಮ ಎದುರುಗಡೆ ಮಾತನಾಡುವಂತ ಅವಶ್ಯಕತೆಯೇ ಇಲ್ಲ. ಬಹಳ ಜನ ಹಿರಿಯ ಕಾರ್ಯಕರ್ತರಿರುವಂತ ಸಭೆ ಇದು. ಅತ್ಯಂತ ನಿಷ್ಠಾವಂತ ಪಾರ್ಟಿಗೆ ಕಟ್ಟಾಳಾಗಿ ಕೆಲಸ ಮಾಡಿರುವಂತ ಕಾರ್ಯಕರ್ತರಿರುವಂತ ಪಡೆ ಇದು. ಭಾರತೀಯ ಜನತಾ ಪಾರ್ಟಿಯನ್ನ ಗೆಲ್ಲಿಸಿ ಬಿಜೆಪಿಗೆ ಮನೆ ಮನೆಗೆ ಹೋಗಿ ಪ್ರತಿ ಬೂತ್ ಅನ್ನು ಗೆಲ್ಲಿಸಿ ಎನ್ನುವಂತ ಆಗ್ರಹ ನಿಮ್ಮ ಎದುರುಗಡೆ ಮಾಡಿ ನಿಮಗೆ ಅವಮಾನ ಮಾಡುವಂತ ಕೆಲಸ ನಾನು ಮಾಡಲ್ಲ. ನಿಮಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ಬೂತ್ಗೆ ತೆಗೆದುಕೊಂಡು ಹೋದ್ರು ಕೂಡ ಭಾರತೀಯ ಜನತಾ ಪಾರ್ಟಿಯ ಕಮಲಕ್ಕೆ ವೋಟ್ ಹಾಕುವಂತ ಕಾರ್ಯಕರ್ತರು ನಾವು. ಬೆರಳು ತಾಗದ್ರೆ ರಕ್ತ ಕೆಂಪಕ್ಕೆ ಬರೋದಿಲ್ಲ, ಕೇಸರಿ ರಕ್ತ ಬರುವಂತ ಕಾರ್ಯಕರ್ತರ ಪಡೆ ಇದು. ಆದ್ರೆ ಭಾರತೀಯ ಜನತಾ ಪಾರ್ಟಿಗೆ ಇಂಥ ಕಾರ್ಯಕರ್ತರ ಪಡೆ ಆಸ್ತಿ. ನಾನು ನಿಮ್ಮಲ್ಲಿ ಮನವಿ ಇಷ್ಟೇ ಮಾಡ್ತಾ ಇರುವಂಥದ್ದು, ನಿನ್ನೆ ಇಲ್ಲಿನ ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ರೈ ನಾಮಪತ್ರ ಸಲ್ಲಿಸಿ ಒಂದು ಭಾಷಣ ಮಾಡಿದ್ದಾರೆ. ಆ ಭಾಷಣವನ್ನು ಮಾತ್ರ ನಿಮಗೆ ನಾಪಿಸಿ ನಿಮ್ಮ ಕರ್ತವ್ಯ ಏನು ಅಂತ ಮಾತ್ರ ಹೇಳೋಗ್ಲಿಕ್ಕೆ ಬಂದಿದ್ದೀನಿ. ದಾರಿಯಲ್ಲಿ ಬರ್ತಾ ನಾನು ಆ ಭಾಷಣ ಕೇಳ್ತಾ ಇದ್ದೆ. ಅವ್ರು ಚುನಾವಣೆ ನಿಂತಿರೋ ಉದ್ದೇಶ ಏನು ಅಂತ ಸ್ಪಷ್ಟವಾಗಿ ಅವರೇ ಹೇಳಿದ್ದಾರೆ. ಪುತ್ತೂರನ್ನ ಅಭಿವೃದ್ಧಿ ಮಾಡಬೇಕು ಅಂತ ಅವರ ಉದ್ದೇಶ ಅಲ್ಲ, ಇಲ್ಲಿನ ಬಡವರ ಸೇವೆಯ ಮಾಡಬೇಕು ಅನ್ನುವಂಥದ್ದು ಅವರ ಉದ್ದೇಶ ಇಲ್ಲ. ಇಲ್ಲಿನ ಕೃಷಿಕರ, ಅಡಿಕೆ ಬೆಳೆಗಾರರ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಅನ್ನೋದು ಅವರ ಉದ್ದೇಶ ಇಲ್ಲ. ಈ ಭಾಗದಲ್ಲಿ ದೈವಸ್ಥಾನಗಳನ್ನ ಅಭಿವೃದ್ಧಿಪಡಿಸಿ ನಮ್ಮ ಪರಂಪರೆಯನ್ನ, ಸಂಸ್ಕೃತಿಯನ್ನ ಮತ್ತಷ್ಟು ಗಟ್ಟಿ ಮಾಡಬೇಕು, ಬೇರೂರುಗಳನ್ನು ಗಟ್ಟಿ ಮಾಡಬೇಕು ಅನ್ನೋದು ಅವರ ಉದ್ದೇಶ ಇಲ್ಲ. ಹಿಂದೆಂದೂ ಕೂಡ ಸಿದ್ದರಾಮಯ್ಯನವರ ಕಾಲದಲ್ಲಾದಂತ PFIನ ಅಟ್ಟಹಾಸಗಳನ್ನ ಮತ್ತೆಂದೂ ಕೂಡ ಇಲ್ಲಿ ಆಗಬಾರದು ಅನ್ನೋ ರೀತಿ ತಡೆಗಟ್ಟಬೇಕು ಅನ್ನೋದು ಅವರ ಉದ್ದೇಶ ಇಲ್ಲ. ಬದಲಾಗಿ ಉದ್ದೇಶ ಏನು ಅಂತ ಅವರೇ ಬಹಳ ಸ್ಪಷ್ಟ ಮಾಡಿ ಹೇಳಿದ್ದಾರೆ. ನಾನು ಬಿಜೆಪಿಗೆ ಬುದ್ಧಿ ಕಲಿಸಬೇಕು ಅನ್ನೋದಕ್ಕೆ ಮಾತ್ರ ಚುನಾವಣೆಗೆ ನಿಂತಿರೋದು ಅಂತ ಹೇಳಿದ್ದಾರೆ. ನಮಗೆ ಬುದ್ಧಿ ಕಲಿಸ್ಬೇಕಂತೆ. ಭಾರತೀಯ ಜನತಾ ಪಾರ್ಟಿಗೆ ವಿಶ್ವದ ಅತಿ ದೊಡ್ಡ ಕಾರ್ಯಕರ್ತರ ಪಡೆ ಇರುವಂತಹ ಪಾರ್ಟಿಗೆ ಬುದ್ಧಿ ಕಲಿಸಬೇಕು ಅಂತ ಚುನಾವಣೆಗೆ ನಿಲ್ತಿದ್ದಾರಂತ. ಸ್ನೇಹಿತರೆ, ನಿಮ್ಮಲ್ಲಿ ಕೈ ಮುಗಿದು ನಾನು ಇಷ್ಟೇ ಕೇಳುವಂಥದ್ದು, ನಮ್ಮ ಇಡೀ ಪಕ್ಷದ, ನಮ್ಮೆಲ್ಲರ ಸ್ವಾಭಿಮಾನದ ಸವಾಲಿದು. ಯಾವ ಪಕ್ಷಕ್ಕೆ ಇವ್ರು ಬುದ್ಧಿ ಕಲಿಸಬೇಕು ಅಂತ ಬಂದಿರೋದು? ಯಾವ ಪಕ್ಷಕ್ಕೆ? ಇಡೀ ದೇಶದ ಮೇಲೆ ಎಮರ್ಜೆನ್ಸಿಯನ್ನು ಕಾಂಗ್ರೆಸ್ ಹಾಕಿದಾಗ ಇಡೀ ದೇಶದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರನ್ನ ಜೈಲಿಗಟ್ಟಿದಾಗ, ಮೀಸಾ ಆಕ್ಟ್ ನ ಕೆಳಗಡೆ ಜೈಲಿಗೆ ತಳೆದಾಗ, ಎನ್ಕೌಂಟರ್ಗಳಾದಾಗ, ಗೋಲಿಬಾರ್ಗಳಾದಾಗ, ಆ ಎಲ್ಲ ತ್ಯಾಗ ತಪಸ್ಸನ್ನ ಮಾಡಿ ದೇಶದಲ್ಲಿ ಸಂವಿಧಾನ ಮತ್ತೆ ಪ್ರಜಾಪ್ರಭುತ್ವ ಉಳಿಬೇಕು ಅಂತ ಉಳಿಸಿದಂತ ಭಾರತೀಯ ಜನತಾ ಪಾರ್ಟಿಗೆ ಸವಾಲ್ ಹಾಕುವಂಥದ್ದು ಅಶೋಕ್ ರೈ ಇವತ್ತು ಮಾಡ್ತಾ ಇರುವಂಥದ್ದು. ಲಾಲ್ ಕೃಷ್ಣ ಅದ್ವಾನಿ, ಅಟಲ್ ಬಿಹಾರಿ ವಾಜಪೇಯಿ ಅಂತ ಕಾರ್ಯಕರ್ತರು, ನಾಯಕರು ಕಟ್ಟದಂತ ಪಾರ್ಟಿಗೆ ಸವಾಲಾಗ್ತಾ ಇದ್ದಾರೆ. ಇವತ್ತು ಬುದ್ಧಿ ಕಲಿಸ್ತಾರಂತೆ. 500 ವರ್ಷಗಳಿಂದ ಹಿಂದೂಗಳು ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಬೇಕು ಅಂತ ಯಾವ ಹೋರಾಟಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ರು, ಆ ಹೋರಾಟವನ್ನ ತಾರ್ಕಿಕ ಅಂತ್ಯ ಕಾಣಿಸಿ ಮಂದಿರ ವಹಿ ಬನಾಯಂಗೆ ಅಂತ ಹೇಳಿ ಮಂದಿರವನ್ನ ಕಟ್ತಾ ಇರುವಂತ ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ಬುದ್ಧಿ ಕಲಿಸಬೇಕು ಅಂತ ಇವತ್ತು ಮಾತನಾಡ್ತಾ ಇದ್ದಾರೆ ಇವರು.
ಯಾವ ಪಾರ್ಟಿಯ ಜೊತೆಗೆ ಇವ್ರು ಟಕ್ಕರು? ನನ್ನಂತ ನಿಮ್ಮಂತ ಎಷ್ಟೋ ಸಾಮಾನ್ಯ ಕುಟುಂಬಗಳಲ್ಲಿ ಹುಟ್ಟಿರುವಂತ ಯುವಕರನ್ನ, ತಾಯಂದ್ರನ್ನ ಸಮಾಜ ಮಧ್ಯದಕ್ಕೆ ತೆಗೆದುಕೊಂಡು ಬಂದು ಸಮಾಜದ ಕೆಲಸ ಮಾಡಲಿಕ್ಕೆ ತಾಕತ್ತನ್ನು ಕೊಟ್ಟು ನಾಯಕರನ್ನಾಗಿ ಮಾಡಿ ರೈಲ್ವೆ ಸ್ಟೇಷನ್ ನಲ್ಲಿ ಚಾಯ್ ಮಾಡ್ತಾ ಇದ್ದಂತ ಒಬ್ಬ ವ್ಯಕ್ತಿಯು ಈ ದೇಶದ ಪ್ರಧಾನಿ ಆಗಬಹುದು ಅಂತ ತೋರಿಸಿದಂತ ಭಾರತೀಯ ಜನತಾ ಪಾರ್ಟಿಗೆ ಸವಾಲು ಹಾಕಿದ್ದಾರೆ ಇವರು. ಬುದ್ಧಿ ಕಲಿಸ್ತಾರಂತೆ ಭಾರತೀಯ ಜನತಾ ಪಾರ್ಟಿಗೆ. ಭಾರತೀಯ ಜನತಾ ಪಾರ್ಟಿಗೆ ಇಡೀ ದೇಶಕ್ಕೆ ಅಭಿವೃದ್ಧಿಯ ಹೊಸ ಶಕೆ ಬರೆದಿರುವಂಥ, ಇಡೀ ವಿಶ್ವ ನಿಬ್ಬೆರಗಾಗಿ ಭಾರತದ ಕಡೆಗೆ ನೋಡುವಂಥ ಹೊಸ ಶಕ್ತಿ, ತಾಕತ್ತು, ನೇತೃತ್ವ ಕೊಟ್ಟಿರುವಂತ ನರೇಂದ್ರ ಮೋದಿ ಅವರ ಪಾರ್ಟಿಗೆ ಬುದ್ಧಿ ಕಲಿಸ್ಲಿಕ್ಕೆ ಇವ್ರ ಕೈಲಿ ಸಾಧ್ಯ ಇದೆಯಾ? ಉತ್ತರ ಕೊಡಿ ಸ್ನೇಹಿತರೆ, ಸಾಧ್ಯ ಇದೆಯಾ ಇವ್ರ ಕೈಲಿ? ಪುತ್ತೂರಿನ ಜನ, ಪುತ್ತೂರಿನ ಕಾರ್ಯಕರ್ತರು ಅಶೋಕ್ ರೈರ ಈ ಸವಾಲನ್ನ ನಾವು ಸ್ವೀಕರಿಸಿದ್ದೇವೆ ತಾನೆ? ಈ ಬಾರಿ ನಾನು ನಿಮ್ಮನ್ನು ಮನವಿ ಮಾಡ್ತಾ ಇದ್ದೇನೆ ಸ್ನೇಹಿತರೆ, ಈ ಧಾರ್ಷ್ಟ್ಯತನ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆಯೇ ಭಾರತೀಯ ಜನತಾ ಪಾರ್ಟಿಗೆ ನಾನು ಬುದ್ಧಿ ಕಲಿಸ್ತೇನೆ ಅನ್ನುವಂತ ಮದ, ಈ ದುರಹಂಕಾರ, ಮೇ 10ನೇ ತಾರೀಕು ಇದಕ್ಕೆ ನೀವು ಉತ್ತರ ಕೊಡಬೇಕಾಗಿದೆ. ಇದು ವ್ಯಕ್ತಿ ಮತ್ತೊಂದು ವ್ಯಕ್ತಿಗೆ ಮಾಡಿರುವಂತ ಸವಾಲಲ್ಲ, ಇದು ಒಬ್ಬ ವ್ಯಕ್ತಿ ಸಂಘಟನೆಗೆ ಮಾಡಿರುವಂತ ಸವಾಲಿದು. ನಮ್ಮೆಲ್ಲರ ಸಾತ್ವಿಕ ಸಿಟ್ಟು, ನಮ್ಮೆಲ್ಲರ ಒಂದೇ ಒಂದು ಸೇರ್ಕೊಂಡಿರುವಂತಹ ಒಂದು ಇಚ್ಛಾಶಕ್ತಿ, ಸಾಮೂಹಿಕ ಇಚ್ಛಾಶಕ್ತಿ. ಮೇ 10ನೇ ತಾರೀಕು ನೀವೆಲ್ಲರೂ ಮತಗಟ್ಟೆಗಳಿಗೆ ಹೋದಾಗ ಈ ಸವಾಲಿಗೆ ತಾವು ಉತ್ತರ ಕೊಡ್ತೀರಿ ಎನ್ನುವಂತ 100ಕ್ಕೆ 100 ನಂಬಿಕೆ ನನಗಿದೆ. ಸಂಘಟನೆ ಕಡೆಯಿಂದ ಜಿಲ್ಲಾ ಪಂಚಾಯತ್ನಲ್ಲಿ ಹಿಂದೆ ಕೆಲಸವನ್ನ ಮಾಡಿ, ಅವರು ಯಾವಾಗ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ರೋ, ಅಧ್ಯಕ್ಷರಾಗಿದ್ರೋ, ಆಗೆಲ್ಲ ಅತ್ಯಂತ ಅಭಿವೃದ್ಧಿಯನ್ನ ಕ್ಷೇತ್ರದಲ್ಲಿ ಮಾಡಿ ಜನರ ಮಧ್ಯೆ, ಕಾರ್ಯಕರ್ತರ ಮಧ್ಯೆ ಯಾವಾಗಲೂ ಒಂದಾಗಿರುವಂಥ, ಅತ್ಯಂತ ಸಾಮಾನ್ಯ ಕಾರ್ಯಕರ್ತರಂತಿರುವಂಥ ನಮ್ಮೆಲ್ಲರ ನೆಚ್ಚಿನ ಆಶಕ್ಕನವರಿಗೆ ಪಾರ್ಟಿ ಇವತ್ತು ಅವಕಾಶ ಕಲ್ಪಿಸಿದೆ. ನಮ್ಮೆಲ್ಲರ ಜವಾಬ್ದಾರಿ ಅವರನ್ನ ಅತ್ಯಂತ ದೊಡ್ಡ ಬಹುಮತದಿಂದ ಗೆಲ್ಲಿಸುವಂಥದ್ದು. ಭಾರತೀಯ ಜನತಾ ಪಾರ್ಟಿ ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಷ್ಟೂ ಕ್ಷೇತ್ರಗಳಲ್ಲಿ, ಅಷ್ಟೂ ಕ್ಷೇತ್ರ ಅಂತಂದಾಗ ಇಲ್ಲಿರುವಂತ ಮಾಧ್ಯಮದ ಸ್ನೇಹಿತರಿಗೆ ನಾನು ವಿಶೇಷವಾಗಿ ಹೇಳ್ತಾ ಇದ್ದೀನಿ, ಅಷ್ಟೂ ಕ್ಷೇತ್ರ ಅಂತಂದಾಗ ದಕ್ಷಿಣ ಕನ್ನಡದ ಉಳ್ಳಾಲವನ್ನು ಸೇರಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಡೆ ಈ ಬಾರಿ ಜಯಭೇರಿ ಗಳಿಸುವಂತದ್ದಿದೆ. ಮೊನ್ನೆಯೂ ಆ ಭಾಗದ ನನ್ನ ಯುವ ಮೋರ್ಚಾದ ಕಾರ್ಯಕರ್ತರ ಜೊತೆಗೆ ಮಾತನಾಡ್ತಾ ಇರಬೇಕಾದಾಗ ಅಲ್ಲೂ ಕೂಡ ಯಾವ ರೀತಿ ಬದಲಾವಣೆ ಶಕೆ ಪ್ರಾರಂಭ ಆಗ್ತಾ ಇದೆ ಅನ್ನೋದನ್ನ ಕಾರ್ಯಕರ್ತರು ತಿಳಿಸ್ತಾ ಇದ್ರು. ನಾನು ನಿಮ್ಮಲ್ಲಿ ಇಷ್ಟೇ ರಿಕ್ವೆಸ್ಟ್ ಮಾಡುವಂಥದ್ದು, ಕರ್ನಾಟಕದಲ್ಲಿ ಸ್ನೇಹಿತರೆ ಪ್ರತಿ ಬಾರಿ 3, 4, 5, 7, 8 ಸೀಟ್ಗಳಲ್ಲಿ ನಾವು ಕಡಿಮೆಯಾಗಿ ಪೂರ್ಣ ಬಹುಮತದ ಬಿಜೆಪಿ ಸರ್ಕಾರ ಬರೋದ್ರಲ್ಲಿ ವಂಚಿತ ಆಗುತ್ತೆ. ನಿಜವಾದ ಅರ್ಥದಲ್ಲಿ ಬಿಜೆಪಿಯ ಅಭಿವೃದ್ಧಿ, ಬಿಜೆಪಿಯ ವಿಷನ್ ಹಳ್ಳಿ ಹಳ್ಳಿಗೆ ಮುಟ್ಟಬೇಕು ಅಂತಂದ್ರೆ 113 ದಾಟಿರುವಂತ ಸಂಪೂರ್ಣ ಬಹುಮತ ಇರುವಂತ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಬರಬೇಕಾಗಿರೋ ಅವಶ್ಯಕತೆ ಇದೆ. ಪ್ರತಿ ಬಾರಿ ನಾವು ಹೊಸಲು ತನಕ ಬರ್ತೀವಿ, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗ್ತೀವಿ, 7-8 ಸೀಟು 5-6 ಸೀಟು ಕಡಿಮೆ ಆಗೋಗುತ್ತೆ. ಇನ್ಯಾರ ಹತ್ರನೋ ಹೋಗಿ ಇನ್ನೇನೋ ಸಮಸ್ಯೆಗಳು, ಇಡೀ ರಾಜ್ಯ 1 ವರ್ಷ 1.5 ವರ್ಷ ಸಮಸ್ಯೆ ಅನುಭವಿಸಬೇಕಾಗುತ್ತೆ. ಒಂದೊಂದು ಸೀಟು ಕೂಡ ರಾಜ್ಯದ ಅಭಿವೃದ್ಧಿಗೆ, ಸಂಘಟನೆಯ ಶಕ್ತಿಗೆ ಒಂದೊಂದು ಸೀಟು ಕೂಡ ಬಹಳ ಮುಖ್ಯ ಇದೆ. ಹೀಗಿರಬೇಕಾದ್ರೆ ನಿಮ್ಮ ಒಂದೊಂದು ಮತವೂ ಕೂಡ ಸುಭದ್ರ ಮತ್ತು ಸಂಪೂರ್ಣ ಬಹುಮತದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇಲ್ಲಿ ಬರೋದ್ರಲ್ಲಿ ಒಂದೊಂದು ಮತ ಕೂಡ ನಿಮ್ಮದು ಬಹಳ ಮುಖ್ಯ ಇದೆ. ನಾನು ನಿಮ್ಮಲ್ಲಿ ಇಷ್ಟೇ ಮನವಿ ಮಾಡುವಂಥದ್ದು, ಬರುವಂಥ 5 ವರ್ಷಗಳ ಕಾಲ ಕರ್ನಾಟಕದಲ್ಲಿ ವೇಗವಾದಂಥ ಅಭಿವೃದ್ಧಿ ನಾವೆಲ್ಲರೂ ಕೂಡ ನಿಶ್ಚಯ ಮಾಡಬೇಕಾಗಿದೆ. ಕಳೆದ 3.5 ವರ್ಷದಲ್ಲಿ ನರೇಂದ್ರ ಮೋದಿ ಅವರ ಮತ್ತು ರಾಜ್ಯದಲ್ಲಿ ಬಿಜೆಪಿಯ ಡಬಲ್ ಇಂಜಿನ್ ಸರ್ಕಾರ ಕೃಷಿಕರ ಸಮಸ್ಯೆ ಇರ್ಬೋದು,
ಯುವಕರ ಸಮಸ್ಯೆಗಳಿರ್ಬೋದು, ಮಹಿಳಾ ಸಶಕ್ತೀಕರಣ ಸಬಲೀಕರಣ ಇರ್ಬೋದು, ನಮ್ಮ ದೇವಸ್ಥಾನಗಳ ಪುನರುತ್ಥಾನದ ಕೆಲಸಗಳಿರ್ಬೋದು, ಎಲ್ಲ ರೀತಿಯ ಸಮಗ್ರ ಅಭಿವೃದ್ಧಿ ಕಳೆದ 3.5 ವರ್ಷದಲ್ಲಿ ರಾಜ್ಯದಲ್ಲಿ ಹಿಂದೆಂದೂ ಆಗದ ವೇಗದಲ್ಲಿ ನಡೆದಿದೆ. ಈ ಸ್ಪೀಡಿಗೆ ಸ್ಪೀಡ್ ಬ್ರೇಕರ್ ಹಾಕುವಂಥ ಕೆಲಸ ರಾಜ್ಯದ ರಾಜಕೀಯ ಕಾರಣಗಳಿಂದ ಆಗದಲೇ ಇರುವಂಥದ್ದನ್ನು ನಾವು ನೋಡ್ಕೊಳ್ಬೇಕಾಗಿದೆ. ಯಾವ ಮೊಮೆಂಟಮ್ನಲ್ಲಿ ಅಭಿವೃದ್ಧಿ ಇಲ್ಲಿ ನಡೆದಿದೆಯೋ ಆ ಮೊಮೆಂಟಮು ಮತ್ತೆ ಸ್ಪೀಡು ಕರ್ನಾಟಕದಲ್ಲಿ ಅದೇ ರೀತಿ ಮುಂದುವರಿಬೇಕಾಗಿರುವಂಥ ಬಹಳ ದೊಡ್ಡ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ. ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರ ಮೇಲಿರುವಂಥ ಬಹಳ ದೊಡ್ಡ ಜವಾಬ್ದಾರಿ ಮತ್ತಷ್ಟು ಜಾಸ್ತಿ ಆಗಿದೆ ಎನ್ನುವಂಥ ಅಂಶವನ್ನು ನಿಮ್ಮೆಲ್ಲರಿಗೂ ಕೂಡ ನಾಪಿಸಿ ಕಡೆಯದಾಗಿ ಮತ್ತೊಮ್ಮೆ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಇವತ್ತು ನಾಮಪತ್ರ ಸಲ್ಲಿಕೆ ರ್ಯಾಲಿಯನ್ನು ನೋಡಿದ್ರೇನೆ ಮೇ 13ನೇ ತಾರೀಕು ಆಗುವಂಥ ವಿಜಯೋತ್ಸವ ಎಷ್ಟು ದೊಡ್ಡ ಮಟ್ಟದಲ್ಲಿ ಎಷ್ಟು ವಿಜೃಂಭಣೆಯಲ್ಲಿ ಆಗಬಹುದು ಅನ್ನೋದನ್ನ ನಿಮ್ಮೆಲ್ಲರನ್ನ ನೋಡಿದ್ರೆ 100ಕ್ಕೆ 100 ಗೊತ್ತಾಗ್ತಾ ಇದೆ. ಇಲ್ಲಿರುವಂಥ ಎಲ್ಲ ಯುವ ಕಾರ್ಯಕರ್ತರಲ್ಲಿ ಕೇಸರಿ ಶಲ್ಯವನ್ನ ಧರಿಸಿರುವಂಥ ಎಲ್ಲ ಯುವ ಕಾರ್ಯಕರ್ತರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ. ಅಶೋಕ್ ರೈ ಸಲ್ಲಿಸಿರುವಂಥ ಸವಾಲನ್ನ ಸಂಘಟನೆಯಾಗಿ ಯುವ ಮೋರ್ಚಾ ಆಗಿ ಭಾರತೀಯ ಜನತಾ ಪಾರ್ಟಿಯಾಗಿ ನಾವು ಸ್ವೀಕರಿಸಿದ್ದೇವೆ ಅನ್ನುವಂಥ ಒಂದು ಸ್ಪಷ್ಟ ದಿಟ್ಟ ಸಂದೇಶ ಅವರಿಗೆ ಸಾರಬೇಕು. ಇವತ್ತು ರಾತ್ರಿಯಿಂದನೇ ಮೇ 10ನೇ ತಾರೀಕುವರೆಗೆ ಒಂದು ಗುಟುಕು ನಿದ್ದೆ ಅವರಿಗೆ ಸಿಗಬಾರದು. ಚುನಾವಣೆಯ ಫಲಿತಾಂಶ ಏನು ಅನ್ನೋದು ಕಾಂಗ್ರೆಸ್ನವರಿಗೆ ಇವತ್ತೇ ಗೊತ್ತಾಗಬೇಕು ಅನ್ನುವಂತ ಒಂದು ದೃಷ್ಟಿಯಲ್ಲಿ ನನ್ನ ಜೊತೆಗೆ ಕೇಸರಿ ಶಾಲನ್ನ ಕೈಯಲ್ಲಿ ಹಿಡಿದು ಭಾರತೀಯ ಜನತಾ ಪಾರ್ಟಿಗೆ ಜೈಕಾರವನ್ನ ಕೇಸರಿ ಶಾಲನ್ನ ತಿರುಗಿಸ್ತಾ ಘೋಷಣೆಯನ್ನು ಮಾಡಿ ಭಾರತ್ ಮಾತಾ ಕೀ ಭಾರತ್ ಮಾತಾ ಕೀ. ಮೀಡಿಯಾದವರು ಇದನ್ನ ಕವರ್ ಮಾಡಬೇಕು. ಇದೇ ಕೇಸರಿ ಸುನಾಮಿ, ಕೇಸರಿಯ ಬಿರುಗಾಳಿ, ಭಾರತೀಯ ಜನತಾ ಪಾರ್ಟಿಯ ಬಿರುಗಾಳಿ. ಭಾರತ್ ಮಾತಾ ಕೀ ಭಾರತ್ ಮಾತಾ ಕೀ. ಒಂದೇ ಮಾತರಂ ಒಂದೇ ಮಾತರಂ ಒಂದೇ ಮಾತರಂ ಒಂದೇ ಮಾತರಂ. ನರೇಂದ್ರ ಮೋದಿ ಅವರಿಗೆ ನರೇಂದ್ರ ಮೋದಿ ಅವರಿಗೆ ಭಾರತ್ ಮಾತಾ ಕೀ. ಆದರಣೀಯರೇ, ಪುತ್ತೂರು ಸೀಮೆಯ ಅಧಿಪತಿ ಮಹತೋಬಾರ ಮಹಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಪೂಜೆಯನ್ನ ಸಲ್ಲಿಸಿ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ನಮ್ಮ ಜೊತೆ ಇದ್ದರು. ಅವರು ಉಳ್ಳಾಳಕ್ಕೆ ತೆರಳಿದ್ದಾರೆ. ಇನ್ನು ಮುಂದಕ್ಕೆ ನಮ್ಮನ್ನು ಉದ್ದೇಶಿಸಿ ಶ್ರೀಮತಿ ಶ್ರುತಿ, ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ನಾಯಕಿಯರು, ಚಲನಚಿತ್ರ ನಟಿ ಹೋದವರು, ಅವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. बोलो भारत माता की. ಭಾರತೀಯ ಜನತಾ ಪಾರ್ಟಿಗೆ, ಇಲ್ಲಿ ಕೂತಿರುವಂತ ಮಹಿಳೆಯರಿಗೆ, ಇಡೀ ರ್ಯಾಲಿ ಉದ್ದಕ್ಕೂ ಗಂಡ್ಮಕ್ಳು ಎಷ್ಟು ನೂಕು ನುಗ್ಗಾಟ ಮಾಡಿದ್ರು ಇಲ್ವೋ ಗೊತ್ತಿಲ್ಲ, ಹೆಣ್ಮಕ್ಳಂತೂ ಸಿಕ್ಕಾಪಟ್ಟೆ ಮಾಡ್ತಾರೆ. ಹೆಣ್ಮಕ್ಳಿಗಿರುವಂತ ಉತ್ಸಾಹ, ಈ ಪಕ್ಷದ ಮೇಲಿರುವಂತಹ ಪ್ರೀತಿ ಇವತ್ತು ಒಂದೇ ದಿನಕ್ಕೆ ಕೊನೆಯಾಗುತ್ತಾ ಹೇಗೆ? ನಮ್ಮ ಉತ್ಸಾಹವನ್ನ, ನಮ್ಮ ಪ್ರೀತಿಯನ್ನ, ಗೌರವವನ್ನ, ಈ ಪಕ್ಷದ ಮೇಲಿರುವಂತಹ ಗೌರವವನ್ನ ತೋರಿಸಿಕೊಳ್ಳುವಂತಹ ದಿನ ಮೇ 10ನೇ ತಾರೀಕು. ಈ ಸಭೆಯಲ್ಲಿ ಉಪಸ್ಥಿತರಿರುವಂತಹ ನನ್ನ ಭಾರತೀಯ ಜನತಾ ಪಾರ್ಟಿ ಕುಟುಂಬದ ಎಲ್ಲ ಸದಸ್ಯರಿಗೆ, ಮಹಿಳಾ ಅಭ್ಯರ್ಥಿಗಳಿಗೆ, ಎಲ್ಲದಕ್ಕಿಂತಲೂ ಮುಖ್ಯವಾಗಿ ನನ್ನ ಜೀವನದ ಉಸಿರಾಗಿರುವ ನಿಮ್ಮಂತ ಕನ್ನಡದ ಕಲಾಭಿಮಾನಿಗಳಿಗೆ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಕಲಾಭಿಮಾನಿಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಾನು ಯಾವುದೇ ವೇದಿಕೆ ಹೋದಾಗಲೂ ಒಂದು ಮಾತನ್ನು ಹೇಳ್ತೀನಿ, ಹೇಳೋದಕ್ಕೆ ನನಗಷ್ಟೇ ಉತ್ಸಾಹ ಹಾಗೂ ಗೌರವ ಎಲ್ಲವೂ ಇದೆ. ನಾನೊಬ್ಬ ಭಾರತೀಯಳು ಅನ್ನೋದಕ್ಕೆ ನನಗೆ ಎಷ್ಟು ಹೆಮ್ಮೆ ಇದೆಯೋ ಅದರಷ್ಟೇ ಹೆಮ್ಮೆ ನಾನೊಬ್ಬ ಬಿಜೆಪಿಯ ಕಾರ್ಯಕರ್ತಳು ಅನ್ನೋದಕ್ಕೆ ನನಗಿದೆ. ಕಾರಣ ನೂರಾರು, ಅದರಲ್ಲಿ ಒಂದು ಕಾರಣವನ್ನ ಹೇಳ್ತೇನೆ. ತಾಯಿ ಕೊಟ್ಟಂತ ಈ ಜನ್ಮವನ್ನ ತಾಯಿ ನಾಡಿಗೆ ಅರ್ಪಿಸಿಕೊಂಡಂತ ಹಲವಾರು ನಾಯಕರು ನನ್ನ ಪಕ್ಷದಲ್ಲಿದ್ದಾರೆ. ಅಂದು ವಾಜಪೇಯಿ ಹಾಗೂ ಇಂದು ನರೇಂದ್ರ ಮೋದಿಯವರು. ಹೀಗೆ ತಾಯಿಯಷ್ಟೇ ಈ ಪಕ್ಷವನ್ನ
ಪೂಜಿಸುವಂತ ಒಂದು ಪಕ್ಷ ಯಾವ್ದಾದ್ರು ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಅನ್ನುವಂತ ಹೆಮ್ಮೆ ನನಗಿದೆ. ತಾಯಂದ್ರೆ, ಇವತ್ತು ಸಾಕಷ್ಟು ಜನ ಇಲ್ಲಿ ಬಂದಿದ್ದೀರಿ. ಬಹುಶಃ ಇಡೀ ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ದೇಶ ಮಹಿಳೆಯನ್ನ ಪೂಜಿಸುತ್ತೆ ಅಥವಾ ಮಹಿಳಾ ದೇವರುಗಳು ಈ ಪ್ರಪಂಚದಲ್ಲಿ ಎಲ್ಲಾದ್ರೂ ಇದ್ರೆ ಅದು ಭಾರತದಲ್ಲಿ ಮಾತ್ರ. ಭಾರತಕ್ಕೆ ಮಹಿಳೆಗೆ ಪೂಜ್ಯ ಸ್ಥಾನವನ್ನು ಕೊಟ್ಟಿದ್ದೀವಿ. ಅಷ್ಟು ಮಾತ್ರವಲ್ಲ, ಇಡೀ ಭಾರತದಲ್ಲಿರುವಂತ ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ನೋಡಿ, ಆ ರಾಜಕೀಯ ಪಕ್ಷಗಳಲ್ಲಿ ಮಹಿಳೆಯರಿಗೆ ಮುಖ್ಯ ಪ್ರಾಧಾನ್ಯತೆ ಕೊಟ್ಟಂತ ಪಕ್ಷ ಯಾವ್ದಾದ್ರು ಇದ್ರೆ ಅದು ನನ್ನ ಭಾರತೀಯ ಜನತಾ ಪಾರ್ಟಿ ಪಕ್ಷ ಅನ್ನೋದಕ್ಕೆ ನನಗೆ ಹೆಮ್ಮೆ ಇದೆ ಅಲ್ವಾ ತಾಯಿ? ಇಡೀ ಭಾರತದಲ್ಲಿ ಭಾರತಕ್ಕೆ ರಕ್ಷಣೆ ಇಲ್ಲ ಅಂತ ಕೊರಗುವಂತ ಕಾಲ ಒಂದಿತ್ತು. ಆದ್ರೆ ಭಾರತವನ್ನ ರಕ್ಷಣೆ ಮಾಡುವಂತ ಶಕ್ತಿ ಒಬ್ಬ ಮಹಿಳೆಗಿದೆ ಅಂತ ನಂಬಿ ಆಕೆಯನ್ನ ರಕ್ಷಣಾ ಸಚಿವರು ಮಾಡಿದಂತ ಪಕ್ಷ ನನ್ನದು. ಅಷ್ಟು ಮಾತ್ರವಲ್ಲ, ನಿರ್ಮಲಾ ಸೀತಾರಾಮ್ ಅವರು ಹಾಗೂ ಇವತ್ತಿನ ರಾಷ್ಟ್ರಪತಿಗಳು ದ್ರೌಪದಿ ಮುರ್ಮು ಅವರು ಹೀಗೆ ಮಹಿಳೆಯರನ್ನ ಮುಖ್ಯ ವಾಹಿನಿಗೆ ಕರ್ಕೊಂಡು ಬರೋದ್ರಲ್ಲಿ ಅತ್ಯಂತ ಪ್ರಮುಖವಾದಂತಹ ಪಾತ್ರ ವಹಿಸಿದಂತ ಪಕ್ಷ ನನ್ನದು. ನಾವೆಲ್ಲರೂ ಹೇಳ್ತಾ ಇರ್ತೀವಿ, ನನಗೆ ಹೆಮ್ಮೆ ಇದೆ, ನಾನು ಭಾರತೀಯ ಜನತಾ ಪಾರ್ಟಿಗೆ ಬಂದದ್ದು ಹಲವಾರು ವಿಚಾರಗಳಿಗಾಗಿ. ಅದರಲ್ಲಿ ಮುಖ್ಯವಾಗಿ ನನ್ನನ್ನು ಆಕರ್ಷಿಸಿದ್ದು ಮಹಿಳೆಯರಿಗೆ ಇಲ್ಲೂ ಸಿಗುತ್ತಿರುವಂತಹ ಪ್ರಾಧಾನ್ಯತೆ ಮೇಲೆ. ಮಹಿಳೆಯರು ಈ ಸಾರಿ ನಾವು ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಂಬೇಡ್ಕರ್ ಕಂಡಂತ ಕನಸನ್ನ ನನಸು ಮಾಡ್ತಾ ಇದ್ದೇವೆ. ಇಡೀ ಈ ಪ್ರಪಂಚದಲ್ಲಿ ಫೆಮಿನಿಸ್ಟ್ ಮ್ಯಾನ್ ಅಂತ ಯಾರಾದ್ರೂ ಇದ್ರೆ ಅದು ಅಂಬೇಡ್ಕರ್ ಅವರು ಮಾತ್ರ. ಸ್ತ್ರೀವಾದಿ ಪುರುಷ ಇದ್ರೆ ಅದು ಅಂಬೇಡ್ಕರ್ ಅವರು ಮಾತ್ರ ಅಂತ ಹೇಳ್ತಾ ಇದ್ವಿ. ಆದ್ರೆ ಯಾವ್ದಾದ್ರೂ ಪಕ್ಷದಲ್ಲಿ ಸ್ತ್ರೀವಾದಿ ಪುರುಷ ಇದ್ರೆ ಅದು ನಿಮ್ಮೆಲ್ಲರ ಪ್ರೀತಿಯ ನರೇಂದ್ರ ಮೋದಿ ಅವರು ಮಾತ್ರ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಇವತ್ತು ಯಾವ ಕ್ಷೇತ್ರದಲ್ಲಿ ಮಹಿಳೆಯರು ಇಲ್ಲ. ಅವರು ಅಧಿಕಾರಕ್ಕೆ ಬಂದಾಗ್ಲಿಂದ ಅವರು ಈ ದೇಶಕ್ಕೆ ಹಾಗೂ ಬೊಮ್ಮಾಯಿಯವರು, ಯಡಿಯೂರಪ್ಪನವರು ಈ ರಾಜ್ಯಕ್ಕೆ ಕೊಟ್ಟಿರುವಂತಹ ಕೊಡುಗೆಗಳನ್ನ ನೋಡಿದ್ರೆ ಬಹುಶಃ ಭಾರತೀಯ ಜನತಾ ಪಾರ್ಟಿ ಇದೊಂದು ರಾಜಕೀಯ ಪಕ್ಷವಾಗಿ ಉಳಿದಿಲ್ಲ, ಎಲ್ಲ ಮಹಿಳೆಯರ ಪಾಲಿಗೆ ಇದೊಂದು ತವರಾಗಿ ಮಾರ್ಪಟ್ಟಿದೆ ಅಂತ ಹೇಳಿದ್ರೆ ನನಗೆ ಹೆಮ್ಮೆ ಆಗುತ್ತೆ ತಾಯಿ. ಯಡಿಯೂರಪ್ಪನವರು ಹಾಗೂ ನರೇಂದ್ರ ಮೋದಿ ಅವರು ಭಾಗ್ಯಲಕ್ಷ್ಮಿ ಕೊಟ್ಟರು. ನರೇಂದ್ರ ಮೋದಿ ಅವರು ಬೇಟಿ ಬಚಾವೋ ಬೇಟಿ ಪಡಾವೋ ಅಂದ್ರು. ಮಹಿಳೆಯರಿಗೆ ಎಷ್ಟು ಜನಕ್ಕೆ ಗೊತ್ತು? ಬಹುಶಃ ನಾವೆಲ್ಲ ಯೋಚನೆ ಮಾಡ್ತಾ ಇರ್ತೀವಿ, ಮಹಿಳೆಯರು ಹೆಚ್ಚು ಸವಾಲುಗಳನ್ನ ನಾವು ಎದುರಿಸಬೇಕಾಗತ್ತೆ, ಪುರುಷರಿರುವಂತ ಶಕ್ತಿ ನಮಗಿಲ್ಲ ಅಂತ. ಬಹುಶಃ ನಾವು ಸ್ವಲ್ಪ ನಮ್ಮ ಹಿಸ್ಟ್ರಿಗಳನ್ನ ಮರ್ತೋಗಿದ್ದೀವಿ ಅಂತ ಅನ್ಸುತ್ತೆ. ಆಗಿನ ಕಾಲದಲ್ಲಿ ಮಹಿಳೆಯರು ನಮಗಿರುವಂತ ಸವಾಲಿಗಿಂತನೂ ಹೆಚ್ಚು ಸವಾಲುಗಳನ್ನ ನೋಡಿದವರು. ಕಿತ್ತೂರು ರಾಣಿಯಿಂದ ಹಿಡಿದು ಅಬ್ಬಕ್ಕನವರೆಗೂ ಅವರು ನಮ್ಮ ದೇಶವನ್ನ ರಕ್ಷಣೆ ಮಾಡಕ್ಕೆ ಹೋರಾಡಿದವರೇ ಹೊರತು ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಳ್ಳಕ್ ಮಾತ್ರ ಹೋರಾಟ ಮಾಡಿದವರಲ್ಲ. ಅಂತಹ ಇತಿಹಾಸ ಇರುವಂತವ್ರು ನಾವು ಇವತ್ತು ನಮಗಾಗಿ ನಾವು ಹೋರಾಟ ಮಾಡ್ಕೊಳ್ಳಕ್ ಸಾಧ್ಯ ಇಲ್ವಾ? ಅವತ್ತಿನ ಅಬ್ಬಕ್ಕ, ಕಿತ್ತೂರು ರಾಣಿ ಚೆನ್ನಮ್ಮ ಕುದುರೆ ಹೇರಿ ಕತ್ತಿ ಹಿಡಿದು ಯುದ್ಧ ಮಾಡಬೇಕಾಗಿತ್ತು. ಇವತ್ತಿನ ದಿನ ಹೆಣ್ಮಕ್ಳು ಅಟ್ಲೀಸ್ಟ್ ಒಂದು ಸೌಟ್ ಹಿಡಿದು ಗಲಾಟೆ ಮಾಡಲ್ವಾ? ಆದ್ರೆ ಇವತ್ತಿನ ಹೆಣ್ಮಕ್ಳ ಸವಾಲೇ ಬೇರೆ. ಇವತ್ತಿನ ಹೆಣ್ಮಕ್ಳು ಕುದುರೆ ಹಾಗೂ ಕತ್ತಿ ಹಿಡಿದು ಯುದ್ಧ ಮಾಡಬೇಕಾಗಿಲ್ಲ, ನಂಬಿಕೆ ಅನ್ನುವಂತಹ ಕುದುರೆಯನ್ನ ಏರಿ ವಿದ್ಯಾಭ್ಯಾಸ ಅನ್ನುವಂತಹ ಒಂದು ಆಯುಧನ ಹಿಡಿದು ಹೋರಾಟ ಮಾಡಬೇಕಾಗಿದೆ ಇವತ್ತು ನಾವು. ಆ ರೀತಿ ಪ್ರತಿಯೊಬ್ಬ ಮಹಿಳೆಗೆ ಆಕೆ ಹುಟ್ಟೇ ಒಂದು ಸವಾಲು. ಹಳ್ಳಿಯಲ್ಲಿ ಪ್ರತಿಯೊಬ್ಬ ಹೆಣ್ಣುಮಗಳಿಗೂ ತಾನು ಗರ್ಭವತಿ ಆಗ್ತಿದ್ದ ಹಾಗೆ ಹೊಟ್ಟೆಲಿರೋದು ಹೆಣ್ಣು ಅಂದ್ರೆ ಆಕೆಗೆ ಭಯ. ಯಾಕೆಂದ್ರೆ ಹೆತ್ರ ನಾವು ಗಂಡೆ ಹೆರಬೇಕಲ್ಲ. ಸಮಾಜದಲ್ಲಿ ಗಂಡಿಂದನೇ ಲಾಭ ಅಲ್ಲ, ಹೆಣ್ಣಿಂದ ಏನು ಲಾಭ ಇಲ್ಲ ಅಲ್ವಾ? ಕೀರ್ತಿಗೆ ಮಗ, ಆರ್ತಿಗೆ ಮಗಳು ಅಂತ ಅವರೇ ಬೇರ್ಪಡಿಸ್ಬಿಟ್ಟಿದ್ದಾರಲ್ಲ ನಮ್ಮನ್ನ. ಆದ್ರೆ ಊದೋಗೊಳವೆಯನ್ನ ಹಿಡಿತಾ ಇದ್ದಂತ ಕೈ, ಊದೋಗೊಳವೆ ಹಿಡಿತಾ ಇದ್ದಂತ ಕೈ ಇವತ್ತು ಇಡೀ ಭಾರತಕ್ಕೆ ಊರ್ಗೋಲಾಗುವಂತ ಶಕ್ತಿ ಇದೆ ಇವತ್ತು ಮಹಿಳೆಗೆ. ಅಂತ ಶಕ್ತಿಯನ್ನು ತಂದುಕೊಟ್ಟಂತಹ ಪಕ್ಷ ನನ್ನದು. ಈ ಸಾರಿ ಚುನಾವಣೆಯಲ್ಲಿ 10ಕ್ಕೂ ಹೆಚ್ಚು ಮಹಿಳಾ ಅಭ್ಯರ್ಥಿಗಳಿದ್ದಾರೆ. ಇಲ್ಲಿರುವಂತಹ ಆಶಾಕ್ಕನವ್ರ ಮೇಲೆ ನನಗೆ ಅತ್ಯಂತ ದೊಡ್ಡ ಗೌರವವಿದೆ. ಸುಮಾರು 40 ವರ್ಷಕ್ಕೂ ಹೆಚ್ಚು ಅವರು ಈ ಪಕ್ಷಕ್ಕಾಗಿ ದುಡಿದಿದ್ದಾರೆ.
ಆಮೇಲೆ ಯಾವುದೇ ಒಬ್ಬ ಮಹಿಳೆ ತನ್ನ ಆಸ್ತಿ ಅಂತ ಅನ್ಕೊಳ್ಳೋದು ತನ್ನ ಕುಟುಂಬವನ್ನ ಮಾತ್ರ. ಮಹಿಳೆಗೆ ತನ್ನ ಕುಟುಂಬ ಒಂದಿದ್ರೆ ಸಾಕು, ಇನ್ನೇನು ಬೇಡ ಅನ್ನುವಂಥ ಕಾಲ ಇದೆ. ಆದ್ರೆ ಇಲ್ಲಿರುವಂತ ಆಶಕ್ಕ ಅದಕ್ಕೆ ಮಾದರಿಯಾಗಿದ್ದಾರೆ. ತನ್ನಗಿರುವಂತ ಒಂದೇ ಒಂದು ಆಸ್ತಿ ತನ್ನ ಮಗನನ್ನು ಕೂಡ ಪಾರ್ಟಿಗೆ ಕೊಟ್ಟಂತ ಅತ್ಯಂತ ಶ್ರೇಷ್ಠ ಮಹಿಳೆ ಆಶಕ್ಕನವರು. ಅವರನ್ನ ನೀವು ಅತ್ಯಂತ ದೊಡ್ಡ ಬಹುಮತದಲ್ಲಿ ಗೆಲ್ಲಿಸಬೇಕು. ಗೆಲ್ಲಿಸೋದ್ರ ಮೂಲಕ ರಾಜಕಾರಣದಲ್ಲಿ ಮಹಿಳೆಯರ ಸಂಖ್ಯೆ ಸಾಕಷ್ಟು ಕಮ್ಮಿ ಇದೆ. ನೀವು ಅತ್ಯಂತ ದೊಡ್ಡ ಬಹುಮತದಲ್ಲಿ ಗೆಲ್ಲಿಸಿ ಬಹುಶಃ ಹೆಮ್ಮೆ ಆಗುತ್ತೆ. ಇಡೀ ರಾಜ್ಯದಲ್ಲಿ ಒಂದೇ ಜಿಲ್ಲೆಯಲ್ಲಿ 2 ಮಹಿಳೆಯ ಅಭ್ಯರ್ಥಿಗಳನ್ನ ಕೊಟ್ಟಂತ ಯಾವ್ದಾದ್ರು ಜಿಲ್ಲೆ ಇದ್ರೆ ಅದು ನಿಮ್ಮ ಜಿಲ್ಲೆ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಮೇ 10ನೇ ತಾರೀಕು ನೀವೆಲ್ಲರೂ ಬೂತ್ಗಳಿಗೆ ಹೋಗಿ, ಮಹಿಳೆಯರೇ ಕೈ ಮುಗಿದು ಕೇಳ್ಕೊಳ್ತೀನಿ, ಇಲ್ಲಿರುವಂತ ಎಲ್ಲ ಪ್ರಜ್ಞಾವಂತ ಮತದಾರರೇ, ಈ ಸಾರಿ ನೀವು ಹಾಕುವಂತ ಮತ ಕೇವಲ ನಿಮ್ಮ ಕ್ಷೇತ್ರದಲ್ಲಿರುವಂತ ಅಭ್ಯರ್ಥಿಗೆ ಅವರ ಭವಿಷ್ಯಕ್ಕಾಗಿ ಮಾತ್ರವಲ್ಲ, ಈ ಭಾರತದ ಭವಿಷ್ಯಕ್ಕಾಗಿ ನೀವು ಈ ಸಾರಿ ಭಾರತೀಯ ಜನತಾ ಪಾರ್ಟಿಗೆ ವೋಟ್ ಹಾಕಿ ಅಂತ ಕೇಳ್ಕೊಳ್ತೀನಿ. ಇನ್ನು ಈ ಸ್ಥಳೀಯದಲ್ಲಿ ನಡೀತಾ ಇರುವಂತಹ ಹಲವಾರು ರಾಜಕೀಯ ಗೊಂದಲಗಳು, ಕೇವಲ ಧರ್ಮದ ಹೆಸರಿನಲ್ಲಿ ಕುರ್ಚಿಗೋಸ್ಕರ ಆಸೆ ಪಟ್ಟು ಕಾಂಗ್ರೆಸ್ ಇಂದ ನಿಂತಿರುವಂತ ಅಭ್ಯರ್ಥಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ಅಣ್ಣ ನೀನಾಗ್ಲಿ ಬೇರೆ ಯಾರೇ ಆಗ್ಲಿ ಸೇಡಿಗಾಗಿ ರಾಜಕಾರಣಕ್ಕೆ ಬರಬಾರ್ದು, ಸೇವೆಗಾಗಿ ರಾಜಕಾರಣಕ್ಕೆ ಬರಬೇಕು ಅಂತ ಹೇಳ್ತೀನಿ. ಹಾಗಂತ ಹೇಳ್ತಾ ಇಲ್ಲಿರುವಂತ ಎಲ್ಲ ಪ್ರಜ್ಞಾವಂತ ಮತದಾರರು ಮತ್ತೊಂದು ಅತಂತ್ರ ಸರ್ಕಾರವನ್ನು ಕೊಡಬೇಡಿ. ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವರು ಕೇವಲ ಪಕ್ಷ ಉದ್ಧಾರಕ್ಕಾಗಿ ಅಲ್ಲ, ಈ ದೇಶ ಉದ್ಧಾರಕ್ಕಾಗಿ ಏನಾದರೂ ಯೋಜನೆಗಳನ್ನ ತಂದಿದ್ರೆ ಅದು ಸ್ಥಿರ ಸರ್ಕಾರ, ಬಹುಮತ ನೀವು ಕೊಟ್ಟಾಗ ಮಾತ್ರ ಆ ಧೈರ್ಯ, ಆ ಶಕ್ತಿ ಬರುತ್ತೆ. ರಾಜ್ಯದಲ್ಲೂ ಕೂಡ ರಾಜ್ಯದ ಅಭಿವೃದ್ಧಿ ಆಗಬೇಕು ಅಂದ್ರೆ ದಯವಿಟ್ಟು ಅತಂತ್ರಗಳನ್ನಾಗಿ ಮಾಡದೆ ಒಂದು ಸ್ಥಿರ ಸರ್ಕಾರವನ್ನು ಕೊಡಿ. ಇಲ್ಲಿ ಇವತ್ತಿದ್ದಂಥ ಈ ಒಂದು ಸಭೆ, ಇಲ್ಲಿರುವಂತ ಉತ್ಸಾಹಗಳನ್ನ ನೋಡಿದ್ರೆ ಖಂಡಿತವಾಗ್ಲೂ ಆಶಾ ಅವರು 30,000ಕ್ಕಿಂತಲೂ ಹೆಚ್ಚು ಬಹುಮತದಲ್ಲಿ ಗೆದ್ದು ಬರ್ತಾರೆ ಅನ್ನುವಂತ ನಂಬಿಕೆ ನನಗಿದೆ. ಭಾರತ ಎಲ್ಲರೂ ಭಾರತೀಯರು ಹೆಮ್ಮೆ ಪಡುವಂತ ಸಾಧನೆ ಮಾಡಿದೆ. ಆಗ್ಲೇ ಅವ್ರು ಹೇಳ್ತಿದ್ದಾಗ ಹೇಳಿದ್ರು, ನರೇಂದ್ರ ಮೋದಿ ಅವರು ಹಲವಾರು ಸಾಧನೆ ಮಾಡಿದ್ದಾರೆ, ಆದ್ರೆ ನಾವು ಹಿಂದೂಗಳು ತುಂಬಾ ಹೆಮ್ಮೆಯಿಂದ ಗರ್ವದಿಂದ ಕನಸು ಕಾಣ್ತಾ ಇದ್ದದ್ದು ಅಯೋಧ್ಯೆಯಲ್ಲಿ ಒಂದು ರಾಮ ಮಂದಿರ ಆಗಬೇಕು ಅದನ್ನು ನನಸು ಮಾಡಿದಂತಹ ಪಾರ್ಟಿ ನಮ್ಮದು. ಅಷ್ಟು ಮಾತ್ರವಲ್ಲ, ಅತ್ಯಂತ ದೊಡ್ಡ ಬಹುಮತದಿಂದ ನೀವು ಗೆಲ್ಲಿಸ್ತಂದ್ರೆ ರಾಜ್ಯದಲ್ಲಿ ಹಾಗೂ ದೇಶದಲ್ಲಿ ರಾಮ ರಾಜ್ಯ ಬರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಬೋಲೋ ಭಾರತ್ ಮಾತಾ ಕಿ. ಪುತ್ತೂರಿನ ಆಶಾ ಕಿರಣ ಶ್ರೀಮತಿ ಆಶಾ ತಿಮ್ಮಪ್ಪರವರು ನಾಮಪತ್ರರಾಗಿ ತೆರಳಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬರುವವರಿದ್ದಾರೆ. ಉತ್ತಮ ವಾಗ್ಮಿಗಳಾಗಿರತಕ್ಕಂಥ ಪ್ರತಾಪ್ ಸಿಂಗ್ ನಾಯಕರ ಮಾತಿನ ಮೊದಲು ಸುಳ್ಯ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶ್ರೀಮತಿ ಭಾಗೀರಥಿ ಮುರಳ್ಳಿ ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತರು ದಯವಿಟ್ಟು ಕುಳಿತುಕೊಳ್ಳಿ, ಯಾರು ಹೋಗಬೇಡಿ. ಅವರು ಬೈಂದೂರಿನ ಚುನಾವಣಾ ಪ್ರಚಾರದ ಬಾಬತ್ತು ನಮ್ಮ ತೇಜಸ್ವಿ ಸೂರ್ಯ ಮತ್ತು ಶ್ರುತಿ ಅವರು ಹಾಗೆ ಜಿಲ್ಲಾಧ್ಯಕ್ಷರು ತೆರಳುತ್ತಾ ಇದ್ದಾರೆ. ಉಳಿದವರಲ್ಲಿ ಕೂತ್ಕೊಳ್ಳಿ. ಈಗ ನಮ್ಮನ್ನು ಉದ್ದೇಶಿಸಿ ಶ್ರೀಮತಿ ಭಾಗೀರಥಿ ಮುರಳ್ಳಿ ಅವರು ಮಾತಾಡ್ತಾರೆ. बोलो भारत माता के, ಭಾರತೀಯ ಜನತಾ ಪಾರ್ಟಿಗೆ ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಪಕ್ಷದ ಅನ್ಯಾನ್ಯ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಪಕ್ಷದ ಎಲ್ಲ ಹಿರಿಯರೇ ಹಾಗೂ ನೋಡಿ ಅಲ್ಲಿ ಚೆಂಡೆ ಅವರು ಚೆಂಡೆ ವಾದನದವರು ನಿಲ್ಲಿಸಿ ತೊಂದರೆ ಆಗ್ತಲ್ಲ ಸಭೆಗೆ. ಭಾಗೀರಥಿ ಮುರಳ್ಳಿ ಅವರು ಮಾತಾಡ್ತಾ ಇದ್ದಾರೆ. ದಯವಿಟ್ಟು ಕಾರ್ಯಕರ್ತರು ಕುಳಿತುಕೊಳ್ಳಿ. ಆಶಾ ತಿಮ್ಮಪ್ಪರವರು ಇನ್ನು ಕೆಲವೇ ನಿಮಿಷಗಳು ಇಲ್ಲಿಗೆ ಆಗಮಿಸುವವರಿದ್ದಾರೆ. ವೇದಿಕೆಯಲ್ಲಿ ಕೂತಿರುವಂತ ನಮ್ಮ ಎಲ್ಲ ಪಕ್ಷದ ಎಲ್ಲ ಹಿರಿಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಗೌರವಾನ್ವಿತ ಹಿರಿಯ ಕಿರಿಯ ಕಾರ್ಯಕರ್ತರೇ ಹಾಗೂ ಮಹಿಳಾ ಮಣಿಗಳೇ, ಬಹಳಷ್ಟು ವಿಚಾರ ಮಾತನಾಡಿದ್ದಾರೆ. ಪುತ್ತೂರು ಇತಿಹಾಸದಲ್ಲಿ ಇಷ್ಟೊಂದು ದೊಡ್ಡ ಸ್ವಾಗತವನ್ನು ನಾವು ಕಂಡಿರಲಿಲ್ಲ. ಈ ಸಲ ಆಶಕ್ಕನಿಗೋಸ್ಕರ
ಆಶಾವಾದಿಗಳಾಗಿ ಎಷ್ಟೊಂದು ಜನ ಸೇರಿ ಮಹಿಳೆಯರು ಪುರುಷರು ಮಕ್ಕಳು ಎನ್ನದೇ ಒಂದೇ ರೀತಿಯ ಸಮಾನತೆಯಲ್ಲಿ ನಮ್ಮ ದೇಶದ ರಕ್ಷಣೆ ನಮ್ಮ ಸಂಸ್ಕೃತಿಯ ರಕ್ಷಣೆ ಮಾಡಬೇಕೆನ್ನೋ ಉದ್ದೇಶದಿಂದ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಬೇಕು ಎನ್ನೋ ನಿಟ್ಟಿನಲ್ಲಿ ಇಷ್ಟೊಂದು ಬಿಸಿಲಿನ ಬೇಗೆ ಇದ್ದರೂ ಕೂಡ ಹುಮ್ಮಸ್ಸಿನಿಂದ ಬಂದು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ. ಇವತ್ತು ಪುತ್ತೂರಿನಲ್ಲಿ ನಿಂತಿರುವ ನನ್ನ ಆಶಕ್ಕ ಅತ್ಯಂತ ಬಹುಮತದಿಂದ ಗೆದ್ದು ವಿಧಾನಸಭೆ ಪ್ರವೇಶಿಸುವಂಥ ಆ ಸುಸಂದರ್ಭವನ್ನು ನೋಡಿ ಸಂತೋಷ ಪಡುವ ದಿನ ಕೆಲವೇ ದಿನಗಳಲ್ಲಿ ಬರಲಿಕ್ಕಿದೆ. ಅದಕ್ಕೆಲ್ಲ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಅಂತ ಕೇಳುತ್ತಾ ಆ ಆಶಕ್ಕನಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ನಿಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಿದ್ದೇನೆ. ನಾನು ಸುಳ್ಯ ವಿಧಾನಸಭಾ ಕ್ಷೇತ್ರದಿಂದ ಸಾಮಾನ್ಯ ಮಹಿಳೆಯಾಗಿ ಏನೋ ಒಂದು ಬಡತನದ ಕುಟುಂಬದಲ್ಲಿ ಇದ್ದರೂ ಕೂಡ ಒಂದು ಪಕ್ಷ ಕೆಲವೊಂದು ಜವಾಬ್ದಾರಿಗಳನ್ನು ಕೊಟ್ಟು ನನ್ನನ್ನು ಈ ಮಟ್ಟಕ್ಕೆ ಮುನ್ನಡೆಸಿಕೊಂಡು ಬಂದಿರುವ ಕಾರಣ ಇವತ್ತೊಂದು ಸುಳ್ಯ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಅವಕಾಶವನ್ನು ನೀಡಿದ್ದಾರೆ. ಅದು ಪಕ್ಷದ ಹಿರಿಯರ ಸಂಘಟನೆಯ ಹಿರಿಯರು ಮತ್ತು ಕಾರ್ಯಕರ್ತರ ಶಕ್ತಿಯನ್ನು ನೋಡಿ ನಾನು ಆ ಅವರ ಜವಾಬ್ದಾರಿಯನ್ನು ಒಪ್ಪಿಕೊಂಡಿದ್ದೇನೆ ಹೊರತು ಬಿಟ್ಟು ನನ್ನಲ್ಲಿ ಏನು ಶಕ್ತಿ ಇಲ್ಲ. ಎಲ್ಲ ಶಕ್ತಿ ಇರುವಂಥದ್ದು ಕಾರ್ಯಕರ್ತರಲ್ಲಿ. ಎಲ್ಲ ಶಕ್ತಿ ಕಾರ್ಯಕರ್ತರು ಶಕ್ತಿ ಮೀರಿ ಕೆಲಸ ಮಾಡಿ ಆ ಬಿಜೆಪಿಯ ಕಮಲದ ಚಿಹ್ನೆಗೆ ಮತವನ್ನು ನೀಡಿ ಬಿಜೆಪಿ ಪಕ್ಷವನ್ನು ಗೆಲ್ಲಿಸಿಕೊಡ್ಬೇಕಂತ ನಿಮ್ಮೆಲ್ಲರಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಿದ್ದೇನೆ. ಇವತ್ತು ಸುಳ್ಯದಂಥ ಕ್ಷೇತ್ರದಲ್ಲಿ ಗೆಲ್ಲುವುದಕ್ಕೇನು ನಮಗೆ ಅಧೈರ್ಯ ಇಲ್ಲ, ಧೈರ್ಯವಾಗಿ ಗೆಲ್ಲುತ್ತೇವೆ. ಆದರೆ ಅಂತರ ಎಷ್ಟು ಎನ್ನುವುದರ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ. ಆ ಅಂತರವನ್ನು ಗೆಲ್ಲಿಸುವಂತ ಕೆಲಸ ನಮ್ಮೆಲ್ಲರಿಂದ ಆಗಬೇಕು. ಇವತ್ತಿಲ್ಲಿ ಕೂತವರು ಬರೀ ಆಶಕ್ಕನಿಗೆ ಮಾತ್ರ ಓಟು ಕೇಳುವುದಲ್ಲ, ನಾವಿವತ್ತು ನಮ್ಮ ವಿಧಾನಸಭಾ ಕ್ಷೇತ್ರದ ಎಲ್ಲ ಶಾಸಕರಿಗಳಿಗೂ ಅಲ್ಲಲ್ಲಿ ನಮ್ಮ ಸಂಬಂಧಿಕರಿಗಳೇ ಹೇಳಿ ಅವರಲ್ಲಿ ಆ ಮನ ಪರಿವರ್ತನೆ ಮಾಡಿಸಿ ಎಲ್ಲ ಶಾಸಕರು ನಮ್ಮ 8ರಲ್ಲಿ 8 ಶಾಸಕರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಜೇತರಾಗಿ ವಿಜಯ ಮಾಲೆಯನ್ನು ಧರಿಸುವಂಥವರಾಗಬೇಕು ಅಂತ ಕೇಳಿಕೊಳ್ಳುತ್ತಾ ಮುಂದೆ ನಾವೆಲ್ಲ ಮಹಿಳೆ ನಮಗಿಬ್ಬರಿಗೂ ಅವಕಾಶ ಕೊಟ್ಟಿದ್ದಾರೆ. ಈ ಹಿಂದೆ ನಾವೆಲ್ಲ ಪುರುಷರ ಹಿಂದೆ ವಿಧಾನಸೌಧಕ್ಕೆ ಹೋಗ್ತಿದ್ದೆವು. ಇನ್ನು ಮುಂದೆ ಮಹಿಳೆಯರ ಹಿಂದೆ ಪುರುಷರು ಬರುವ ಹಾಗೆ ನೀವೆಲ್ಲ ಮಾಡಬೇಕು ಅಂತ ಕೇಳಿಕೊಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಬೋಲೋ ಭಾರತ್ ಮಾತಾ ಕೇ. ಮುಂದಕ್ಕೆ ನಮ್ಮನ್ನು ಉದ್ದೇಶಿಸಿ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರು, ನಮ್ಮೆಲ್ಲ ಹಿರಿಯ ನಾಯಕರು, ಉತ್ತಮ ವಾಗ್ಮಿಗಳಾಗಿರತಕ್ಕಂಥ ಪ್ರತಾಪ್ ಸಿಂಹ ನಾಯ್ಕರವರಿಗೆ ವೇದಿಕೆ. ವೇದಿಕೆಯಲ್ಲಿ ಮತ್ತು ವೇದಿಕೆಯ ಎದುರಿರುವಂತಹ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕುಟುಂಬದ ಸದಸ್ಯರೇ, ಆಶಕ್ಕ ನಾಮಪತ್ರವನ್ನು ಸಲ್ಲಿಸಿ ಬರಲಿಕ್ಕಿದ್ದಾರೆ. ಅವರು ನಿಮ್ಮನ್ನು ಉದ್ದೇಶಿಸಿ ನಿಮ್ಮ ಆಶೀರ್ವಾದವನ್ನು, ನಿಮ್ಮ ಸಹಕಾರವನ್ನು ಕೇಳಲಿಕ್ಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು ಬರುವವರೆಗೆ ಒಂದು 5-10 ನಿಮಿಷ ಅಷ್ಟರವರೆಗೆ ಮಾತನಾಡಬೇಕು ಅಂತ ಹೇಳುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನ ವಿಶೇಷ ಏನು ಅಂತೇಳಿ ಕೇಳಿದರೆ, ಪಕ್ಷ ಏನು ನಿರ್ಣಯ ಮಾಡ್ತದೆ, ಏನು ಕೆಲಸ ಮಾಡಬೇಕು ಅಂತೇಳಿ ಹೇಳ್ತದೆ, ಅದನ್ನು ಮಾಡುವಂತಹ ಒಂದು ವಿಶಿಷ್ಟವಾದಂತಹ ಪರಂಪರೆಯನ್ನು ನಮ್ಮ ಹಿರಿಯರು ಮಾಡಿಕೊಟ್ಟು ಬಂದಿದ್ದಾರೆ. ಎಷ್ಟೋ ಬಾರಿ ಈ ಜವಾಬ್ದಾರಿಯನ್ನು ಕೊಟ್ಟಾಗ ಆ ಜವಾಬ್ದಾರಿಯನ್ನು ನಿರ್ವಹಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದರ ಪರಿಣಾಮವಾಗಿ 2 ಸ್ಥಾನದಲ್ಲಿದ್ದಂತಹ ಭಾರತೀಯ ಜನತಾ ಪಾರ್ಟಿ ಇವತ್ತು 303ಕ್ಕೂ ಹೋಗಿ ಈ ದೇಶದ ಆಡಳಿತವನ್ನು ನರೇಂದ್ರ ಮೋದಿಯವರು ನಡೆಸುವುದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಯಾವುದಾದರೂ ಒಂದು ಶಕ್ತಿ ಇದ್ದರೆ ಅದು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮತ್ತು ನಾವು ನಂಬಿದಂತಹ ವಿಚಾರ. ಬದಲಾದ ಭಾರತವನ್ನು ನಾವು ನೋಡ್ತಾ ಇದ್ದೇವೆ. ಕರ್ನಾಟಕದ ಚುನಾವಣೆಯನ್ನ ಕೇವಲ ಕರ್ನಾಟಕ ರಾಜ್ಯಕ್ಕೆ ಸೀಮಿತವಾಗಿ ನೋಡಬೇಡಿ ಅಂತ ಹೇಳುವಂತಹ ವಿನಂತಿ ನನ್ನದು. ಭಾರತೀಯ ಜನತಾ ಪಾರ್ಟಿ ಮತ್ತು ನರೇಂದ್ರ ಮೋದಿಯವರು
ಭಾರತದ ಚಿತ್ರಣವನ್ನ ಬದಲಾಯಿಸ್ತಾ ಇದ್ದಾರೆ. ಬಿಜೆಪಿಯೇ ಭರವಸೆ ಅಂತ ಹೇಳುವಂತಹ ಮಾತನ್ನ ಈ ದೇಶದ ಕೋಟ್ಯಾಂತರ ಜನ ನಂಬಿದ್ದಾರೆ. ಯಾಕೆ ಅಂತ ಹೇಳಿ ಕೇಳಿದರೆ ಆ ರೀತಿಯ ಬದಲಾವಣೆಯನ್ನ ಭಾರತದಲ್ಲಿ ನಾವು ನೋಡ್ತಾ ಇದ್ದೇವೆ. ಒಂದು ಮಾತನ್ನ ಈ ಸಂದರ್ಭದಲ್ಲಿ ನೆನಪಿಸಿಕೊಂಡ್ರೆ ತಪ್ಪಿಲ್ಲ ಅಂತ ಹೇಳಿ ನಾನು ತಿಳ್ಕೊಳ್ತೇನೆ. ಭಾರತೀಯ ಜನತಾ ಪಾರ್ಟಿ ಚುನಾವಣೆಗೆ ನಿಲ್ತಾ ಇದೆ ಅಂತ ಹೇಳಿ ಆದರೆ ಕೇವಲ ಒಂದಷ್ಟು ಮಂದಿಯನ್ನ ಶಾಸಕರನ್ನಾಗಿ ಮಾಡಿ ಯಾವುದೋ ಅಧಿಕಾರದ ಸ್ಥಾನಕ್ಕೆ ಕಳಿಸುವುದಕ್ಕೋಸ್ಕರ ಅಲ್ಲ. ಕಾಂಗ್ರೆಸ್ನ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯನ್ನ ತುಲನೆ ಮಾಡಿದರೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ ನಂತರ ಯಾವೆಲ್ಲ ಕನಸುಗಳನ್ನ ಈ ದೇಶವನ್ನ ಸ್ವತಂತ್ರಗೊಳಿಸುವುದಕ್ಕೋಸ್ಕರ ಯಾರೆಲ್ಲ ಹೋರಾಟ ಮಾಡಿದ್ದಾರೆ ಅವರೆಲ್ಲರ ಕನಸಿನ ಭಾರತ ನನಸಾಗುವಂತಹ ಒಂದು ಕ್ಷಣದಲ್ಲಿ ನಾವಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ಪ್ರಾರಂಭವಾದಲ್ಲಿಂದ ನಾವೊಮ್ಮೆ ಯೋಚನೆ ಮಾಡಿದರೆ ಒಂದೇ ಉದಾಹರಣೆಯನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಭಾರತದ ಕಾಶ್ಮೀರದಲ್ಲಿ ಮೊನ್ನೆ ತಾನೇ ಶಾರದಾ ಮಾತೆಯ ಮಂದಿರ ನಿರ್ಮಾಣ ಆಗಿದೆ ಅಂತೇಳಿ ಆದರೆ ಅದು ಭಾರತೀಯ ಜನತಾ ಪಾರ್ಟಿ ಬೋಲೋ ಭಾರತ್ ಮಾತಾ ಕಿ. ನಮ್ಮ ಅಭ್ಯರ್ಥಿಗಳಾದಂತಹ ಆಶಕ್ಕನವರು ವೇದಿಕೆಗೆ ಬರ್ತಾ ಇದ್ದಾರೆ. ಜೋರಾದ ಜಯಘೋಷದೊಂದಿಗೆ ಅವರನ್ನ ಸ್ವಾಗತ ಮಾಡೋಣ. ಬೋಲೋ ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಧನ್ಯವಾದಗಳು. ಮುಂದಕ್ಕೆ ನಮ್ಮೆಲ್ಲರನ್ನ ಉದ್ದೇಶಿಸಿ ಪುತ್ತೂರಿನ ಆಶಾ ಕಿರಣ, ಪುತ್ತೂರಿನ ಪ್ರೀತಿಯ ಆಶಕ್ಕ, ಪುತ್ತೂರಿನ ಮಗಳಾಗಿರತಕ್ಕಂಥ ಶ್ರೀಮತಿ ಆಶಾ ತಿಮ್ಮಪ್ಪರವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಜೈ. बोलो भारत माता की जय, बोलो भारत माता की जय. भारतीय जनता पार्टी की, भारतीय जनता पार्टी की. ಪುತ್ತೂರು ಶ್ರೀ ಮಹತೋರ ಮಹಾಲಿಂಗೇಶ್ವರ ದೇವರ ಪೂರ್ಣ ಆಶೀರ್ವಾದದಿಂದ ನಾನು ನಂಬುವ ದೇವರುಗಳ ಕೃಪೆಯಿಂದ ಭಾರತೀಯ ಜನತಾ ಪಾರ್ಟಿಯ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ನನ್ನನ್ನು ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ದಾರೆ. ನಾನು ಹಾಗೂ ನನ್ನ ಕುಟುಂಬದ ಮತ್ತು ನಮ್ಮ ಇಲ್ಲಿ ಕೂತಿರ್ತಕ್ಕಂಥ ನಮ್ಮ ಕುಟುಂಬ ಅಂತ ಹೇಳಬೇಕು. ನಾವೆಲ್ಲ ಭಾರತೀಯ ಜನತಾ ಪಾರ್ಟಿಯ ಅನ್ಯೋನ್ಯ ಜವಾಬ್ದಾರಿ ವಹಿಸಿದಂಥ ಜಿಲ್ಲಾ ಅಧ್ಯಕ್ಷರು, ಶಾಸಕರು, ನಮ್ಮ ರಾಜ್ಯದ ವಿಧಾನಸಭಾ ಸದಸ್ಯರು ಹಾಗೂ ಸೇರ್ತಕ್ಕಂಥ ಎಲ್ಲ ನನ್ನ ಹಿರಿಯ ನಾಯಕರುಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಕಾರ್ಯಕರ್ತ ಬಂಧು ಮಗನಿಯರೇ ಹಾಗೂ ಸಜ್ಜನ ತಾಯಂದಿರೇ, ಅನೇಕ ವರ್ಷಗಳಿಂದ ನಾನು ಸಂಘ ಪರಿವಾರದ ಮತ್ತು ಬಿಜೆಪಿಯ ಕೆಲಸ ಕಾರ್ಯಗಳಲ್ಲಿ ನನ್ನನ್ನು ತೊಡಗಿಸಿಕೊಂಡಿರುವುದರಿಂದ ಅದನ್ನು ಪರಿಗಣಿಸಿ ನನ್ನನ್ನು ಇವತ್ತು ಈ ಒಂದು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯನ್ನಾಗಿ ಘೋಷಿಸಿದ್ದಾರೆ. ಇಂದು ನನಗೆ ಬಹಳ ಸಂತೋಷ ಅನಿಸ್ತಿದೆ. ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಈ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಡುವಂತಹ ಒಂದು ಉದ್ದೇಶಕ್ಕೋಸ್ಕರ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಪ್ರೋತ್ಸಾಹವನ್ನು ಕೊಟ್ಟು ಇನ್ನೊಮ್ಮೆ ಮಗದೊಮ್ಮೆ ನಮ್ಮ ಇಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಮಲದ ಚಿಹ್ನೆಯನ್ನು ಅರಳಿಸೋಕ್ಕೋಸ್ಕರ ಆ ನಡು ಬಿಸಿಲಿನಲ್ಲಿ ಬಹಳ ಬಿಸಿಲಿನಲ್ಲಿ ಬಂದು ಇಲ್ಲಿ ಪ್ರೋತ್ಸಾಹ ಕೊಟ್ಟಿರುವಂಥದ್ದು ಬಹಳ ಸಂತೋಷ ಅನಿಸ್ತಾ ಇದೆ. ಭಾರತೀಯ ಜನತಾ ಪಾರ್ಟಿ ಸಂಘ ಪರಿವಾರದ ಹಿರಿಯರು ನನಗೆ ಕೊಟ್ಟ ಜವಾಬ್ದಾರಿಯನ್ನು ಅವರ ನಂಬಿಕೆ ಚ್ಯುತಿಬಾರದಂತೆ ನಾನು ನಿರ್ವಹಿಸಿರುವುದ ಅದಕ್ಕೋಸ್ಕರ ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಶಿಸ್ತು, ಅನುಶಾಸನ, ರಾಷ್ಟ್ರೀಯತೆ, ಶ್ರದ್ಧೆ ಇದನ್ನು ನನ್ನ ನರನಾಡಿಗಳಲ್ಲಿ ತುಂಬಿಸಿದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೆರಳಲ್ಲಿ ಬೆಳೆದವಳು ನಾನು. ಭಾರತೀಯ ಜನತಾ ಪಾರ್ಟಿಯ ಹಿರಿಯರಾದ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ, ಅಟಲ್ ಬಿಹಾರಿ ವಾಜಪೇಯಿ, LK ಅಡ್ವಾಣಿ ಅವರ ಜೀವನವೇ ನನ್ನ ಪ್ರೇರಣೆ. 3 ದಶಕಗಳ ಹಿಂದಿನ ಭಾರತ ರಾಜಕೀಯ ಚಿತ್ರಣವನ್ನು
ಹಿಂದಿರುಗಿ ನೋಡಿದರೆ ಪುತ್ತೂರಿನಲ್ಲಿ ಗೂಂಡಾಗಳ ಒಂದು ಅಟ್ಟಹಾಸ ಅಲ್ಲಲ್ಲಿ ದೊಂಬಿ ಗಲಾಟೆಗಳು, ಬಿಜೆಪಿ ಕಾರ್ಯಕರ್ತರ ಮೇಲೆ ನಿರಂತರ ಹಲ್ಲೆ ನಡೆಯುವಂತ ನಾವು ತಾವೆಲ್ಲ ತಿಳಿದಂಥ ವಿಚಾರ. ಒಂದು ಬಾರಿ ಹಿರಿಯರಾದ ಶ್ರೀ ರಾಮ್ ಭಟ್ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಧಿಕಾರವನ್ನು ವಹಿಸಿಕೊಂಡು ನಂತರ ಈ ಥರದ ಯಾವುದೇ ಘಟನೆಗಳು ಇಲ್ಲಿ ಪುತ್ತೂರಿನಲ್ಲಿ ಸಂಭವಿಸಲಿಲ್ಲ. ಮುಂದಿನ ದಿನಗಳಲ್ಲಿ ಡಿ ವಿ ಸದಾನಂದ ಗೌಡರು, ಆಮೇಲೆ ನಮ್ಮ ಇಲ್ಲಿ ಕೂತಿರತಕ್ಕಂಥ ಮಲ್ಲಿಕಾ ಪ್ರಸಾದ್ ಅವರು, ಈಗಾಗಲೇ ಇಲ್ಲಿ ಕೂತಿರತಕ್ಕಂಥ ಮಠಂದೂರು ಸಂಜೀವರವರು, ಅವರೆಲ್ಲ ಶಾಸಕತ್ವದಲ್ಲಿ ನಮ್ಮ ಪುತ್ತೂರಿನಲ್ಲಿ ಉತ್ತಮ ರೀತಿಯ ಆಡಳಿತ ಮತ್ತು ಒಂದೇ ಒಂದು ಗಲಭೆಗಳಿಲ್ಲದೆ ಉತ್ತಮ ರೀತಿಯಲ್ಲಿ ಎಲ್ರಿಗೊಂದು ನಮ್ಮಿಂದ ಆಗುವಂಥ ಎಲ್ಲ ಸಹಕಾರವನ್ನು ಕೊಟ್ಟುಕೊಂಡು ಯಾವುದೇ ಗಲಾಟೆ ಆಗದಂಥ ಒಂದು ಇದರಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಇಷ್ಟವಾಗಿ ನಡೆಸಿರುವಂಥದ್ದು ಭಾಳ ಹೆಮ್ಮೆ ಎನಿಸ್ತಾ ಇದೆ. ಸಾವಿರಾರು ಕಾರ್ಯಕರ್ತರ ತ್ಯಾಗ ಸಮರ್ಪಣೆಯ ಪರಿಣಾಮವಾಗಿ ಸಂಘಟನೆ ಬಲಿಷ್ಠವಾಗಿ ನಿಂತಿದೆ. ಎಷ್ಟು ಎತ್ತರಕ್ಕೆ ಏರಬೇಕಾದರೆ ನಾವು ಸವಾಲುಗಳನ್ನು ಎದುರಿಸಲಿಲ್ಲ. ಒಂದೊಂದು ಚುನಾವಣೆಯಲ್ಲಿ ಸಹಿತ ನಾವು ಹಲವಾರು ಸವಾಲುಗಳನ್ನು ಎದುರಿಸಿದ್ದೇವೆ. ಆ ಸವಾಲುಗಳನ್ನು ಬೆನ್ನಟ್ಟಿ, ಆ ಸವಾಲುಗಳನ್ನು ಸಾಮಾನ್ಯದಲ್ಲ. ಆದರೂ ನಮಗೆ ಇಂದು ಬೇಕಾಗಿರುವ ಹಿಂದೂ ಪರ ಕೆಲಸ ಮಾಡುವ, ರಾಷ್ಟ್ರೀಯತೆಯ ಆಧಾರದಲ್ಲಿ ಕೆಲಸ ಮಾಡುವಂಥ ಒಂದು ಜನಸ್ನೇಹಿ ಸರ್ಕಾರ ನಮಗೆ ಬೇಕಾಗಿದೆ. ಜನ ಮೆಚ್ಚಿದ ನಾಯಕ ಸನ್ಮಾನ್ಯ ಅಟಲ್ ನರೇಂದ್ರ ಮೋದಿ ಅವರು ಭಾರತದ ಭವಿಷ್ಯವನ್ನೇ ಬದಲಾಯಿಸಿರುವಂಥವು ತಾವೆಲ್ಲ ಕಂಡಿದ್ದೀರಿ. ಹಲವಾರು ಯೋಜನೆಗಳ ಮುಖಾಂತರ ಹಳ್ಳಿಗೆ ತಲುಪಿಸುವಂಥ ಯೋಜನೆ ಮುಖಾಂತರ ಪ್ರತಿಯೊಬ್ಬ ವ್ಯಕ್ತಿಗೆ ಎಲ್ಲ ಯೋಜನೆಗಳನ್ನು ಕೊಡುವ ಮುಖಾಂತರ ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಲ್ಲಿ ನಮ್ಮ ಭಾರತೀಯ ಜನತಾ ಸರ್ಕಾರದ ಪೂರಕವಾಗಿ ಮಾಡಿದಂಥ ಅದೆಷ್ಟೋ ಯೋಜನೆಗಳು ತಲುಪಿದ ಕಾರಣ ನಾವಿವತ್ತು ಪ್ರತಿಯೊಂದು ವ್ಯಕ್ತಿಗೆ, ಪ್ರತಿಯೊಂದು ಜನರಿಗೂ ಎಲ್ಲವನ್ನು ತಲುಪಿಸುವಂಥ ಒಂದು ಸರ್ಕಾರ ಇದ್ದರೆ ಅದು ನಮ್ಮ ಭಾರತೀಯ ಜನತಾ ಪಾರ್ಟಿ. ಸರ್ವೇಸಾಮಾನ್ಯ ಜನರ ನೋವುಗಳಲ್ಲಿ ಹತ್ತಿರದಿಂದ ಕಂಡು ಸ್ವತಃ ನಾನೇ ಅನುಭವಿಸಿದ್ದೇನೆ. ಮತ್ತು ಅದೆಷ್ಟೋ ಹಿರಿಯರು ತ್ಯಾಗಮಯದಿಂದ, ಜನಸಂಘದ ಹಿರಿಯರು ಆ ತುರ್ತು ಪರಿಸ್ಥಿತಿ ಸಮಯದಲ್ಲಿ ಅವರ ಪಟ್ಟಂಥ ಕಷ್ಟವನ್ನು ನಾನು ಕಣ್ಣಾರೆ ಕಂಡಂಥ ಆ ನಿದರ್ಶನಗಳಿವೆ. ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳೋದು, ಭಯಮುಕ್ತ ಸಾಮರಸ್ಯದ ಸದೃಢ ಸ್ವಾಭಿಮಾನದ ಸಮಾಜ ನಿರ್ಮಾಣವಾಗಬೇಕಾದ್ರೆ ಈ ನಮ್ಮ ಸಂಘಟನೆ ಧ್ಯೇಯ ಬಹಳ ಅಗತ್ಯ. ನಮ್ಮ ಸಂಘಟನೆ ಧ್ಯೇಯ ವಾಕ್ಯ. ಅದರಲ್ಲಿ ನನ್ನ ಎರಡು ಎಡಬಲಗಳಲ್ಲಿರುವಂಥ ಹಲವಾರು ಯುವಕರುಗಳು, ಹಲವಾರು ತರುಣರ ಈ ಒಂದು ದೃಢ ಸಂಕಲ್ಪದಿಂದ ಇವತ್ತು ಈ ಕಾರ್ಯಕರ್ತರ ಈ ಒಂದು ಹುಮ್ಮನಸ್ಸಿನಿಂದ ಮತ್ತೊಮ್ಮೆ ಈ ಒಂದು ಪುತ್ತೂರಿನಲ್ಲಿ ಕಮಲದಂಥ ಭಾರತೀಯ ಜನತಾ ಪಾರ್ಟಿಯನ್ನು ಇನ್ನೊಮ್ಮೆ ಅರಳಿಸಿ ಸಹಸ್ರ ಸಂಖ್ಯೆಯಲ್ಲಿ ಅತ್ಯಂತ ಹೆಚ್ಚಿನ ಮತದಲ್ಲಿ ಗೆಲ್ಲಿಸಿಕೊಟ್ಟುವ ಜವಾಬ್ದಾರಿ ನೀವೆಲ್ಲ ಮಾಡ್ತೀರಿ. ಅದರ ಜೊತೆಯಲ್ಲಿ ಮತ್ತೊಮ್ಮೆ ನಮ್ಮ ಪುತ್ತೂರಿನಲ್ಲಿ ಕಮಲವನ್ನು ಅರಳಿಸಿ ನಮ್ಮ ಪ್ರತಿನಿಧಿಯಾಗಿ ಕಳಿಸುವಂಥ ಒಂದು ಜವಾಬ್ದಾರಿಯನ್ನು ಖಂಡಿತ ನೀವೆಲ್ಲ ಮಾಡ್ತೀರಿ ಎಂಬ ಒಂದು ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ಮಾಡ್ತೀನಿ ಅಂತ ನನಗೆ ಬಹಳ ವಿಶ್ವಾಸ ಇದೆ. ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಂದಾಗಿ ಯಾವುದೇ ಹಿಂದೂಗಳಿಗೆ ಯಾರಿಗೂ ಏನಾದರೂ ಆದರೂ ಈ ಆಶಾ ತಿಮ್ಮಪ್ಪಗೌಡ ಎಷ್ಟೊತ್ತಿಗಾದ್ರೂ ನಿಮಗೆ ಖಂಡಿತ ನಿಮ್ಮ ರಕ್ಷಣೆ ಬರ್ತೇನೆ. ನಾನು ಹಲವಾರು ವರ್ಷದಿಂದ ಜನಪ್ರತಿನಿಧಿ ಆಗುವ ಸಂದರ್ಭದಲ್ಲಿ ಎಷ್ಟೇ ಕಷ್ಟ ಬಂದರೂ ನಾನು ಎಷ್ಟೇ ಇದಾಗದೆ ಮುನ್ನುಗ್ಗಿ ಹೋಗಿ ಅಂತ ನನ್ನ ಈ ತಾಯಿಗೆ ನಿಮ್ಮೆಲ್ಲ ಮಕ್ಕಳ ರಕ್ಷಣೆ ಇದೆ. ಅದರ ಜೊತೆಯಲ್ಲಿ ನಿಮ್ಮ ಬೆನ್ನಿಂದ ನಾನು ಗ್ಯಾರಂಟಿ ಇರ್ತೇನೆ. ಯಾಕೆಂದ್ರೆ ನಾನು ಹಿಂದೆ ಹೇಗೆ ಇದ್ದೆಯೋ ಅದೇ ರೀತಿ ನಿಮ್ಮ ಆಶಕ್ಕನಾಗಿ ಮುಂದಿನ ದಿನಗಳಲ್ಲಿ ನಿಮಗೆ ಏನು ರಾತ್ರಿ ಆದರೂ ಯಾವ ಸಂದರ್ಭದಲ್ಲಿ ನಿಮ್ಮ ಕಷ್ಟ ಬಂದಾಗ ನನಗೆ ತಿಳಿಸಿ, ಆ ಸಂದರ್ಭ ನನ್ನಿಂದ ಏನಾಗಬೇಕೋ ಅದನ್ನು ಮಾಡುವಂಥ ಜವಾಬ್ದಾರಿ ನಮ್ಮ ಹಿರಿಯರ ಮುಖಾಂತರ ಎಲ್ಲವನ್ನು ಪರಿಶೀಲಿಸಿಕೊಂಡು ಹಿರಿಯರ ಮುಖಾಂತರ ಮತ್ತು ನಮ್ಮ ಪಾರ್ಟಿ ಇರುವುದೇ ನಮ್ಮ ಹಿಂದೂ ಸಂಘಟನೆಗೋಸ್ಕರ. ಹಿಂದುತ್ವ ಯಾವ ಉಳಿತದೋ ನಮ್ಮ ದೇಶ ಉಳಿತದೆ. ದೇಶ ಉಳಿದಾಗ ಮಾತ್ರ ನಮ್ಮ ಸಂಸ್ಕೃತಿ ಉಳಿತದೆ, ನಾವೆಲ್ಲ ಉಳಿಲಿಕ್ಕೆ ಸಾಧ್ಯ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಮುಂದಿನ ದಿನಗಳು ಸುಗಮವಾಗಲಿ. ನಮ್ಮ ನರೇಂದ್ರ ಮೋದಿ ಅಂತ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸನ್ಮಾನ್ಯ ಪ್ರಧಾನಮಂತ್ರಿಯವರು ಇವತ್ತು ನಮಗೆ ರಾಷ್ಟ್ರದಲ್ಲಿದ್ದಕ್ಕೆ ನಾವು ಇವತ್ತು ತಲೆ ಎತ್ತಿ ನಡೆದಿದ್ದೇವೆ. ಎಲ್ಲ ತಾವು ನೋಡಿದ್ದೀರಿ. ನಾವು ಈಗಾಗಲೇ ಅವತ್ತಕ್ಕೆ ಸರಿಯಾದಂಥ ಈ ಸರ್ಕಾರ ರಚನೆ ಆದಾಗ ಮಾತ್ರ ನಮಗೆ ಸರಿಯಾದ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಖಂಡಿತವಾಗಿಯೂ ನಿಮ್ಮ ಹಿಂದೆ ನಾನು ಯಾವತ್ತೂ ಇರ್ತೇನೆ. ನೀವು ಅದಕ್ಕೆ ಇದು
ಯಾವುದೇ ನೀವು ಸಂಶಯ ನಿಮಗೆ ಬೇಡ. ಯಾಕೆ ಸಂಶಯ ಬೇಡ ಅಂದರೆ ನಾನು ಹಲವಾರು ವರ್ಷದಿಂದ 10-20 ವರ್ಷದಿಂದ ಜನಪ್ರತಿನಿಧಿಯಾಗಿ ಇದ್ದ ಸಂದರ್ಭದಲ್ಲಿ ಯಾರೇ ಒಬ್ಬ ಕಾರ್ಯಕರ್ತನಲ್ಲಿ ಇವತ್ತು ಕೇಳಿ ನಾನು ಭ್ರಷ್ಟಾಚಾರ ರಹಿತ ಒಂದೇ ಒಂದು ಯಾರಂದ್ರೂ ನಾನು ಹಣವನ್ನು ಮುಟ್ಟದೆ ನಮ್ಮ ಪುತ್ತೂರಿನಲ್ಲಿ ಭ್ರಷ್ಟಾಚಾರ ರಹಿತ ಒಂದು ಆಡಳಿತವನ್ನು ಮಾಡುವಂತ ಒಂದು ತೋರಿಸಿ ನಮ್ಮೆಲ್ಲರಿಗೂ ನ್ಯಾಯ ಕೊಡುವಂತ ವ್ಯವಸ್ಥೆಯಲ್ಲಿ ಖಂಡಿತ ಈ ಒಂದು ಪಕ್ಷವನ್ನು ಗೆಲ್ಲಿಸಿಕೊಡ್ಬೇಕು. ನಿಮ್ಮ ಹಿಂದೆ ಯಾವಾಗಲೂ ನಾನು ಇದ್ದೇನೆ, ನೀವೆಲ್ಲರೂ ನಮ್ಮ ಜೊತೆ ಇರ್ತೀರಿ. ಆ ಒಂದು ದೃಢ ಸಂಕಲ್ಪದಿಂದ ಇವತ್ತು ಸಹಸ್ರಾರು ಸಂಘದಲ್ಲಿ 15,000 ಸಂಖ್ಯೆಯಲ್ಲಿ ಬಂದಂತ ಕಾರ್ಯಕರ್ತರಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ನಿಮಗೆ ಅಭಿನಂದನೆ ಸಲ್ಲಿಸ ನನ್ನೆರಡು ಮಾತನ್ನು ಕೊನೆಗೊಳಿಸುತ್ತೇನೆ. ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮತವನ್ನು ನೀಡಿ ಹಿಂದೆ ಏನು ಸಂಜೀವ ಮಠಂದೂರವರಿಗೆ 19,000ದಲ್ಲಿ ನೀವು ಕೊಟ್ಟಿದ್ದೀರೋ ಅಂತ ಸಂಜೀವ ಮಠಂದೂರ್ನವರು ಆ ಕಾರ್ಯವೈಖರಿ ಮತ್ತು ಅಭಿವೃದ್ಧಿಯ ದಶೆಯಲ್ಲಿ ಅವರಿಗೆ ಕೇವಲ 19,000 ಲೀಡ್ ಅಲ್ಲ, ಅದರ ಡಬ್ಬಲ್ 30,000 ಲೀಡ್ ಕೊಡಬೇಕು. ಯಾಕಂದ್ರೆ ಅವರು ಮಾಡಿದ ಉತ್ತಮ ಕೆಲಸಗಳು, ಆ ಉತ್ತಮ ಕೆಲಸಕ್ಕೆ ನೀವು ಕೊಡುವಂತ ಆ ಋಣ, ಆ ಉತ್ತಮ ಕೆಲಸಗಳು ನೀವು ಅಂತ ಏನೆಂದು ಕೊಡ್ತೀರೋ ಅದನ್ನು ಕೊಟ್ಟಾಗ ಮಾತ್ರ ಅದು ನಾವು ಅವರಿಗೆ ಕೊಡೋ ಋಣ ಮತ್ತು ಆ ತೃಪ್ತಿ ಆಗ್ತದೆ ಅಂತ ಒಂದು ಇದರಲ್ಲಿ ನಿಮ್ಮಲ್ಲಿ ನಂಬಿಕೆ ಇದೆ. ಖಂಡಿತ ಮುಂದಿನ ದಿನಗಳಲ್ಲಿ ನಮ್ಮ ಈ ಒಂದು ಭಾರತೀಯ ಜನತಾ ಪಾರ್ಟಿಯನ್ನು ಅತ್ಯಂತ ಹೆಚ್ಚಿನ ಮತದಲ್ಲಿ ಗೆಲ್ಲಿಸಿಕೊಡ್ತೀರಿ. ಅದಕ್ಕಾಗಿ ನಿಮಗೆಲ್ಲರಿಗೂ ಅಭಿನಂದಿಸಿದ ನನ್ನೆರಡು ಮಾತನ್ನು ಕೊನೆಗೊಳಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಪುರ್ಲಕಂಠ ಲೇಸುದ ಅಕೇರದ ಪಜ್ಜ ಸೊಲ್ಮೆ ಸಂದಾಯ್ತ ನಗರ ಮಂಡಲದ ಗುರುಕಾರ ಇನಜಿನ ಜಗನ್ಯೋತರಾಯರಿದೆ. ಭಾರತೀಯ ಜನತಾ ಪಾರ್ಟಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯ ನಾಮಪತ್ರ ಸಲ್ಲಿಕೆ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಸುದರ್ಶನ್ ಮೂಡಬಿದ್ರಿ ಅವರಿಗೆ ಪಕ್ಷದ ಪರವಾಗಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈಗಾಗಲೇ ನಮ್ಮೊಂದಿಗೆ ಸೇರಿ ಮತ್ತೆ ತುರ್ತು ಕಾರ್ಯನಿಮಿತ್ತ ತೆರಳಿದಂಥ ನಮ್ಮ ರಾಜ್ಯಾಧ್ಯಕ್ಷರು ಹಾಗೂ ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್ ಅವರು, ಹಾಗೆ ಬೆಂಗಳೂರು ದಕ್ಷಿಣದ ಸಂಸದರಾದಂಥ ತೇಜಸ್ವಿ ಸೂರ್ಯ ಅವರು ಹಾಗೂ ರಾಜ್ಯ ನಾಯಕಿ ಶ್ರುತಿ ಅವರು, ಅವರಿಗೂ ಕೂಡ ಈ ವೇದಿಕೆಯಿಂದ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ನೆಚ್ಚಿನ ಶಾಸಕರು ಸಂಜೀವ ಮಠಂದೂರವರು, ಅಭಿವೃದ್ಧಿ ಹರಿಕಾರರು, ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ, ಅವರನ್ನು ವಂದಿಸ್ತಾ ಇದ್ದೇನೆ. ಹಾಗೆ ಇವತ್ತು ನಮ್ಮ ಅಭ್ಯರ್ಥಿ ಪುತ್ತೂರಿನ ಹೆಮ್ಮೆಯ ಆಶಾ ತಿಮ್ಮಪ್ಪಗೌಡ ಅವರಿಗೆ ಕೂಡ ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಸುಳ್ಯ ಕ್ಷೇತ್ರದ ಅಭ್ಯರ್ಥಿ ಅಂತ ಭಾಗೀರಥಿ ಮುರಳಿ ಅವರಿಗೆ ಕೂಡ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ MLC ಅವರಾದಂಥ ಪ್ರತಾಪ್ ಸಿಂಹ ನಾಯಕ್ ಅವರಿಗೆ, ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಅಂತ ರಾಮದಾಸ್ ಬಂಟ್ವಾಳ ಅವರಿಗೆ, ಹಾಗೆ ರಾಜೇಶ್ ಕಾವೇರಿ ಅವರಿಗೆ ಹಾಗೂ ಎಲ್ಲ ವೇದಿಕೆಯಲ್ಲಿರುವ ಗಣ್ಯರಿಗೆ, ಹಾಗೆ ಪಕ್ಷದ ಅನ್ಯನ್ಯ ಜವಾಬ್ದಾರಿಯನ್ನು ಹೊತ್ತಂಥ ಎಲ್ಲ ಹಿರಿಯ ಕಿರಿಯ ಮಹನೀಯರಿಗೆ ಒಂದೇ ಮಾತಿಂದ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಪತ್ರಿಕಾ ಹಾಗೂ ಮಾಧ್ಯಮದವರು ನಮ್ಮೊಂದಿಗೆ ಸಹಕರಿಸಿದ್ದಾರೆ, ಅವರಿಗೆ ಕೂಡ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಮಾನ್ಯರಿಗೆ ಒಂದೇ ಮಾತಿನಿಂದ ಧನ್ಯವಾದ ಅರ್ಪಿಸ್ತೇನೆ. ಜೈ ಹಿಂದ್. ಧನ್ಯವಾದ ಸಮರ್ಪಣೆಗೈದಂಥ PG ಜಗನ್ಯೋತರಾಯರಿಗೂ ಧನ್ಯವಾದಗಳು. ಆತ್ಮೀಯರೇ, ಪುತ್ತೂರು ವಿಧಾನಸಭಾ ಕ್ಷೇತ್ರದಿಂದ ಸಹಸ್ರ ಸಂಖ್ಯೆಯಲ್ಲಿ ತಾವು ಭಾಗವಹಿಸಿದ್ದೀರಿ. ಈ ಒಂದು ಯಶಸ್ವಿ ರೀತಿಯ ಮೆರವಣಿಗೆ ಮತ್ತು ನಾಮಪತ್ರ ಸಲ್ಲಿಸುವಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಕಾರ್ಯಕರ್ತ ಬಂಧು ಭಗಿನಿಯರಿಗೆ ಮತ್ತೊಮ್ಮೆ ಸಹಕರಿಸಿ ಧನ್ಯವಾದ ಸಮರ್ಪಿಸುತ್ತಾ, ಬಂದವರಿಗೆಲ್ಲರಿಗೂ ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇದೆ, ಬೇಕಾದವರನ್ನು ಪಡ್ಕೊಳ್ಬೇಕು ಕೇಳಿಕೊಳ್ಳುತ್ತಾ ಈ ಸಭಾ ಕಾರ್ಯಕ್ರಮ ಮುಕ್ತಾಯಗೊಳಿಸುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ಮತಾಂತರ ಮಾಡೋರ್ನ ಬಿಜೆಪಿ ಬಿಟ್ಟೇ ಇಲ್ಲ. ಕುವೆಂಪು ಕನಕದಾಸರ ಬಸವಣ್ಣ ಕೆಂಪೇಗೌಡರ ದಾರಿಲೆ ನಡೀತವ್ರಲ್ಲ. ವಾಲ್ಮೀಕಿ ಕಾವ್ಯದ ಸಂದೇಶ ಇವರ ನೀತಿಲಿ, ನಾರಾಯಣ್ ಗುರು ಅಂಬೇಡ್ಕರ್ ಅವರ ಆದರ್ಶ ನಡೆಯಲ್ಲಿ ಜಾತಿ ಭೇದಾನ ಮಾಡಿಲ್ಲ. ಇವರು ಎಂದೆಂದೂ ಅಣ್ತಮ್ಮಂದ್ರಂತೆ ನೋಡ್ತಾರೆ. ಇವರು ಎಲ್ಲರನ್ನೂ ರಾಮನ ಭಕ್ತರು, ಭುವನೇಶ್ವರಿಯ ಮಕ್ಕಳು, ನಾಡ ರಕ್ಷಕರಿವರೇ. ನಮ್ಮ ನುಡಿಯೂ ಒಂದೇ ಬಿಜೆಪಿ, ಯಾವತ್ತೂ ಮುಂದೆ ಬಿಜೆಪಿ, ನಮ್ಮ ಮನಸ್ಸಲ್ಲೊಂದೇ ಬಿಜೆಪಿ, ಕಣಕಣದಲ್ಲೂನು ಬಿಜೆಪಿ, ಈ ಮಣ್ಣಲ್ಲಿ ಇದೆ ಬಿಜೆಪಿ, ಉಸಿರಾಡೋ ಗಾಳಿ ಬಿಜೆಪಿ, ನಮ್ಮ ನೆತ್ತರು ಕೂಡ ಬಿಜೆಪಿ, ಮುಗಿಲೆತ್ತರ ನೋಡು ಬಿಜೆಪಿ. ರೈತರ ಕಷ್ಟಕ್ಕೆ 10,000 ವರ್ಷಕ್ಕೆ ಬಿಜೆಪಿ ನೀಡ್ತವ್ರಲ್ಲ. ಮನೆ ಮನೆಗೆ ನೀರು, ತಲೆ
ಪಕ್ಷ ಬಿಜೆಪಿ, ಅಭಿವೃದ್ಧಿಯ ಪಕ್ಷ ಬಿಜೆಪಿ, ಕನ್ನಡಿಗರ ಪಕ್ಷ ಬಿಜೆಪಿ, ಇದು ಯುವಕರ ಪಕ್ಷ ಬಿಜೆಪಿ, ಸಾಮಾನ್ಯರ ಪಕ್ಷ ಬಿಜೆಪಿ, ಹೊಸತನದ ಪಕ್ಷ ಬಿಜೆಪಿ, ಮಹಿಳೆಯರ ಪಕ್ಷ ಬಿಜೆಪಿ, ನಮ್ಮೆಲ್ಲರ ಪಕ್ಷ ಬಿಜೆಪಿ. ನಾಡನ್ನ ಒಡೆಯೋಕೆ ಸಂಚಾಕಿ ವಂಚಾಕಿ PFI ನುಳಿಸೇ ಇಲ್ಲ. ಯಾರೇನೆ ಅಂದ್ರೂನು ಅಡ್ಡಾನೆ ಬಂದ್ರೂನು ಅನ್ಕೊಂಡಿದ್ ಮಾಡ್ತಾರಲ್ಲ. ಭದ್ರಾ ಮೇಲ್ದಂಡೆ ಯೋಜನೆ ಸ್ಪೀಡು ಮಾಡವ್ರೆ, ಮಹದಾಯಿ ನೀರು ತಾರೋರು ಬಿಜೆಪಿ ಅವ್ರೆ. ಸ್ಟಾರ್ಟಪ್ ಅಲ್ಲಿ ನಂಬರ್ 1 ವರ್ಲ್ಡಿಗ್ ನಾವೇನೆ, ಬಂಡವಾಳ ಹೂಡಿಕೆಯಲ್ಲೂ ಫಸ್ಟು ನಾವೇನೆ. ಎಲ್ಲರನ್ನೂ ಜೊತೆ ಜೊತೆಲಿ ಒಯ್ಯುವ ಭಾರತೀಯ ಜನತಾ ಪಾರ್ಟಿ. ನಮ್ಮ ನುಡಿಯೂ ಒಂದೇ ಬಿಜೆಪಿ, ಯಾವತ್ತೂ ಮುಂದೆ ಬಿಜೆಪಿ, ನಮ್ಮ ಮನಸ್ಸಲ್ಲೊಂದೇ ಬಿಜೆಪಿ, ಕಣಕಣದಲ್ಲೂನು ಬಿಜೆಪಿ, ಈ ಮಣ್ಣಲ್ಲಿ ಇದೆ ಬಿಜೆಪಿ, ಉಸಿರಾಡೋ ಗಾಳಿ ಬಿಜೆಪಿ, ನಮ್ಮ ನೆತ್ತರು ಕೂಡ ಬಿಜೆಪಿ, ಮುಗಿಲೆತ್ತರ ನೋಡು ಬಿಜೆಪಿ. ಬಡ ಜನರ ಮಕ್ಕಳಿಗೆಲ್ಲ ರೈತ ವಿದ್ಯಾನಿಧಿಯನ್ನ ಕೊಟ್ಟು ಬೆಂತಟ್ಟಿ. ಸರ್ ಕಟ್ಟಣ ಪೂರ ಕಟ್ಟಣ ಎತ್ತುಬಿಡಿ ಅಣ್ಣ. ಇವತ್ತಿಡೀ ಕರ್ನಾಟಕದಲ್ಲಿ ರಾಜಕೀಯ ಕಾವು ಏರ್ತಾ ಇದೆ. ಭಾರತೀಯ ಜನತಾ ಪಾರ್ಟಿ ನಮ್ಮ 224 ಕ್ಷೇತ್ರಗಳಿಗೂ ಅಭ್ಯರ್ಥಿಗಳ ಘೋಷಣೆ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗಾಗಲೇ ನಾಮಪತ್ರ ಸಲ್ಲಿಕೆ ಆಗಿದೆ. 2 ವಿಧಾನಸಭಾ ಕ್ಷೇತ್ರ ಉಳ್ಳಾಲ ಮಂಗಳೂರು ವಿಧಾನಸಭಾ ಕ್ಷೇತ್ರ ಮತ್ತು ಪುತ್ತೂರು ವಿಧಾನಸಭಾ ಕ್ಷೇತ್ರ ಇವತ್ತಿದೆ. ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕರ್ತರ ಉತ್ಸಾಹ, ಜನರ ಬೆಂಬಲದ ಜೊತೆ ಇವತ್ತು ನಮ್ಮ ಹೊಸ ಅಭ್ಯರ್ಥಿಯಾಗಿರ್ತಕ್ಕಂಥ ಆಶಾ ತಿಮ್ಮಪ್ಪನವರು ನಾಮಪತ್ರ ಸಲ್ಲಿಕೆಯನ್ನು ಮಾಡಿದ್ದಾರೆ. ಈ ಕ್ಷೇತ್ರದಲ್ಲಿ ಕಳೆದ ಬಾರಿ ಶಾಸಕರಾಗಿರ್ತಕ್ಕಂಥ ಸಂಜೀವ ಮಠ ಅಭೂತಪೂರ್ವವಾಗಿರ್ತಕ್ಕಂಥ 2,000 ಕೋಟಿಗಿಂತಲೂ ಹೆಚ್ಚು ಅನುದಾನಗಳನ್ನು ತಂದು ಅಭಿವೃದ್ಧಿ ಕಾರ್ಯ ಮಾಡೋದ್ರಿಂದ ಜನ ಭಾರತೀಯ ಜನತಾ ಪಾರ್ಟಿ ಪರವಾಗಿರ್ತಕ್ಕಂಥ ಕ್ಷೇತ್ರ ಇದ್ದಾರೆ. ಈ ಬಾರಿ ಆಶಾ ತಿಮ್ಮಪ್ಪನವರ ಭಾರತೀಯ ಜನತಾ ಪಾರ್ಟಿ ಮೋದಿ ಚಿಂತನೆಯಿಂದ ಇವತ್ತು ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವು ಈ ಕ್ಷೇತ್ರದಲ್ಲಿ ಆಗುತ್ತೆ. ಆಶಾ ತಿಮ್ಮಪ್ಪ ಅವರು ಹೇಳ್ತಾರೆ, ಇವತ್ತು ನಮ್ಮ ಇಡೀ ಜಿಲ್ಲೆ 8 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಜಿಲ್ಲೆಯಲ್ಲಿ ಬಿಜೆಪಿಯ ಪಡೆಗೆ ಪುತ್ತೂರು ಬಹಳ ಮಹತ್ವದ. ಯಾಕೆಂತಂದರೆ ಬಂಡಾಯದ ಅಭ್ಯರ್ಥಿ ಇದ್ದಾರೆ, ಬಿಜೆಪಿಯಲ್ಲೇ ದುಡಿದವರು ಅಂತ ಹೇಳ್ತಾರೆ. ನೋಡಿ, ಅವ್ರ ಬಗ್ಗೆ ಅಪಾರವಾಗಿರ್ತಕ್ಕಂಥ ಗೌರವ ಇದೆ. ನಮ್ಮ ಸಂಘಟನೆಯಲ್ಲಿ ಕಾರ್ಯವನ್ನು ಮಾಡಿದವರು, ಹೋರಾಟ ಮಾಡಿದವರು, ಅನಿವಾರ್ಯ ಅವರು ಪ್ರಜಾಪ್ರಭುತ್ವದಲ್ಲಿ ಯಾರೂ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ. ಎಲ್ಲ ಭಾರತೀಯ ಜನತಾ ಪಾರ್ಟಿ ಎಲ್ಲವನ್ನು ಗಮನಿಸ್ತಾರೆ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಪರಿಶ್ರಮ, ರಾಷ್ಟ್ರೀಯ ಚಿಂತನೆ ಇದರ ಆಧಾರದಲ್ಲಿ ಈ ಕ್ಷೇತ್ರವನ್ನು ಗೆಲ್ಲುವುದಕ್ಕೆ ಪ್ರಯತ್ನ ಮಾಡಿದೆ. ಸರ್, ಪುತ್ತೂರಿನಲ್ಲಿ ನಿಮಗೆ ಯಾರು ಇದು ಕಾಂಗ್ರೆಸ್ ಮತ್ತು ಭಾರತೀಯ ಜನತಾ ಪಾರ್ಟಿ ವೈಚಾರಿಕವಾಗಿ ನಮ್ಮದೇ ಕಾರ್ಯಕರ್ತರು ಇದ್ದಾರೆ. ಅವರನ್ನು ಮನವೊಲಿಸುವಂಥ, ಅವರಿಗೆ ಗೌರವ ಕೊಡ್ತಕ್ಕಂಥ ಎಲ್ಲ ಕಾರ್ಯಗಳನ್ನು ಪಾರ್ಟಿ. ಸೋಷಿಯಲ್ ಮೀಡಿಯಾದಲ್ಲಿ ಸರ್ 3 ಜನ ಪ್ರಮುಖರು ಕೂಡ ಸಂಘದವರು ಅನ್ನುವಂಥ ಚರ್ಚೆ ಆಗ್ತದೆ. ನೀವೇನು ನಿಮ್ಮ ಪ್ರಾಡಕ್ಟ್ಗಳೇ 3 ಕಡೆಯಲ್ಲಿ? ನೋಡಿ, ಸಂಘ ರಾಜಕೀಯ ಅಲ್ಲ. ಸಂಘ ವ್ಯಕ್ತಿ ನಿರ್ಮಾಣದ ಕಾರ್ಯ ಮಾಡ್ತಕ್ಕಂಥ, ರಾಷ್ಟ್ರ ನಿರ್ಮಾಣದ ಕಾರ್ಯ ಮಾಡ್ತಕ್ಕಂಥ. ಪುತ್ತೂರಲ್ಲಿ ಮಾತ್ರ ಇಡೀ ದೇಶದಲ್ಲಿ 10 ಪಾರ್ಟಿಗಳಲ್ಲಿ ಸಂಘ ವಿಚಾರಧಾರೆಯವರಿಗೆ. ಸಂಘ ರಾಷ್ಟ್ರಭಕ್ತಿಯನ್ನು ಕಲಿಸ್ತದೆ, ಸಂಘ ರಾಷ್ಟ್ರದ ಜೀವನವನ್ನು ಕಲಿಸ್ತದೆ, ವ್ಯಕ್ತಿತ್ವವನ್ನು ಕಲಿಸ್ತದೆ. ಇದರ ಆಧಾರದಲ್ಲಿ ಸಂಘದಲ್ಲಿ ಶಾಖೆಯಲ್ಲಿ ಬೆಳೆದವರು ಬೇರೆಲ್ಲ ಕ್ಷೇತ್ರದಲ್ಲಿ ಇರಬಹುದು, ಹಾಗೆ ಇರ್ಬೋದು.
ಆರಿಸಿದ್ದಾರೆ. ಅದರಲ್ಲಿ ನನಗೇನು ಬೇಸರ ಇಲ್ಲ. ಯಾಕಂತ ಹೇಳಿದರೆ ಇವತ್ತು ಆರಿಸಿದಂಥ ಆಶಾ ತಿಪ್ಪಪ್ಪನವರು ಅವರಿಗೆ ತುಂಬ ಅನುಭವ ಉಂಟು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ, ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಮತ್ತು ಬೇರೆ ಬೇರೆ ಹುದ್ದೆಗಳನ್ನು ಸಂಘದ ಹುದ್ದೆಗಳನ್ನು ತಗೊಂಡು ಅವರಲ್ಲಿ ಒಳ್ಳೆಯ ಒಂದು ಅನುಭವ ಉಂಟು. ಆ ಅನುಭವದಿಂದ ಅವರು ಖಂಡಿತವಾಗಿಯೂ ಅವರು ಒಳ್ಳೆಯ ಕೆಲಸವನ್ನು ಮಾಡ್ತಾರೆ. ಮತ್ತು ನಮಗೆ ಇವತ್ತು ಮುಖ್ಯ ಬೇಕಾದ್ದೇನು ಅಂತ ಹೇಳಿದರೆ ನಮ್ಮ ಹುಡುಗರ ರಕ್ಷಣೆ. ನಮ್ಮ ಹುಡುಗರಿಗೆ ಅನ್ಯಾಯವಾಗಿ ಏನಾದರೂ ಯಾವುದೇ ತೊಂದರೆಯನ್ನು ಕೊಟ್ಟರೆ ಅದು ಪೊಲೀಸರು ಇರ್ಬೋದು, ರೆವೆನ್ಯೂನವರು ಇರ್ಬೋದು, ಅಥವಾ ಬೇರೆ ಇವರು ಇರ್ಬೋದು ಕೊಟ್ಟಾಗ, ಅಥವಾ ಬೇರೆ ಪಕ್ಷದವರು ಇರ್ಬೋದು, ಅಥವಾ ಬೇರೆ ಮತೀಯರು ಇರ್ಬೋದು ಅಂತ ಕೊಟ್ಟ ಸಂದರ್ಭದಲ್ಲಿ ಅವರ ಹಿಂದೆ ನಿಂತು ಹೋರಾಡುವಂಥ ಶಕ್ತಿ ಆಶಾ ತಿಪ್ಪಪ್ಪನವರಿಗೆ ಖಂಡಿತ ಉಂಟು. ಅದು ನನಗೆ ಖಾತ್ರಿ ಉಂಟು. ಯಾಕಂದರೆ ಮುಂಚೆ ಅವರು ಆದಾಗ ನಾನು ನೋಡಿದ್ದೇನೆ, ಅವರು ಸಹಾಯ ಮಾಡಿದ್ದಾರೆ ಮತ್ತು ನಮ್ಮ ತೊಂದರೆಗಳಿಗೆ ಎಲ್ಲ ಉತ್ತರ ಕೊಟ್ಟಿದ್ದಾರೆ. ಆದ್ದರಿಂದ ಇವತ್ತು ಅವರೇ ಸಮರ್ಥ ಅಭ್ಯರ್ಥಿ, ಖಂಡಿತ ಸಮರ್ಥ ಅಭ್ಯರ್ಥಿ. ಅರುಣ್ ಪುತ್ತಿಲ್ ಅವರು ಒಂದು ಕಡೆ ಹೇಳಿದರು, ನಿಮ್ಮ ಜೊತೆಗೆ ಅವರು 12 ವರ್ಷದಿಂದ ಇದ್ದೇನೆ, ನಾನು ನಿಮ್ಮ ಆಶೀರ್ವಾದವನ್ನು ಕೂಡ ಪಡಿತೇನೆ ಅನ್ನುವಂಥ ಮಾತುಗಳನ್ನು ಹೇಳಿದರು. ಅರುಣ್ ಪುತ್ತಿಲ್ ಅವರ ಬಗ್ಗೆ ಏನು ಹೇಳ್ತೀರಿ? ಅರುಣ್ ಪುತ್ತಿಲ್ ಅವರವರು ನನ್ನ ಗರಡಿಯಲ್ಲೇ ಬೆಳೆದವರು. ಯಾಕಂತ ಹೇಳಿದರೆ ಹಿಂದೆ ಮೋದಿ ಬ್ರಿಗೇಡ್ ಅಂತ ಮಾಡಿ ನಾವು ಮೋದಿಯವರು ಯಾರು ಅಂತ ಗೊತ್ತಿಲ್ಲದಿದ್ದಾಗ ಅವರ ಪರಿಚಯ ಮಾಡುವಂಥ ಕೆಲಸವನ್ನು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಾನು, ಅವರು ಮತ್ತು ಅಜಿತ್ ರೈ ಸೇರಿ ಮಾಡಿದ್ದೇವೆ. ಅನೇಕ ಕಡೆಗಳಲ್ಲಿ ಸಮಾರಂಭಗಳನ್ನು ಮಾಡಿ ಒಳ್ಳೆಯ ವಾಗ್ಮಿಗಳನ್ನು ಕರೆಸಿ ಅವರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ನಾನು ಮತ್ತು ಅರುಣ ಜೊತೆಯಲ್ಲೇ ಇದ್ದೇವೆ, ಏನು ತೊಂದರೆ ಇಲ್ಲ, ಯಾವ ತೊಂದರೆ ಇಲ್ಲ ಅವರಿಗೆ. ನನಗೆ ಇವತ್ತು ಕೂಡ ನನಗೆ ಅವರ ಮೇಲೆ ಏನು ಬೇಸರ ಇಲ್ಲ. ಆದರೆ ನನ್ನ ಅಭಿಪ್ರಾಯ ಪ್ರಕಾರ ಈ ಪೋಸ್ಟಿಗೆ, ಇದಕ್ಕೆ ಹುದ್ದೆಗೆ, ಅಂದರೆ ಈ MLA ಹುದ್ದೆಗೆ ಆಶಾಕ್ಕನವರೇ ಒಳ್ಳೆಯದು. ಯಾಕಂತ ಹೇಳಿದರೆ ಆ ಸಮಾಧಾನಿ, ಅವರು ಯಾವುದೇ ಧಾರ್ಮಿಕ ಇದನ್ನು ಕೂಡ ಎಲ್ಲ ನಂಬಿಕೆ ಮಾಡಿ ಅವರು ಎಲ್ಲರೊಟ್ಟಿಗೆ ಹೊಂದಾಣಿಕೆ ಮಾಡಿ ಇರುವಂಥ ವ್ಯಕ್ತಿ. ಅಂಥವರು ನಮಗೆ ಬೇಕು. ಒಂದು ವಿಷಯ ತಿಳ್ಕೊಳ್ಳಿ, ಪುತ್ತೂರಲ್ಲಿ ಯಾವತ್ತೂ ಒಂದು ಶಾಂತಾಗಿರೋರಿಗೆ ಓಟ್ ಹಾಕುವುದು, ಅದು ನಮ್ಮ ಪುತ್ತೂರಿನವರ ವಿಶಿಷ್ಟತೆ. ಯಾರೇ ಒಂದು ಉಗ್ರವಾದಿಗಳನ್ನು ಓಟ್ ಹಾಕುವುದಿಲ್ಲ. ಆದ್ದರಿಂದ ನನಗೆ ಈ ಸಾರಿ ಆಯ್ಕೆಯಲ್ಲಿ ಆಶಾ ತಿಪ್ಪಪ್ಪನೇ ಒಳ್ಳೆಯವರು ಅಂತೇಳಿ ಕಂಡಿತು. ಹಾಗೆ ನಾನು ಮೇಲಿನವರಿಗೆ ತಿಳಿಸಿದ್ದೆ, ಇನ್ನೊಂದು 2-3 ಹೆಸರು ತಿಳಿಸಿದ್ದೆ. ಬಟ್ ಅವರನ್ನು ಆಯ್ಕೆ ಮಾಡಿ ನನಗೆ ಭಾಳ ಸಂತೋಷ ಆಯಿತು. ಇದರಲ್ಲಿ ನನಗೆ ಸಂತೋಷ ಉಂಟು. ನೀವು ತಿಳಿಸಿದ ಹೆಸರಲ್ಲಿ ಅರುಣ್ ಪುತ್ತಿಲ್ ಅವರ ಹೆಸರು ಇರಲಿಲ್ವಾ? ಇರಲಿಲ್ಲ. ಯಾಕೆ ಸರ್? ಇಲ್ಲ ಅಂದರೆ ಕಾರಣ ಸುಮಾರು ಉಂಟು. ಒಂದು ಗೆಲ್ಲುವ ದೃಷ್ಟಿಯಲ್ಲಿ ನಾವು ನೋಡಬೇಕಾಗ್ತದೆ. ಒಂದನೇದಾಗಿ ನಮ್ಮ ಜನರು ಹೇಗಿರಬೇಕು ಅಂತ ಹೇಳಿದರೆ ಎಲ್ಲರೊಟ್ಟಿಗೆ ಒಳ್ಳೆಯದರು ಇರುವವರಾಗಬೇಕು. ಹಾಗಿರುವಾಗ ಮತ್ತು ಹುದ್ದೆಗಳಿಗೆ ಆಸೆ ಪಡುವವರು ನಮಗೆ ಆಗಬಾರ್ದು. ಈಗ ಅರುಣ್ ಪುತ್ತಿಲ್ ಅವರವರಿಗೆ ವಿಪರೀತ ಆಸೆ, ನಾನೊಂದು MLA ಆಗಬೇಕು ಹಾಗೆ ಹೀಗೆ ಅಂತೇಳಿ. ಹಾಗೆ ಇರುವವರನ್ನು ನಾನು ಇದು ಮಾಡುವುದಿಲ್ಲ. ಯಾವುದು ಪ್ರತಿ ಒಂದು ಚುನಾವಣೆಯಲ್ಲಿ ಕೂಡ ಅವರು ನಾನು ಅಭ್ಯರ್ಥಿ ಅಂತೇಳಿ ಒಂದು ವಾದವನ್ನು 2-3 ಇಲೆಕ್ಷನ್ನಲ್ಲಿ ಮಾಡಿದರು. ಅದು ನನಗೆ ಒಳ್ಳೆಯದಾಗುವುದಿಲ್ಲ. ಯಾಕಂತ ಹೇಳಿದರೆ ಅವರು BJPಗೆ ನಿಷ್ಠಾವಂತನಾಗಿರಬೇಕು. ನಾವು ಯಾರಿಗೆ ಕೊಡ್ತೇವೋ ಅವರು ನಿಷ್ಠಾವಂತರಾಗಿರಬೇಕು. BJP ಏನು ಮಾಡಿದರೂ ನಾನು ಒಪ್ತೇನೆ ಅಂತ ಹೇಳುವಂಥವರಾಗಬೇಕು. ಅರುಣ್ ಪುತ್ತಿಲ್ ಹಾಗಿಲ್ಲ. ಆಗಿದ್ದ ಕಾರಣ ನಾನು ಅವರ ಹೆಸರನ್ನು ಸೂಚನೆ ಮಾಡಲಿಲ್ಲ. ಅರುಣ್ ಪುತ್ತಿಲ್ ಅವರನ್ನು 2-3 ಸಲ ಸಮಾಧಾನ ಪಡಿಸಲಾಗಿದೆ. ಈ ಬಾರಿಯೂ ಸಮಾಧಾನ ಪಡಿಸುವಂಥದ್ದಕ್ಕೆ ಅವರು ಬಂಡಾಯ ಎದ್ರು ಅಂತ ಹೇಳಲಾಗ್ತಿದೆ. ಹೌದಾ? ಅದು ಹೌದು. ಹಿಂದೆ ಎಲ್ಲ ಸಮಾಧಾನ ಪಡಿಸಿದ್ದು, ಕೊಡ್ತೇವೆ ಅಂತ ಹೇಳಿದ್ದು, ಸಮಾಧಾನ ಪಡಿಸಿದ್ದು, ಆಮೇಲೆ ಕೊಡದೆ, ಇದೆಲ್ಲ ಹೌದಾ? ಅವರಿಗೆ ಕೊಡ್ತೇವೆ ಅಂತ ನಾವೇನು ಹೇಳಿಲ್ಲ. ಒಂದು ಸಾರಿ ಕೊಡ್ತೇವೆ ಅಂತ ಹೇಳಿದಾಗ ಅವರು ತಗೊಳ್ಳಿಲ್ಲ, ಅದನ್ನು, ಅದು ಅವರ ತಪ್ಪು. ಅವರು BJPಯ ಮೇನ್ ಸ್ಟ್ರೀಮಿಗೆ ಹೋಗಬೇಕಿತ್ತು. ಅದು ಬಿಟ್ಕೊಂಡು ಅವರದೇ ಒಂದು ಪ್ಯಾರಲಲ್ ಅಂದರೆ ಒಂದು ಸಮಾನಾಂತರದಲ್ಲಿ ಅವರದೇ ಒಂದು ಹುಡುಗರನ್ನು ಕಟ್ಟಿಕೊಂಡು BJPಯನ್ನು ನಡೆಸ್ತಾ ಇದ್ದರು. ಅದಾಗಬಾರ್ದು. BJPಯ ಮೇನ್ ಸ್ಟ್ರೀಮಿಗೆ ಬರಬೇಕು. BJPಯ ಮುಖ್ಯವಾಹಿನಿಯಲ್ಲಿ ಬಂದು ಅದರೊಟ್ಟಿಗೆ ಸೇರಿ ಅವರಿದ್ದಿದ್ದರೆ ಬಹುಶಃ ಇವತ್ತು ಅವರೇ ಅಭ್ಯರ್ಥಿ ಆಗ್ತಿದ್ರೋ ಏನೋ ಗೊತ್ತಿಲ್ಲ. ಸರ್, ಮತ್ತೊಂದು ಮಾತಿದೆ, ಇಲ್ಲಿ ಇಬ್ಬರ ಜಗಳ 3ನೇವರಿಗೆ ಲಾಭ ಆಗ್ತದೆ ಅನ್ನುವಂಥ ಲೆಕ್ಕಾಚಾರ ಖಂಡಿತ ಇಲ್ಲ. ಯಾಕಂತ ಹೇಳಿದರೆ
ಯಾರು ಅರುಣ್ ಪುತ್ರನಿಗೆ ಇವತ್ತು ಸಪೋರ್ಟ್ ಮಾಡುವಂಥ ಎಲ್ಲ ಯುವಕರಿಗೆ ಸರಿಯಾದ ತಿಳುವಳಿಕೆ ಕೊಟ್ಟರೆ ಅವರು ಖಂಡಿತವಾಗಿಯೂ ವಾಪಸ್ ಮನೆಗೆ ಬಂದು ನಮ್ಮ ಗರ್ವಾಪಸಿಯಾಗಿ ಬಂದು ನಮ್ಮ ಪಕ್ಷಕ್ಕೆ, ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ವೋಟ್ ಹಾಕೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಇವತ್ತು ಅವ್ರಿಗೆ ಗೊತ್ತಿಲ್ಲ, ಅವರು ಏನು ತಿಳ್ಕೊಂಡಿದ್ದಾರೆ ಅಂದರೆ ಇವರು ಯಾರು ಅರುಣ್ ಪುತ್ರ ಒಬ್ಬರೇ ನಾಯಕರು, ಭಾರಿ ಹಿಂದೂ ನಾಯಕರು, ಬೇರೆಯವರು ಯಾರು ಹಿಂದೂಗಳ ನಾಯಕರು. ನಾವು ಕೂಡ ಹಿಂದೂಗಳಿಗೆ ಕೆಲಸ ಮಾಡಿದ್ದೇವೆ, ಆದರೆ ಅದರ ಯಾವುದರ ಹುದ್ದೆ ಆಸೆ ಇಟ್ಟುಕೊಂಡು ಕೆಲಸ ಮಾಡಲಿಲ್ಲ. ನಾನು ಕೂಡ ಮಾಡ್ತಾ ಇದ್ದೇನೆ ಇಷ್ಟು ವರ್ಷ, ನಾನೊಂದು 30-35 ವರ್ಷ ನಾನು ಹಿಂದೂಗಳಿಗೋಸ್ಕರ ಹೋರಾಡ್ತಾ ಇದ್ದೇನೆ. ನನಗೇನು ಇದು ಹುದ್ದೆ ಆಸೆಯಿಂದ ನಾನು ಮಾಡಿದ್ದಲ್ಲ, ನನ್ನ ನಿಜವಾದ ಮನಸ್ಸಿನ ಕಳಕಳಿಯಿಂದ ಮಾಡಿದ್ದು. ಆ ಥರ ಮಾಡಬೇಕು. ನನ್ನ ಹೆಂಡತಿಗೆ ಸೋಲ್ತದೆ, ಪ್ರಯೋಜನ ಇಲ್ಲ, BJP ಗೆಲ್ಲುವುದೇ ಇಲ್ಲ ಅಂತ ಸಂದರ್ಭದಲ್ಲಿ ನನ್ನ ಹೆಂಡತಿಯನ್ನು ನಿಲ್ಲಿಸಿದರು. ಅಂದರೆ ವಿನ್ ಆಗೋದು ಡೌಟ್ ಇದ್ದಾಗ, ತುಂಬ ಡೌಟ್ ಇದ್ದಾಗ, ಅಷ್ಟೊಂದು ಬಂಡಾಯ ಇತ್ತು. ಅಂಥ ಸಂದರ್ಭದಲ್ಲಿ ಯಾರೂ ನಿಲ್ಲಿಕ್ಕೆ ಕೇಳದಿದ್ದಾಗ ನನ್ನ ಹೆಂಡತಿಯನ್ನು ನಿಲ್ಲಿಸಿದ್ರು, ಗೆದ್ದಲು. ಆಮೇಲೆ BJP ಗಟ್ಟಿಯಾದಾಗ ನಾವು ಬೇಡ ಅಂತೇಳಿ ಹಿಂದಕ್ಕೆ ಸರಿದೆವು. ನೀವು ಯಾರನ್ನು ಬೇಕಾದ್ರೂ ಚುನಾಯಿಸಿ, ನೀವು ಯಾರನ್ನು ಮಾಡಿ, ನಮಗೆ ಹುದ್ದೆ ಇದ್ರ ಮೇಲೆ MLA ಮೇಲೆ ನಮಗೇನು ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಮುಂದಾಗಿ ಸಂಜೆ ನನಗೆ ಕೊಟ್ಟರು. ಮತ್ತು ನಾವು ಯಾವ ಹುದ್ದೆಗೂ ಆಸೆ ಪಡಲಿಲ್ಲ. ಇವತ್ತಿಗೂ ನನಗೂ ಆಸೆ ಇಲ್ಲ, ನನ್ನ ಹೆಂಡತಿಗೂ ಆಸೆ ಇಲ್ಲ. ನಾವಿಬ್ಬರು ಇದು ಹಿಂದುತ್ವದ ಒಂದು ರಕ್ಷಣೆ, ಹಿಂದೂ ಹುಡುಗರಿಗೆ ತೊಂದರೆ ಆಗಬಾರ್ದು, ಅವರವರ ಕಾಲಿನ ಮೇಲೆ ನಿಲ್ಲಬೇಕು, ಅವರಿಗೆ ಯೋಗ್ಯ ಉದ್ಯೋಗ ಸಿಗಬೇಕು, ಮತ್ತು ಅವರಿಗೆ ಎಲ್ಲ ಅನುದಾನಗಳು ಸಲ್ಲಬೇಕು, ಮತ್ತು ಅವರು ಏನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ ಅದನ್ನು ನಡೀಬೇಕು ಎಂಬ ದೃಷ್ಟಿಯಲ್ಲಿ ನಾವು ಇವತ್ತು ಕೆಲಸ ಮಾಡ್ತಾ ಇದ್ದೇವೆ. ಸರ್, ಈಗ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಪಕ್ಷೇತರಾಗಿ ನಿಂತಿರುವಂಥ ಅರುಣ್ ಪುತ್ತಿಲ ಅವರು ಮತ್ತು BJP ಮೂರೂ ಜನರು ಕೂಡ ಹಿಂದುತ್ವದ ತತ್ವ ಸಿದ್ಧಾಂತಗಳನ್ನು ಈ ಹಿಂದೆ ಪಾಲಿಸಿಕೊಂಡು ಬಂದವರು, RSSನ ಜೊತೆಗೆ ಒಡನಾಟವನ್ನು ಇಟ್ಟುಕೊಂಡವರು, ಆ ಪರಿವಾರದಲ್ಲಿ ಇದ್ದವರು. ಮೂರು ಜನ ಪುತ್ತೂರಿನಲ್ಲಿ ಜಿದ್ದಾಜಿದ್ದಿಗೆ ಇಳಿದಿದ್ದಾರೆ. ಏನು ಹೇಳ್ತೀರಿ? ಈಗ ಒಂದು ತಮಾಷೆ ವಿಷಯ ಏನು ಅಂತ ಹೇಳಿದರೆ, ನನಗೆ ಒಂದು ಸರಿ ಕಾಣ್ತದೆ ಈ ಕಾಂಗ್ರೆಸ್ನವರಿಗೆ, JDSನವರಿಗೆಲ್ಲ ಅವರ ಸ್ವಂತ ಒಂದು ಕಾರ್ಖಾನೆ ಇಲ್ಲ. ಇವರನ್ನು ಮಾಡುವ ಮುಖಂಡರನ್ನು ಮಾಡುವಂಥ ಕಾರ್ಖಾನೆ ಇಲ್ಲ. ಎಲ್ಲ ನಮ್ಮಿಂದ ಆಮದು ಮಾಡಿಕೊಂಡು ಅವರು ಇವತ್ತೆಲ್ಲ ಮಾಡ್ತಾ ಇದ್ದಾರೆ. ನೋಡಿ, ಯಾವುದೇ ಪಕ್ಷ ನೋಡಿ, BJPಯಲ್ಲಿ ಬೆಳೆದಂಥವರನ್ನು ಅವರು ಅಭ್ಯರ್ಥಿ ಮಾಡ್ತಾರೆ. ಅದರ ಅರ್ಥ ಏನು ಅಂತ ಹೇಳಿದರೆ, ನಾವು ಅವರಿಗೆ ಈಗ ಒಂದು ಒಳ್ಳೆ ಕಾಲೇಜ್ ಇದ್ದರೆ ಅಲ್ಲಿ ಅವರ ಸ್ಟೂಡೆಂಟನ್ನು ಕೆಲಸ ಕೊಡ್ತಾರೆ. ಹಾಗೆ ಅವರೆಲ್ಲರ ಅಭ್ಯರ್ಥಿಯನ್ನು ನಮ್ಮ ಗರಡಿಯಲ್ಲಿ ಬೆಳೆದವರನ್ನು ತಗೊಂಡಿದೆ. ಇದು ನೀವು ತಿಳ್ಕೊಳ್ಬೇಕು. ನಮ್ಮ ಗರಡಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಬೆಳೀತಾರೆ ಅಂಥವ್ರು ನಿಂತಿದ್ದಾರೆ. ಅವರು ಅಸಮಾಧಾನಾಗಿ ಹೋದ್ದು. ನಾವೇನು ಅವರನ್ನು ಕಳಿಸಲಿಲ್ಲ ಅಥವಾ ನಾವೇನು ಅವರಿಗೆ ತೊಂದರೆ ಕೊಡಲಿಲ್ಲ. ಅವರೇ ಅಸಮಾಧಾನಾಗಿ ಹೋದ್ದು. ಮುಂದೆ ಇದರಲ್ಲಿ ನಮಗೆ ಅದರಲ್ಲಿ ಇದಿಲ್ಲ, ಅವಕಾಶ ಇಲ್ಲ ಅಂತ ಹೇಳುವ ದೃಷ್ಟಿಯಲ್ಲಿ ಅವರು ಹೋದರು. ಅದಕ್ಕೆ ನಾವು ಜವಾಬ್ದಾರರಲ್ಲ. ಆದರೆ ಬೆಳೆದದ್ದು ನಮ್ಮ ಗರಡಿಯಲ್ಲಿ, ಅಶೋಕ್ ಕುಮಾರ್ ರೈ ಆಗಲಿ, ಅರುಣ್ ಪುತ್ತಿಲ ಆಗಲಿ, ಬೆಳೆದ ನಮ್ಮ ಗರಡಿಯಲ್ಲಿ. ಅದು ತಿಳ್ಕೊಳ್ಬೇಕು ನೀವು. ಇದು ಪ್ರಸಾದ್ ಭಂಡಾರಿಯವರ ಮಾತು. ಬಹಳ ವಿಶೇಷವಾಗಿ ಇಡೀ ಪುತ್ತೂರು ಕ್ಷೇತ್ರದ ಚಿತ್ರಣವನ್ನು ತಿಳಿಸಿದರು. ಜೊತೆಗೆ ಹಿಂದೆ ಅರುಣ್ ಪುತ್ತಿಲ ಅವರು ಯಾವ ರೀತಿಯಾಗಿ ಕೆಲಸ ಮಾಡ್ತಾಯಿದ್ರು ಅನ್ನುವಂಥದ್ದನ್ನು ಕೂಡ ತಿಳಿಸಿದರು. ಅರುಣ್ ಪುತ್ತಿಲ ಅವರು ಈಗಲೂ ಅವರ ಜೊತೆಗೆ ಏನು ಬೇಸರ ಇಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದರು. ಅವರಿಗೂ ಕೂಡ ಶುಭ ಹಾರೈಸ್ತೇನೆ ಅನ್ನುವಂಥದ್ದನ್ನು ಅವರು ತಿಳಿಸಿದ್ದಾರೆ. ಅವರು ನಮ್ಮ ಗಣೇಶೋತ್ಸವದಲ್ಲಿದ್ದಾರೆ. ನಾನು ಅವರ ಜೊತೆಯಲ್ಲಿ ಕೆಲಸ ಮಾಡ್ತೇವೆ. ಇನ್ನು ಮುಂದಕ್ಕೆ ಕೂಡ ಅವ್ರ ಜೊತೆಯಲ್ಲೇ ಕೆಲಸ ಮಾಡ್ತೇವೆ. ಇದರಲ್ಲಿ ಗಣೇಶೋತ್ಸವ ಇಲ್ಲಿ ಭಾರಿ ವಿಜೃಂಭಣೆ ನಡೀತದೆ. ಈ ಊರಿನಲ್ಲಿ, ಪುತ್ತೂರಿನಲ್ಲಿ ಒಂದು ಹಿಂದುತ್ವ ಅಂತೇಳಿ ಬರಲಿಕ್ಕೆ ಕಾರಣ ಆ ಗಣೇಶೋತ್ಸವ. ಆ ಗಣೇಶೋತ್ಸವದಲ್ಲಿ ಅವರು ನಾನು ಗೌರವ ಅಧ್ಯಕ್ಷ, ಅವರು ಕಾರ್ಯಾಧ್ಯಕ್ಷರಾಗಿದ್ದರು. ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೆವು. ಇನ್ನೂ ಕೂಡ ನಮಗೇನು ಬೇಸರ ಇಲ್ಲ. ಅವ್ರು ಬಂದಾಗ ಅವರನ್ನು ಸ್ವೀಕರಿಸ್ತೇನೆ. ಗಣೇಶೋತ್ಸವದ ಕೆಲಸಗಳನ್ನು ಅವರ ಮಕ್ಕಳು ಸೇರಿಕೊಂಡು ನಾವು ಮಾಡ್ತೇವೆ. ಈ ಚುನಾವಣೆಯಲ್ಲಿ ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಿ? ಚುನಾವಣೆಗೆ ನಾನೇನು ಹೇಳೋದಂದರೆ, ನೀವು ನಿಮ್ಮ ಆಸೆಯನ್ನು ಬಿಡಿ, ಮೇನ್ ಸ್ಟ್ರೀಮನ್ನು ಸೇರಿ, ಮುಖ್ಯವಾಹಿನಿಯನ್ನು ಸೇರಬೇಕು. ಬನ್ನಿ, ಈಗ ನಮ್ಮ ಅಧ್ಯಕ್ಷರು ಹೇಳಿದರು, ನಮ್ಮ ರಾಜ್ಯಾಧ್ಯಕ್ಷರು ನನ್ನ ಹತ್ರ ಹೇಳಿದರು, ಅವರಿಗೆ ಒಂದು ಪೋಸ್ಟ್ ಕೊಡುವ, ಅವ್ರು ಬರಲಿ. ಬಂದಾಗ ಅವರನ್ನು ಸೇರಿಸ್ಕೊಂಡು ಮುಂದೆ ಅವರು ಯಾವುದೇ ಆಕಾಂಕ್ಷೆಗಳು ಇಲ್ಲದೆ ಕೆಲಸ ಮಾಡಿದಾಗ ಒಪ್ಪಿಕೊಳ್ತಾರೆ. ಅವರಲ್ಲಿ ಅಂಥ ಶಕ್ತಿ ಉಂಟು. ಒಳ್ಳೆಯ ಒಂದು ಯುವಕ ಅವರು. ಆದರೆ ಈಸ್ ಮಿಸ್ಗೈಡೆಡ್ ಅಂತ ಅರ್ಥ ಆಯಿತಾ? ಅವರಿಗೆ ಒಂದು ಅವಸರ ಮತ್ತು ಮಿಸ್ಗೈಡೆಡ್. ಅದನ್ನು ಬಿಟ್ಟರೆ ಬಹುಶಃ ಅವರಿಗೆ ಒಳ್ಳೆಯ ಚಾನ್ಸ್ ಉಂಟು.
ಅವರು ಹೇಳ್ತಿದ್ದಾರೆ, ನನ್ನನ್ನು ತುಂಬ ಸಲ ಪಾರ್ಟಿ ಮಿಸ್ಗೈಡ್ ಮಾಡ್ತು, ಯಾಕಂದರೆ ನನಗೆ ಆಕಾಂಕ್ಷೆ ಟಿಕೆಟ್ ಬೇಕು ಅಂತಂದಾಗ ಅಂತ. ಟಿಕೆಟ್ ಬೇಕು ಅಂತ ಅನ್ಬಾರ್ದು, ಟಿಕೆಟ್ ನಾವು ಕೇಳಬಾರ್ದು. ಟಿಕೆಟ್ ಕಾರ್ಯಕರ್ತರ ಒತ್ತಾಯ, ನನ್ನ ಒತ್ತಾಯ ಅಲ್ಲ ಅಂತ ಹೇಳ್ತಾರೆ. ಕಾರ್ಯಕರ್ತರು ತಿಳಿಸ್ಲಿಲ್ಲ ಅಲ್ಲಿ ಯಾರಿಗೂ. ಯಾರು ಕಾರ್ಯಕರ್ತರು ತಿಳಿಸಿದ್ದಾರೆ? ಕಾರ್ಯಕರ್ತರು ಯಾರೂ ತಿಳಿಸ್ಲಿಲ್ಲ. ನಮಗೆ ಅರುಣ್ ಪುತ್ತಿಲ ಇದಾಗಬೇಕು ಅಂತೇಳಿ ಯಾವ ಕಾರ್ಯಕರ್ತರು ಕೂಡ ತಿಳಿಸ್ಲಿಲ್ಲ. ಹೆಸರು ಗಳಿಸಿದ್ರಲ್ಲಿ ಈಗ ಯಾರು ಸಂಜೀವ ಮಠಂದವರು ಇದ್ದರು, ಕೆಲವರು ಸಂಜೀವ ಮಠದವರು ಬೇಡ ಅಂದರು, ಕೆಲವರು ಬೇಕಂದರು. ಅದರಲ್ಲಿ ನಿಮ್ಮ ಕಾರ್ಯಕರ್ತರು ಯಾರೂ ಸಕ್ರಿಯವಾಗಿ ಪಾಲ್ಗೊಳ್ಳಿಲ್ಲ. ಅದಕ್ಕೆ ನಾವು ಜವಾಬ್ದಾರರಲ್ಲ. ಈಗ ಕಾರ್ಯಕರ್ತರ ಆಯ್ಕೆ ಯಾರು ಸರ್? ಯಾರು ಕಾರ್ಯಕರ್ತರ ಆಯ್ಕೆ ನಾಳೆ 13ಕ್ಕೆ ಗೊತ್ತಾಗ್ತದೆ ಯಾರು ಅಂತೇಳಿ. ಹೀಗೆ ಗೊತ್ತಾಗ್ತದೆ. ಇದು MK ಪ್ರಸಾದ್ ಭಂಡಾರಿಯವರ ಮಾತು. ಚೂರು ಎದುರು ಬಲ್ಲ ಅಣ್ಣ. ಪುತ್ತೂರಿನ ಟಿಕೆಟ್ ಆಕಾಂಕ್ಷಿಗಳ ಹೆಸರು ಬಂದಾಗ ಬಹಳಷ್ಟು ಸಲ ಹೆಸರು ಬಂದಂಥ 2 ಯುವಕರು ಇಲ್ಲಿದ್ದಾರೆ. ಇವರಿಬ್ಬರ ಹೆಸರುಗಳು ಕೂಡ ಬಹಳ ಚಾಲ್ತಿಯಲ್ಲಿತ್ತು. ಕಿಶೋರ್ ಮತ್ತು ಯತೀಶ್ ಇಬ್ಬರದ್ದು ಹೆಸರು ಕೂಡ ಬಹಳ ಚಾಲ್ತಿಯಲ್ಲಿತ್ತು. ಇವತ್ತು ಟಿಕೆಟ್ ಸಿಕ್ಕಿಲ್ಲ ಅನ್ನುವಂತಹ ಬೇಸರ ಅವರ ಮುಖದಲ್ಲಿ ಏನು ಕಾಣ್ತಾ ಇಲ್ಲ. ಆದರೆ ಇವತ್ತಿನ ಈ ಒಂದು ಚುನಾವಣಾ ಪ್ರಚಾರ ಸಭೆಯಲ್ಲಿ ಇಬ್ಬರು ಕೂಡ ಭಾಗಿಯಾಗಿದ್ದಾರೆ. ಈ ಇಬ್ಬರು ಯಂಗ್ಸ್ಟರ್ಸನ್ನು ಮಾತಾಡುವ. ಯತೀಶ್ ಅವರವರೇ, ನೀವೀಗ ಪುತ್ತೂರಿನಲ್ಲಿದ್ದೀರಿ, ಬೆಳ್ತಂಗಡಿಯಲ್ಲಿ ಕಾರ್ಯೋನ್ಮುಖರಾಗಬೇಕು, ನೀವು ಪ್ರಭಾರಿ ಆಗಿದ್ದೀರಿ ಬೆಳ್ತಂಗಡಿಗೆ, ಟಿಕೆಟ್ ಆಕಾಂಕ್ಷಿ ಆಗಿದ್ರಿ, ನಿಮ್ಮ ಹೆಸರು ಚಾಲ್ತಿಯಲ್ಲಿತ್ತು, ಆ ಬಗ್ಗೆ ಏನು ಹೇಳ್ತೀರಿ? ನಾನು ಇರ್ಬೋದು, ಕಿಶೋರಣ್ಣ ಇರ್ಬೋದು, ನಾವ್ಯಾರು ಆಕಾಂಕ್ಷಿಗಳಲ್ಲ. ಆ್ಯಕ್ಚುಲಿ ನಮ್ಮದು ಕ್ಯಾಡರ್ ಬೇಸ್ ಆಗಿರ್ತಕ್ಕಂಥ ಪಾರ್ಟಿ. ನಮ್ಮ ಪಾರ್ಟಿಯಲ್ಲಿ ಕಾರ್ಯಕರ್ತರ ಬಗ್ಗೆ ಸಂಘಟನೆ ಯೋಚನೆ ಮಾಡೋದು ಸಹಜವಾಗಿರ್ತಕ್ಕಂಥ ಪ್ರಕ್ರಿಯೆ ಇದು. ನಂದು ಮಾತ್ರ ಅಂತಲ್ಲ, ಇಂಥ ಸಾವಿರಾರು ಜನರದ್ದು ಹೆಸರುಗಳು ಬಂದು ಚರ್ಚೆಗಳಾಗ್ತವೆ. ಆದರೆ ನಮಗೆ ನಮ್ಮ ಸಂಘಟನೆ ಕೊಟ್ಟಿರ್ತಕ್ಕಂಥ ಸಂಸ್ಕಾರ ಏನು ಅಂತಂದರೆ, ಚರ್ಚೆಗಳಿಗೆ ಬಂದ ನಂತರನೂ ಕೂಡ ಪಾರ್ಟಿ ಯಾರನ್ನ ಒಬ್ಬರನ್ನ ಕಾರ್ಯಕರ್ತರನ್ನು ಅಭ್ಯರ್ಥಿಯಿಂದ ಘೋಷಣೆ ಮಾಡಿದ ಮೇಲೆ ಅವ್ರ ಜೊತೆಗೆ ಸೇರಿಕೊಂಡು ಕೆಲಸ ಮಾಡೋದು. ನಾವೆಲ್ಲರೂ ಕೂಡ ನಮ್ಮ ಸಿಂಬಲನ್ನು, ನಮ್ಮ ಸಂಘಟನೆಯನ್ನು ಗೆಲ್ಲಿಸೋದೇ ನಮಗೆ ಸಿಕ್ಕಿರ್ತಕ್ಕಂಥ ಸಂಸ್ಕಾರ. ನಮ್ಮ ಮನೆ ಸಂಸ್ಕಾರ ಕೂಡ ಅದೇ. ಹಾಗಾಗಿ ಇದರಲ್ಲಿ ಬೇಸರ ಆಗ್ತಕ್ಕಂಥದ್ದು, ಖುಷಿ ಆಗ್ತಕ್ಕಂಥದ್ದು ಏನಿಲ್ಲ. ಸಿಕ್ಕರೆ ಜವಾಬ್ದಾರಿ, ಸಿಗದಿದ್ದರೆ ಕರ್ತವ್ಯ ಅಂತೇಳಿ ನಾವು ಕೆಲಸ ಮಾಡೋದು ನಮ್ಮ ಜವಾಬ್ದಾರಿ ಅಂತ ಅಂದ್ಕೊಂಡಿದ್ವಿ. ಸೇಮ್ ಕ್ವಶನ್. ಅದೇ ಯತೀಶಣ್ಣ ಯಾವ ರೀತಿ ಹೇಳಿದರೆ ಅದೇ ಥರ ಅಭ್ಯರ್ಥಿಯನ್ನಾಗಿ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬರನ್ನು ಮಾತ್ರ ಮಾಡಲಿಕ್ಕಾಗತ್ತೆ. ಈಗ ಇವತ್ತು ಆಶಕ್ಕನವರು ಎಲ್ಲ ಥರದ ಅಂದರೆ 3 ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, ಒಮ್ಮೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ, ಒಮ್ಮೆ ಸುಳ್ಯ ನಗರ ಸಭೆದ ಅಧ್ಯಕ್ಷರಾಗಿ ತುಂಬ ಅನುಭವಿ ಒಂದು ನಾಯಕಿಯನ್ನು ನಮಗೆ ಪುತ್ತೂರಿಗೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರದಲ್ಲಿ ಬೇಸರ ಮಾಡುವಂಥ ಯಾವುದೇ ವಿಚಾರ ಇಲ್ಲ. ನಾವೆಲ್ಲರೂ ಆಶಾ ತಿಮ್ಮಪ್ಪ ಗೌಡ್ರು ಅಂದರೆ ನಾವೇ ಅನ್ನೋಂಥ ವಿಚಾರ ಇಟ್ಕೊಂಡು ಯುವಕರು ಕೆಲಸ ಮಾಡಲಿಕ್ಕಿದ್ದೇವೆ. ಅದು ಯಾವ ರೀತಿಯ ಸಂಘದ ಸಸಿ ಇದು ಹೆಮ್ಮರವಾಗಿದೆ ಅಂತ ಸಂಘದ ಒಂದು ಗೀತೆ ಉಂಟು. ಆಶಕ್ಕನವ್ರ ಬಗ್ಗೆ ಈ ಮಾತು ಇದು ಅತ್ಯಂತ ಅವರಿಗೆ ಒಂದು ಸಲ್ಲುವಂಥ ಮಾತು. ಯಾಕಂದರೆ ಜನಸಂಘದ ಕಾಲದಿಂದ ಅವರ ತಂದೆ ತಾಯಿ ಎಲ್ಲ ಸಂಘಕ್ಕೆ ಸಮಯವನ್ನು ಕೊಟ್ಟವರು. ಇವತ್ತು ಸಂಘದ ಸಂಸ್ಕಾರದಿಂದ ಬಂದ ಮನೆ, ಅದರ ಜೊತೆಗೆ ಅವರ ಮಗ ಸುಜಿತನ್ನ ಸಂಘದ ಒಂದು ಜವಾಬ್ದಾರಿಯನ್ನು ಇಟ್ಕೊಂಡು 5 ವರ್ಷ ಪೂರ್ಣವಾದಿ ಪ್ರಚಾರಕರಾಗಿ ಹೋಗಿ ಇವತ್ತು ಅವರ
ಸ್ವಂತದ ಕೆಲಸ ಜೊತೆಗೆ ಸಮಾಜದ ಕೆಲಸವನ್ನು ಅಂದರೆ ಸಂಜೆ ಆಗುವಾಗ ಅವರು ಜೋಲಿಗೆ ಹಾಕ್ಕೊಂಡು ಸಂಘದ ಕೆಲಸ ಮಾಡಲಿಕ್ಕೆ ಹೋಗ್ತಾರೆ. ಅದಕ್ಕೋಸ್ಕರ ಇದಕ್ಕೆ ಸಲ್ಲತಕ್ಕಂಥ ಗೌರವ ಹಿರಿಯರು ಕೊಟ್ಟಿದ್ದಾರೆ. ಇದು ರಾಷ್ಟ್ರೀಯ ಪಕ್ಷ, ಇಲ್ಲಿ ಒಬ್ಬರಿಬ್ಬರು ತಗೊಳ್ಳೋ ನಿರ್ಧಾರ ಅಲ್ಲ, ಇದು ಇಡೀ ಹಿರಿಯರು ತಗೊಂಡು ನಿರ್ಧಾರ. ಅದಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ. ಅತ್ಯಂತ ಹೆಚ್ಚಿನ ಶ್ರಮವನ್ನು ವಹಿಸಿ BJPಯಲ್ಲಿ ಪುತ್ತೂರಿನಲ್ಲಿ 30,000 ಅಂತರದಲ್ಲಿ ಗೆಲ್ಲಿಸಬೇಕನ್ನೋಂಥ ಒಂದು ಕೇಸರಿ ಪಡೆ, ಯುವಕರ ಪಡೆ, ಮಾತೆಯರ ಪಡೆ ಇವತ್ತು ಬೋರ್ಗರೆದಿದೆ. ಈ ಬೋರ್ಗರೆತಕ್ಕೆ ಕಾಂಗ್ರೆಸ್ ನುಚ್ಚುನೂರಾಗುತ್ತೆ. ಅದಕ್ಕೋಸ್ಕರ ಕಾಂಗ್ರೆಸ್ನವರಿಗೆ ಯಾವುದೇ ರೀತಿಯ ಒಂದು ಗೆಲ್ತೇವೆ ಅನ್ನುವಂಥ ಒಂದು ಯಾವುದೇ ಇದು ಬೇಡ, ವಿಶ್ವಾಸ ಬೇಡ. ನಾವು ವಿಶ್ವಾಸವನ್ನು ಪಡೆದು ಇವತ್ತು ಇಲ್ಲಿಂದ ಹೊರಡಲಿಕ್ಕಿದ್ದೇವೆ. ನಿಮ್ಮ ಜೊತೆಗಿದ್ದವರೇ ಪಕ್ಷೇತರರಾಗಿ ನಿಂತಿದ್ದಾರೆ. ಹಿಂದುತ್ವದ ಅಡಿಯಲ್ಲಿ ನಾನು ಕೆಲಸ ಮಾಡಿದ್ದೇನೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಏನು ಹೇಳ್ತೀರಿ? ನಮ್ಮ ಪ್ರಜಾಪ್ರಭುತ್ವವಾಗಿರ್ತಕ್ಕಂಥ ರಾಷ್ಟ್ರ ನಮ್ಮದು. ಇಲ್ಲಿ ಅವಕಾಶ ಕೇಳಲಿಕ್ಕೆ ಪಾರ್ಟಿಯಲ್ಲಿ ಕೂಡ ಪ್ರಜಾಸತ್ತಾತ್ಮಕವಾಗಿ ಹಕ್ಕಿದೆ, ಮತ್ತು ಕೇಳಬೇಕು ನಾವು, ತಪ್ಪು ಅಂತಲ್ಲ. ಆದರೆ ಒಮ್ಮೆ ಸಂಘಟನೆ ಒಬ್ಬರನ್ನು ತೀರ್ಮಾನ ಮಾಡಿದ ಮೇಲೆ ಅದನ್ನು ಉಲ್ಲಂಘನೆ ಮಾಡೋದು ಸಂಘಟನೆಗೆ ಅದು ಸರಿ ಕಾಣೋದಿಲ್ಲ. ಮತ್ತು ಅವರು ಕೂಡ ಹಿಂದುತ್ವದ ವಿಚಾರವನ್ನು, ನಾವೆಲ್ಲರೂ ಕೂಡ ಹಿಂದುತ್ವದ ವಿಚಾರವನ್ನು ಒಪ್ಕೊಂಡು ನಂಬ್ಕೊಂಡು ನಡೆಯೋದು. ನಾವೆಲ್ಲರೂ ಒಂದೇ, ನಾವೆಲ್ಲರೂ ಸಹೋದರರು ಅಂತ ನಾವು ಭಾಷಣಕ್ಕೆ ಮಾತ್ರ ಸೀಮಿತ ಆಗದೆ ಅದನ್ನು ಇಂಥ ಸಂದರ್ಭದಲ್ಲಿ ನಾವು ಅದಕ್ಕೊಂದು ಆದರ್ಶವಾಗಿರ್ತಕ್ಕಂಥ ಉದಾಹರಣೆಯನ್ನು ಕೊಡಬೇಕಾಗಿರ್ತಕ್ಕಂಥ ನಮ್ಮೆಲ್ಲರ ಕರ್ತವ್ಯ. ಹಾಗೆ ಅಂತೇಳಿ ಅವರು ಅದನ್ನು ಮಾಡಿಲ್ಲ ಅನ್ನೋದನ್ನು ನಾವು ಇವತ್ತು ಅದನ್ನು ಟೀಕೆ ಮಾಡೋದು ಒಳ್ಳೆಯದು ಕೆಟ್ಟದು ಅಂತ ಹೇಳೋದಲ್ಲ. ಆದರೆ ಬರಬೇಕಿತ್ತು, ಬರಲಿಲ್ಲ. ಆ ಬೇಜಾರು ನಮಗೆಲ್ರಿಗೂ ಇದೆ. ನಾವೆಲ್ಲರೂ ಕೂಡ ಜೊತೆಗಿದ್ದವರು, ನೀವು ಹೇಳೋದಾಗೇನೆ. ಸ್ವಲ್ಪ ದೂರ ಇದ್ದಾರೆ ಅಂತ ಅನಿಸುತ್ತೆ. ನನಗನ್ನಿಸುತ್ತೆ ಇನ್ನೂ ಕೂಡ ನಮಗೆ ನಿರೀಕ್ಷೆ ಇದೆ. ಇನ್ನು ನಾಮಪತ್ರ ವಾಪಸ್ ತಗೊಳ್ಳಿಕ್ಕೆ ಇನ್ನೊಂದು 2 ದಿವಸ ಟೈಮ್ ಇದೆ. ಅವ್ರು ವಾಪಸ್ ತಗೊಂಡು ನಮ್ಮ ಜೊತೆ ಜೋಡಿಸ್ತಾರೆ ಅಂತಕ್ಕಂಥ ಆಶಾಭಾವನೆಯಲ್ಲೇ ಇದ್ದಾರೆ. ಅದಕ್ಕಿಂತ ಮೇಲಾಗಿ ನಾವೆಲ್ಲರೂ ಕೂಡ ಸಾವರ್ಕರ ವಿಚಾರ ಓದ್ಕೊಂಡು ಬೆಳೆದವರು. ನಾವು ಬಂದರೆ ಜೊತೆಗೆ, ಬರೋದಿದ್ರೆ ಬಿಟ್ಟು, ಎದುರು ಹಾಕಿದರೆ ನಿಮಗೆ ಗೊತ್ತಿದೆ, ನಿಮಗೆ ಅದನ್ನು ನಾವು ಮಾಡೇ ಮಾಡ್ತೀನಿ. ಅದರಲ್ಲಿ ಪ್ರಶ್ನೆ ಯಾವುದೂ ಇಲ್ಲ ನಮ್ಮ ಹತ್ರ. ಇಬ್ಬರ ಜಗಳ. ಮೂರನೇ ಭಾರತೀಯ ಜನತಾ ಪಕ್ಷದ ಧ್ಯೇಯ ಉದ್ದೇಶ ಅಂದರೆ ನೇಷನ್ ಫಸ್ಟ್, ಪಾರ್ಟಿ ನೆಕ್ಸ್ಟ್ ಮತ್ತು ಸೆಲ್ಫ್ ಲಾಸ್ಟ್. ಅಂದರೆ ಇದೇ ಧ್ಯೇಯ ಉದ್ದೇಶದಲ್ಲಿ ನಾವು ಬಂದವರು. ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ. ವ್ಯಕ್ತಿ ಇಲ್ಲಿ ಮುಖ್ಯ ಅಲ್ಲ, ಪಕ್ಷ ಮುಖ್ಯ. ಪಕ್ಷಕ್ಕಿಂತ ಮೇಲ್ಪಟ್ಟು ಈಗ BJP, ಕಾಂಗ್ರೆಸ್ ಅಥವಾ JDS ಸೇರಿಕೊಂಡು ಇಡೀ ದೇಶದ ಪ್ರಶ್ನೆ ಬಂದಾಗ ನಾವೆಲ್ಲರೂ ಒಂದಾಗಬೇಕು. ಅಂದರೆ ಪಕ್ಷದಿಂದ ಕೂಡ ದೇಶ ಮುಖ್ಯ ಅನ್ನುವ ವಿಚಾರವನ್ನು ನಮಗೆ ಕಲಿಸಿಕೊಟ್ಟಿದ್ದಾರೆ. ನಾನು ಅನ್ನೋದು ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ವೇ ಅಲ್ಲ. ಇವತ್ತು ಅರುಣ್ ಕುಮಾರ್ ಪುತ್ತಿಲ್ ಅವರು ಇರ್ಬೋದು, ಅಶೋಕ್ ಕುಮಾರ್ ರೈ ಅವರು ಕೂಡ ಇಲ್ಲಿಂದಲೇ ಹೋದವರು, ಸಂಘದ ಗಣವೇಶ ಹಾಕಿದವರು. ಆದರೆ ನಾವೆಲ್ಲರೂ ಇಲ್ಲಿ ಸಂಘದ ಸಂಸ್ಕಾರ ಪಡೆದು ಇಲ್ಲಿ ಯಾವುದಂತ ತಾಯಿ ಭಾರತ ಮಾತೆಯನ್ನು ತಾಯಿ ಅಂತ ನಾವು ಪೂಜೆ ಮಾಡಿದವರು. ನಮ್ಮ ರಕ್ತದ ಕಣಕಣದಲ್ಲೂ ಕೂಡ ತಾಯಿ ಭಾರತಾಂಬೆಯನ್ನು ಪೂಜಿಸಬೇಕು. ನಾವು ಬೆಳಗಾತೆದ್ದಾಗ ಭಾರತ ಮಾತೆಗೆ ಪೂಜೆ ಮಾಡಿ ನಾವು ನಮ್ಮ ಕೆಲಸವನ್ನು ಪ್ರಾರಂಭ ಮಾಡುವಂಥದ್ದು. ಇವತ್ತು ಅರುಣನಿಗಿರ್ಬೋದು, ಅಶೋಕನಿಗಿರ್ಬೋದು, ಅಲ್ಲಿ ಅವರಿಗೆ ಮನಸ್ಸಲ್ಲಿ ಈಗ ದುಗುಡ ಇರ್ಬೋದು. ನಾನು ನನ್ನ ಪಕ್ಷಕ್ಕೆ ದ್ರೋಹ ಮಾಡಿ ಹೊರಗೆ ಬಂದೆ ಅನ್ನುವಂಥ ಬೇಸರ ಕೂಡ ಇರ್ಬೋದು. ಅದಕ್ಕೋಸ್ಕರ ಅವರು ಯತೀಶನ ಹೇಳಿದಾಗ ಅವರು ಕೂಡ ನಮ್ಮವರೇ. ಇಲ್ಲಿಂದ ಬಿಟ್ಟು ಹೋದರೂ ಕೂಡ ಅವರ ಮನಸ್ಸಿನ ಪ್ರತಿ ಕ್ಷಣ ಕೂಡ ಈ ಭಾರತ ಮಾತೆ, ಭಾರತೀಯ ಜನತಾ ಪಾರ್ಟಿ, ಕೇಸರಿ, ಭಗವಧ್ವಜ ಇದೇ ಅವರ ಮನಸ್ಸಲ್ಲಿ ಕೂಡ ಇರ್ತದೆ ಅನ್ನುವಂಥ ಭಾವನೆ ನನಗುಂಟು. ಅದಕ್ಕೋಸ್ಕರ ಕಾಂಗ್ರೆಸ್ನವರು ಯೋಚನೆ ಮಾಡಿರ್ಬೋದು, ಅಶೋಕನಲ್ಲಿ ಬಂದಿದ್ದಾರೆ, ಆದರೆ ಅವರು ನಮ್ಮವರೇ. ಏನೋ ತಪ್ಪಿ ಹೋಗಿದ್ದಾರೆ. ಆದರೂ ಇವರು ಯತೀಶನ ಹೇಳಿದ ಹಾಗೆ ಬಂದರೆ ನಮ್ಮ ಜೊತೆ, ಇಲ್ಲದ್ರೆ ನಿಮ್ಮನ್ನು ಬಿಟ್ಟು ಕೂಡ ಪಕ್ಷವನ್ನು ಇಷ್ಟು ಜನರ ಇತಿಹಾಸದ ತೆಗೆದು ನೋಡಿದರೆ ಈ ಪಕ್ಷಕ್ಕೆ ತುಂಬ ಜನರ ಬಲಿದಾನ ಉಂಟು. ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿಯವರು ಏನೋ ಕಾಂಗ್ರೆಸ್ಸಿಂದ ಬಿಟ್ಟು ಬಂದರು BJPಗೆ. ಯಾಕೋಸ್ಕರ ಬಂದರು ಅಂದರೆ ಏಕ್ ದೇಶ್ ಮೇ ದೋ ನಿಶಾನ್, ದೋ ಪ್ರಧಾನ್, ದೋ ವಿಧಾನ್. ಒಂದು ದೇಶದಲ್ಲಿ ಕಾಶ್ಮೀರದಲ್ಲಿ ಬೇರೆ ಧ್ವಜ ಆಗಬೇಕಂತ ಹೊರಟರು ಕಾಶ್ಮೀರಿ ಸಪರೇಟಿಸ್ಟ್ನವರು, ಪಾಕಿಸ್ತಾನ ಜೊತೆ ಸೇರಿಕೊಂಡು. ಬೇರೆ ಧ್ವಜ ಬೇಕು, ಬೇರೆ ಪ್ರಧಾನಿ ಬೇಕು, ಬೇರೆ ಸಂವಿಧಾನ ಬೇಕಂತ. ಅದಕ್ಕೋಸ್ಕರ ಕಾಶ್ಮೀರದಲ್ಲಿ ಕಾರಾಗೃಹವಾಸವನ್ನು ಅನುಭವಿಸಿದಂಥ ಶ್ಯಾಮಪ್ರಸಾದ್ ಮುಖರ್ಜಿಯವರು ನಮ್ಮ ಸ್ಥಾಪಕ ಅಧ್ಯಕ್ಷರು. ಅವರ ಪ್ರಾಣವನ್ನೇ ಕೊಟ್ಟರು. ಅವರ ಪ್ರಾಣ ಕಾಶ್ಮೀರದ ಜೈಲಿನಲ್ಲಿ ಪ್ರಾಣ ತ್ಯಾಗ ಆಯಿತು. ಅಂದರೆ ಈ ಎಲ್ಲ ವಿಚಾರವನ್ನು ಇವರು ನೆನಪಿಟ್ಕೊಂಡು ವಾಪಸ್ ಭಾರತೀಯ ಜನತಾ ಪಕ್ಷಕ್ಕೆ ಬರಬೇಕು. ಇಲ್ಲಿ ದೇಶವೇ ಮುಖ್ಯ, ವ್ಯಕ್ತಿ ಮುಖ್ಯ ಅಲ್ಲ. ನಾವೇನು ಕೆಲಸ ಮಾಡ್ತೀವಿ ನಮ್ಮ ಸ್ವಂತ ಸ್ವಾರ್ಥ ಅಲ್ಲ. ಇದು ದೇಶದ ಹಿಂದುತ್ವದ ಪ್ರತಿಯೊಬ್ಬರ ಹಿಂದುತ್ವದ ಜೊತೆಗೆ ಅಭಿವೃದ್ಧಿ ಕೂಡ. ಅದಕ್ಕೋಸ್ಕರ ನರೇಂದ್ರ ಮೋದಿ ಅವರು ನಮ್ಮ ನಾಯಕರು. ನಾವೆಲ್ಲರ ಜೊತೆ ಕೆಲಸ ಮಾಡಲಿಕ್ಕಿದ್ದೇವೆ. ಎಲ್ಲರೂ ಯುವಕರನ್ನು ಮನಗಂಡು ಯಾವುದೇ ರೀತಿಯಲ್ಲಿ ಗೊಂದಲ ಆಗದೆ BJPಯೇ ಫಸ್ಟ್ ಅನ್ನೋ ಕಾರಣಕ್ಕೋಸ್ಕರ ಕೆಲಸ ಮಾಡಬೇಕಂತ ನಮ್ಮ ಪ್ರಾರ್ಥನೆ. ಅವ್ರು ಗೆದ್ದರು BJPಗೆ ಸಪೋರ್ಟ್ ಮಾಡ್ತಾರಂತಲ್ಲ? ಅಲ್ಲ, ಅದನ್ನು ಹೇಳ್ತಾರೆ. ಚುನಾವಣೆಯ ಈ ಸಂದರ್ಭದಲ್ಲಿ ಅಂಥ ಮಾತುಗಳನ್ನು ಹೇಳಲೇಬೇಕು ಯಾರಾದ್ರೂ. ಆದರೆ ಅದು ಸಾಧ್ಯನಾ ಅಂತಂದರೆ ಸಾಧ್ಯ ಅಲ್ಲ. ಇವತ್ತೇನೋ ಪುತ್ತೂರಿನಂಥ ಪ್ರಜ್ಞಾವಂತ ಮತದಾರರು ಇರ್ತಕ್ಕಂಥ ಕ್ಷೇತ್ರದಲ್ಲಿ ಯಾರೊಬ್ಬ ಬಂಡಾಯ ನಿಂತುಕೊಂಡು ಗೆಲ್ತೀವಿ ಅಂತಕ್ಕಂಥದ್ದು ತುಂಬ ಸುಳ್ಳದು. ಸಾಧ್ಯ ಇಲ್ಲ ಅದು. ಇಲ್ಲಿ BJP ಗೆಲ್ಲಬೇಕು, ಇಲ್ಲ ಕಾಂಗ್ರೆಸ್ ಗೆಲ್ಲಬೇಕು, ಎರಡೇ ಪಾರ್ಟಿ ಗೆಲ್ಲಬೇಕು. ಇನ್ನೊಂದು ಪಕ್ಷ ಕೂಡ ಗೆಲ್ಲಲಿಕ್ಕೆ ಇಲ್ಲಿ ಸಾಧ್ಯತೆಗಳು ಕಡಿಮೆ. ಇಂಥ ಸಂದರ್ಭದಲ್ಲಿ ಇಂಥ ಮಾತುಗಳು ಯಾವುದೇ ಬೆಲೆಯನ್ನು ಉಳಿಸ್ಕೊಳ್ಳಲ್ಲ ಅಂತ ಅನಿಸುತ್ತೆ. ಇದಕ್ಕಿಂತ
ದೊಡ್ಡದಾಗಿರ್ತಕ್ಕಂಥ ಒಂದು ಸವಾಲು ಏನು ಅಂತಂದರೆ, ನಿನ್ನೆ ಕಾಂಗ್ರೆಸ್ನ ಅಭ್ಯರ್ಥಿ BJP ಕಾರ್ಯಕರ್ತರನ್ನು ನೋಡ್ಕೊಳ್ತೀನಿ, ಹಿಂದೂ ಕಾರ್ಯಕರ್ತರನ್ನು ನೋಡ್ಕೊಳ್ತೀನಿ ಅಂತಕ್ಕಂಥ ರೀತಿಯಲ್ಲಿ ಮಾತನ್ನಾಡಿದ್ದಾರೆ. ಈ ಸಂದರ್ಭದಲ್ಲಿ ಅರುಣ್ಕುಮಾರ್ ಪುತ್ತಿಲ್ ಅವರಿಗೆ ಆ ಭಾವನೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ನಮ್ಮ ಮಧ್ಯೆ ಇರತಕ್ಕಂಥ ಅಭಿಪ್ರಾಯ ಭೇದಗಳು ಇನ್ಯಾರೋ ಹಿಂದೂ ಕಾರ್ಯಕರ್ತರನ್ನು ದಮನ ಮಾಡ್ತೀವಿ ಅಂತಕ್ಕಂಥವ್ರ ಗೆಲುವಿಗೆ ಕಾರಣ ಆಗೋ ಸಾಧ್ಯತೆಗಳಿರ್ತವೆ. ಅಂಥ ಸಂದರ್ಭದಲ್ಲಿ ಅದು ಸಾಧ್ಯ ಆಗೋದಿಲ್ಲ. ನಾವು ಗೆಲ್ತೀವಿ. ಆದರೆ ಅರುಣ ನಂತರ ಯಾರು ಕಾರ್ಯಕರ್ತರಿದೆ, ಹಿಂದೂ ಕಾರ್ಯಕರ್ತರು, ಅವರು ನಮ್ಮ ಜೊತೆ ಸೇರಿಕೊಂಡು ಇಂಥ ಕೆಟ್ಟ ಭಾವನೆಗಳಿಗೆ ಒಂದು ಒಳ್ಳೆಯದಾಗಿರ್ತಕ್ಕಂಥ ಸಂದೇಶವನ್ನು ಕೊಡಲಿಕ್ಕೆ ನಾವು ಮತ್ತೆ ಕಿಶೋರಣ್ಣ ಹೇಳಿದ ಹಾಗೆ 30,000ಕ್ಕಿಂತ ಹೆಚ್ಚು ಅಂತರದಲ್ಲಿ ಗೆಲ್ಲಬೇಕು. ಅದಕ್ಕೆ ಅರುಣನ್ನ ಕೈ ಜೋಡಿಸ್ತಾರೆ ನಿನ್ನೆ ಕಾಂಗ್ರೆಸ್ ಅಭ್ಯರ್ಥಿ ಮಾತು ಕೇಳಿದ ಮೇಲೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಇದು ಇಬ್ಬರು ಯಂಗ್ಸ್ಟರ್ಸ್ ಮಾತು. ಅವರಿಬ್ಬರು ಏನು ಹೇಳಿದ್ರು ಅಂತ ಕೇಳಿದ್ರಿ. ಅಲ್ಲಿ ಅರುಣ್ಕುಮಾರ್ ಪುತ್ತಿಲ್ ಅವರಿದ್ದಾರೆ, ಅವರ ಬಗ್ಗೆ ಬಹಳ ಗೌರವ ಇದೆ. ಅವರು ನಮ್ಮ ಜೊತೆಗಿದ್ದವರು, ನಮ್ಮ ಜೊತೆಗೆ ಒಂದಷ್ಟು ಹಿಂದುತ್ವದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದವರು. ಅವರು ಮತ್ತೆ ಮನಸ್ಸು ಬದಲಾಯಿಸ್ತಾರೆ ಅನ್ನುವಂಥ ನಿರೀಕ್ಷೆಯಲ್ಲಿ ಇವರಿದ್ದಾರೆ. ಇವರು ಅಂತಹದ್ದೊಂದು ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ. ಇಲ್ಲಿ BJPಯ ಒಂದಷ್ಟು ಪ್ರಮುಖರಿದ್ದಾರೆ, ಜೊತೆಗೆ ಮೂಡದ ಅಧ್ಯಕ್ಷರು ಕೂಡ ಇದ್ದಾರೆ. ಅವರನ್ನು ಮಾತನಾಡಿಸುವ. ಸರ್, ಹೇಗಿದೆ ಚುನಾವಣಾ ವಾತಾವರಣ? ನಮ್ಮ ಪಕ್ಷದ ಅಭ್ಯರ್ಥಿ ಇವತ್ತು ಎಲ್ಲ ಕ್ಷೇತ್ರದಲ್ಲಿ ಅನುಭವಿ, ಅದಲ್ಲದೆ ಯಾವುದೇ ಭ್ರಷ್ಟಾಚಾರ ಆಗಲಿ ಯಾವುದೇ ಆರೋಪ ಇಲ್ಲದೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸ್ಥಾನ ನಿರ್ವಹಿಸಿದ ಒಂದು ದಿಟ್ಟ ಮಹಿಳೆ. ಅವರು ಈ ಕ್ಷೇತ್ರದಲ್ಲಿ ಮೊದಲಿಂದಲೂ ಪರಿಚಿತ. ಯಾಕೆ ಹೇಳಿದರೆ ಎಲ್ಲ ಇದಕ್ಕೆ ಎಲ್ಲ ಮತ ಚುನಾವಣೆ ಇರುವಾಗ ಇಲ್ಲಿ ಕಾರ್ಯನಿರ್ವಹಿಸ್ತಿದ್ರು. ಬೇರೆ ಬೇರೆ ಚುನಾವಣೆಯಲ್ಲಿ ಅವರು ಬಂದು ಇಲ್ಲಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಹಾಗೆ ನಿಮ್ಮಲ್ಲಿ ಇದ್ದಾಗ ಎದೆ ಕೊಟ್ಟು ಮುಂದೆ ಹೋದವರು ಇವತ್ತು ಬಂಡಾಯವಾಗಿ ನಿಂತಿದ್ದಾರೆ ಅಂತ ಹೇಳುವಂಥದ್ದಿದೆ. ಎದೆ ಕೊಟ್ಟು ಮುಂದೆ ಹೋದವರಿಗೆ ಕಾರ್ಯಕರ್ತರು ಅವರ ಪರವಾಗಿದ್ದಾರೆ, ಪಕ್ಷ ಅವರಿಗೆ ಬೆಲೆ ಕೊಟ್ಟಿಲ್ಲ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ಅದರ ಬಗ್ಗೆ ಏನು ಹೇಳ್ತೀರಿ? ಪಕ್ಷದ ಯಾವುದೇ ನಮ್ಮ ಸಂಘಟನೆ, ಅವರು ಸಂಘಟನೆಯಲ್ಲಿದ್ದದ್ದು, ಸಂಘಟನೆಯಿಂದ ದೂರವಾಗಿ ತುಂಬ ಸಮಯ ಆಯಿತು. ಹಿಂದೂ ನಾಯಕನೆಂಬ ನಾವು ಇವತ್ತಿಗೂ ಅವರನ್ನು ಗೌರವದಿಂದ ಕಾಣ್ತೇವೆ, ಹಿಂದೂ ನಾಯಕ. ಆದರೆ ಸಂಘಟನೆಯಲ್ಲಿ ಯಾವುದೇ ಸಂಘಟನೆಯಲ್ಲಿ ಇತ್ತೀಚೆಗೆ ಇರಲಿಲ್ಲ. ಮತ್ತು ಯಾವುದೇ ಸಂಘಟನೆಯಲ್ಲಿ ಇರಲಿ ಒಂದು ಸ್ಥಾನಮಾನಕ್ಕೆ ಯಾರು ಇದಕ್ಕೆ ಹೋಗುವವರಲ್ಲ. ಮತ್ತು ಅವರನ್ನು ಇವತ್ತಿಗೂ ಗೌರವಯುತವಾಗಿ ನಾವು ಕಾಣ್ತಾ ಇದ್ದೇವೆ. ಆದರೆ ಚುನಾವಣಾ ಸಂದರ್ಭದಲ್ಲಿ ಚುನಾವಣೆ ಬೇರೆಯೇ, ಈ ಸಂದರ್ಭವೇ ಬೇರೆ. ಚುನಾವಣೆಯಲ್ಲಿ ಹಿರಿಯರು ಆ ಬಗ್ಗೆ ನಿರ್ಣಯ ಕೈಗೊಳ್ತಾರೆ. ನಾವು ಏನು ನಮ್ಮ ಕೈಯಲ್ಲಿ ಇರುವುದಿಲ್ಲ. ಅದು ಕಾರ್ಯಕರ್ತರ ಆಯ್ಕೆ ಅಂತ ಪಕ್ಷ ಹೇಳ್ತಿದೆ, ನೀವು ಹೇಳ್ತಿದ್ರಿ ನಿಮ್ಮ ಕೈಯಲ್ಲಿ ಇಲ್ಲ ಅಂತ. ಕಾರ್ಯಕರ್ತರ ಆಯ್ಕೆ ಅಲ್ಲ, ಆಗಿದೆ ಅಲ್ಲ, ಕಾರ್ಯಕರ್ತರ ಆಯ್ಕೆಯಿಂದಲೇ ಆಗಿದೆ. ಕಾರ್ಯಕರ್ತರ ಆಯ್ಕೆಯಿಂದಲೇ ಆಗಿದೆ. ಇನ್ನು ನಾವು ಚುನಾವಣೆ ಇವತ್ತು ಕಡೆಯ ದಿನ ನಾಮಪತ್ರ ಸಲ್ಲಿಸಿ ಆಯಿತು, ಬಿ ಫಾರ್ಮ್ ಸಿಕ್ಕಿ ಆಯಿತು ಅವರ ಹೆಸರಲ್ಲಿ. ಇನ್ನು ಹಿರಿಯರ ಕೈಯಲ್ಲೇ ಇರೋದು. ಅವರು ನಾಲ್ದು ನಾಮಪತ್ರ ಹಿಂಪಡೆಯುತ್ತಾರ ಅಲ್ಲ ಮುಂದುವರಿತಾರೆ ಹೇಳಿ ಅದು ಅವರೇ ಬಿಟ್ಟದ್ದು. ಆ ಬಗ್ಗೆ ಹಿರಿಯರು ಆ ಬಗ್ಗೆ ಚಿಂತನೆ ಮಾಡ್ತಾರೆ. ಇಬ್ಬರ ಜಗಳ ಮೂರನೇವನಿಗೆ ಲಾಭ ಆಗ್ತದಾ? ಲಾಭ ಖಂಡಿತ ಆಗೋದಿಲ್ಲ. ಯಾಕೆ ಹೇಳಿದರೆ ಇವತ್ತಿನ ನೀವು ಟ್ರೆಂಡ್ ನೋಡಿರ್ಬೋದು. ಈಗ ಇನ್ನೊಂದು ವಿಷಯ ಏನು ಹೇಳಿದರೆ, ಈಗ ಹೇಳಲಿಕ್ಕೆ ಸಾಕು, ಅಲ್ಲಿಂದ ಇಲ್ಲಿಂದ ಬಂದದ್ದು ಹೇಳಿ. ಅಲ್ಲಿಂದ ಇಲ್ಲಿಂದ ಬರುವ ಸಮಸ್ಯೆ ಇಲ್ಲಿಲ್ಲ ಜನಗಳದ್ದು. ಇಲ್ಲಿ ಕಾರ್ಯಕರ್ತರಿದ್ದಾರೆ. ಅವರಾಗೆ
ಉಜಿರೆಯಿಂದ ಕುಂಟಾರಿನಿಂದೆಲ್ಲ ಬರುವ ಅಗತ್ಯ ನಮಗೆ ಇರುವುದಿಲ್ಲ. ನಮಗೆ ಇಲ್ಲಿಯ ಕಾರ್ಯಕರ್ತರೇ ಇದ್ದಾರೆ, ಇದರ ಮೊದಲು ಇದ್ದರು, ಇನ್ನೂ ಇದ್ದಾರೆ. ಧನ್ಯವಾದ ನಿಮಗೆ. ಓಕೆ, ಇದು ಪ್ರಮುಖರ ಮಾತು. ಅವರು ಹೇಳಿದರು, ನಮ್ಮವರೇ, ಬಂಡಾಯ ಅಭ್ಯರ್ಥಿಯ ಬಗ್ಗೆ ನಮಗೆ ಗೌರವ ಇದೆ, ಅವರನ್ನು ಸಮಾಧಾನ ಪಡಿಸುವಂಥ ಕೆಲಸವನ್ನು ಹಿರಿಯರು ಮಾಡಬೇಕು ಅನ್ನುವಂಥದ್ದು. ಅದರ ಜೊತೆಗೆ ಕಾಂಗ್ರೆಸ್ ಅಭ್ಯರ್ಥಿ ಯಾರಿದ್ದಾರೆ ಅವರು ಆಡಿದಂಥ ಮಾತುಗಳು ನಮಗೆ ನೋವು ತಂದಿದೆ, ಅವರೊಂದು ಮಂತ್ರಿಯನ್ನು ಮುಳುಗಿಸಿದವರು ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿದರು. ಒಟ್ಟಿನಲ್ಲಿ ಚುನಾವಣೆಯ ಕಾವು ಏರ್ತಾ ಇದೆ, ಜಿದ್ದಾಜಿದ್ದಿ ಜೋರ ಆಗ್ತಾ ಇದೆ. ಪುತ್ತೂರಿನಲ್ಲಿ ಮಹತ್ತೋಬಾರ ಮಹಾಲಿಂಗೇಶ್ವರನ ಆಶೀರ್ವಾದವನ್ನು ಜನತೆಯ ರೂಪದಲ್ಲಿ ಪಡೆಯೋರು ಯಾರು ಅನ್ನುವಂತಹ ಪ್ರಶ್ನೆ ಈಗ ಹುಟ್ಟಿಕೊಂಡಿದೆ. ಮೇ 13ಕ್ಕಾಗಿ ನಾವೆಲ್ಲ ಕಾಯ್ತಾ ಇದ್ದೇವೆ. ಮೇ 10 ಮತದಾನ ಮಾಡುವ ಮೂಲಕ ಎಲ್ಲರೂ ಕೂಡ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿ ಮೇ 13ಕ್ಕೆ ರಿಸಲ್ಟ್ ನೋಡೋಣ. ಸಲ್ಲಿಸಲಾಗಿದೆ. ನಮ್ಮ ಸುಮಾರು ಸಾವಿರಾರು ಅಂತ ಕೈಯಲ್ಲಿ ಕಾರ್ಯಕರ್ತರು ನನ್ನನ್ನು ಪ್ರೋತ್ಸಾಹಿಸಿ ಈಗ ವಿನ್ ಮಾಡುವ ಇದರಲ್ಲಿದ್ದಾರೆ. ಪುತ್ತೂರಿನ ಕಳೆದ ವರ್ಷದ ಅಭಿವೃದ್ಧಿಯನ್ನು ನೋಡಿಕೊಂಡು ಇವತ್ತು ಆಶಾ ತಿಮ್ಮಪ್ಪರ ಆ ನಾಮಪತ್ರ ಸಲ್ಲಿಕೆಯಲ್ಲಿ ಬಹುಶಃ ಅಭೂತಪೂರ್ವವಾದಂತಹ ಒಂದು ಭವ್ಯ ಮೆರವಣಿಗೆ, ಸಾವಿರಾರು ಜನ, ಸುಮಾರು 15,000 ಕಾರ್ಯಕರ್ತರು, ಅಭಿಮಾನಿಗಳು ಬಂದು ನಾಮಪತ್ರ ಸಲ್ಲಿಸುವ ಮುಖಾಂತರ ಮತ್ತೊಮ್ಮೆ ಪುತ್ತೂರಿನಲ್ಲಿ ಬಿಜೆಪಿಗೆ ಭರ್ಜರಿ ಜಯವನ್ನು ಗಳಿಸುವ ಮುಖಾಂತರ ಪುತ್ತೂರಿನ ಆಶಾ ಕಿರಣ ಆಶಕ್ಕ ಅಂತೇಳಿ ಇವತ್ತು ಜನ ಸಾಬೀತುಪಡಿಸಿದ್ದಾರೆ. 2ನೇ ತಾರೀಕಿಗೆ ನಡೆಯುವಂಥ ಕರ್ನಾಟಕ ವಿಧಾನಸಭಾ ಚುನಾವಣೆ 2023ರ ಒಂದು ಅಭೂತಪೂರ್ವ ತಯಾರಿಯಲ್ಲಿ ನಾವೆಲ್ಲ ಇದ್ದೇವೆ. ಇವತ್ತು ಪುತ್ತೂರಿನ ಇತಿಹಾಸದಲ್ಲಿ ಮತ್ತೆ ಭಾರತೀಯ ಜನತಾ ಪಾರ್ಟಿಯ ಶಾಸಕರ ಆಯ್ಕೆ ಮಾಡುವಂಥ ಹೊಂಗಿರಣಗಳು ಇವತ್ತು ಉದಯ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಸಹಸ್ರಾರು ಕಾರ್ಯಕರ್ತರು ಇವತ್ತು ಪ್ರತಿಜ್ಞೆ ಮಾಡಿದ್ದಾರೆ, ಮತ್ತೆ ಈ ಕ್ಷೇತ್ರವನ್ನು ಹಿಂದುತ್ವದ ಆಧಾರದಲ್ಲೇ ಗೆಲ್ತೀವಿ, ಮತ್ತೆ ಈ ಕ್ಷೇತ್ರವನ್ನು ಸವಾಲುಗಳನ್ನು ಎದುರಿಸಿಯೇ ಗೆಲ್ತೀವಿ ಅಂತ ಹೇಳುವಂಥ ಸಂಕಲ್ಪವನ್ನು ಮಾಡಿ ಇವತ್ತಿನ ಜನ ಇಲ್ಲಿಂದ ಹೋಗಿದ್ದಾರೆ. ಯಾಕೆಂತ ಕೇಳಿದರೆ ಒಂದಷ್ಟು ಹೊಸ ಸವಾಲುಗಳನ್ನು ನಾವು ಕಣ್ಣ ಮುಂದೆ ನೋಡಿದ್ದೇವೆ. ಅನುಭವಿಸಿ ಅನೇಕ ವರ್ಷಗಳಿಂದ ಸವಾಲುಗಳನ್ನ ಎದುರಿಸಿ ಬಂದಿರತಕ್ಕಂಥ ಸಂಘಟನೆ ನಮ್ಮದು. ಇವತ್ತು ಒಂದಷ್ಟು ಹಿಂದುತ್ವದ ಕಾರ್ಯಕರ್ತರು ಜೈಲಿನಲ್ಲಿರ್ತಕ್ಕಂಥ ಸಂದರ್ಭ ಅವರ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಸಂಘಟನೆಗಳು ನಮ್ಮದು. ಯಾವುದೇ ಕಾರ್ಯಕರ್ತನ ಹಿಂದುತ್ವದ ಕಾರ್ಯಕರ್ತನನ್ನ ಬಿಟ್ಟು ಹಾಕುವುದಿಲ್ಲ ಅಂತ ತೋರಿಸಿಕೊಟ್ಟಿರ್ತಕ್ಕಂಥ ಸಂಘಟನೆ, ಯುವಕರ ಪಡೆ ಇರ್ತಕ್ಕಂಥ ವ್ಯವಸ್ಥೆ ನಮ್ಮದು. ಅದು ಬಿಟ್ಟು ಯಾವುದೋ ಒಂದು ಹಿಂದುತ್ವ, ಯಾವುದೋ ಒಂದು ಇವತ್ತು ನಡೆದಿರ್ತಕ್ಕಂಥ ಟ್ರೆಂಡಿನ ಆಧಾರದಲ್ಲಿ ನಾವು ಮುಂದೆ ಹೋಗ್ತೇವೆ ಅಂತ ಯೋಚನೆ ಮಾಡಿದರೆ ಖಂಡಿತ ಅದು ಸಾಗುವುದಿಲ್ಲ ಅಂತ ಹೇಳುವ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಎರಡನೇದು, ಒಬ್ಬ ತಾಯಿಯನ್ನ ಇವತ್ತು ಈ ಕ್ಷೇತ್ರಕ್ಕೆ ಒಂದು ಅಭ್ಯರ್ಥಿಯನ್ನಾಗಿ ಕೊಟ್ಟಿರ್ತಕ್ಕಂಥ ನಾವು ಸ್ವೀಕಾರ ಮಾಡಿದ್ದೇವೆ. ಯಾಕೆ ಅಂತ ಕೇಳಿದರೆ ಈ ದೇಶದ ಇತಿಹಾಸ ಹೇಳಿದೆ. ಒಬ್ಬ ಸುಷ್ಮಾ ಸ್ವರಾಜ್ ನಮ್ಮೆಲ್ಲರಿಗೂ ಆದರ್ಶ. ಈ ರೀತಿಯ ಮಹಿಳೆಯರನ್ನು ಗೆಲ್ಲಿಸಿಕೊಟ್ಟಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ, ಇಡೀ ಜಗತ್ತಿಗೆ ಕಲಿಸಿಕೊಟ್ಟಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಒಬ್ಬ ಒಳ್ಳೆಯ ಅಭ್ಯರ್ಥಿ ಆಶಾ ತಿಮ್ಮಪ್ಪ ಅವರನ್ನ ಇಲ್ಲಿಗೆ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿಕೊಟ್ಟಿದೆ. ಇವತ್ತು ಸಹಸ್ರಾರು ಜನರ ಮಧ್ಯೆ ಹಿಂದುತ್ವದ ಆಧಾರದಲ್ಲಿ ಯುವ ಶಕ್ತಿ ಸಂಕಲ್ಪ ಮಾಡಿದೆ. ನಾಡ್ದು ನಡೆಯುವಂತಹ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಮತ್ತೆ ಗೆಲ್ಲಿಸ್ತೇವೆ. ಸವಾಲುಗಳನ್ನ ಹಾಕ್ತಾ ಇದ್ದಾರೆ, ನಿನ್ನೆ ಮೊನ್ನೆ ಬಂದವರು ಸವಾಲುಗಳನ್ನ ಹಾಕ್ತಾ ಇದ್ದಾರೆ. ನಾವು ಅನೇಕ ವರ್ಷಗಳನ್ನ ಇಲ್ಲಿ ಕೆಲಸ ಮಾಡಿದ್ದೀವಿ, ಅನೇಕ ವರ್ಷದಲ್ಲಿ ಹಿಂದುತ್ವ ಆಧಾರದಲ್ಲೇ ಕೆಲಸ ಮಾಡಿದ್ವಿ. ಯಾವುದೇ ಸ್ವಾರ್ಥಕ್ಕೋಸ್ಕರ ಕೆಲಸ ಮಾಡಿರ್ತಕ್ಕಂಥದ್ದಲ್ಲ. ಯಾವುದೇ ಸವಾಲುಗಳನ್ನ ಮೆಟ್ಟಿಯಾದರೂ ಸಹ ನಾಡ್ದು 10ನೇ ತಾರೀಕಿಗೆ ನಡೆಯುವಂಥ ಚುನಾವಣೆಯಲ್ಲಿ ಇಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರದ ಮತದಾರರನ್ನ ಕೇಳಿಕೊಂಡು ಗೆಲ್ಲಿಸುವಂತ ಹೊಣೆ ಮತ್ತು 13ನೇ ತಾರೀಕಿಗೆ ಅಭೂತಪೂರ್ವವಾಗಿರ್ತಕ್ಕಂಥ ವಿಜಯೋತ್ಸವವನ್ನು ಮಾಡಿಸುವಂತ ಸಂಕಲ್ಪ ನಮ್ಮದು. ಅದಕ್ಕೆ ಸಹಸ್ರಾರು ಸಂಖ್ಯೆಯ ಕಾರ್ಯಕರ್ತರು, ಯುವ ಶಕ್ತಿ ಇವತ್ತು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಎಲ್ರಿಗೂ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೈ ಶ್ರೀರಾಮ್. ಈಗ ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತಿದ್ದಾರೆ, ನೀವು ಹೇಳಿದ್ರಿ ಪಕ್ಷ ಯಾರನ್ನು ಕೂಡ ಬಿಟ್ಟು ಹಾಕಿಲ್ಲ, ನಮ್ಮದು ಸಂಘಟನೆ ಎಲ್ಲರನ್ನು ಕೂಡ ನಾವು ಜೊತೆ ಕರ್ಕೊಂಡು ಹೋಗಿದ್ದೇವೆ. ಇದರ ಬಗ್ಗೆ ಪಕ್ಷೇತರ ಸ್ಪರ್ಧೆ ಬಿಜೆಪಿ ಎಷ್ಟು ಸವಾಲಾಗ್ತದೆ ನೋಡಿ. ನಮ್ಮ ಸಂಘಟನೆಗಳು ನಮ್ಮ ಹಿರಿಯರುಗಳು ನಮ್ಗೆ ಕಲಿಸಿಕೊಟ್ಟಿರ್ತಕ್ಕಂಥ ಎಲ್ಲರನ್ನು ಜೊತೆ ಸೋರಿಸಿಕೊಂಡು ಒಟ್ಟು ಸಾಗೋಣ ಅಂತ ನಾವು ಅದೇ ಹಾಡನ್ನು ಹೇಳಿಕೊಂಡು ಅದೇ ವ್ಯವಸ್ಥೆ ಅಡಿ ಮುಂದೆ ಹೋಗ್ತಾ ಇರ್ತಕ್ಕಂಥ ನಾವೆಲ್ಲ ನೋಡಿದ್ದೇವೆ. ಆದರೆ ಒಂದಷ್ಟು ಅಪೇಕ್ಷೆಗಳು, ಒಂದಷ್ಟು ಆಸೆಗಳು ಎಲ್ರಿಗಿರ್ತಕ್ಕಂಥದ್ದು ಸಹಜ. ಆದರೆ ಒಂದು ಹಂತದವರೆಗೆ ಅದೆಲ್ಲ ಇರಬೇಕಾಗಿರ್ತಕ್ಕಂಥ ನಮಗೆ ನಾವೊಂದು ಹೇಳ್ತಾ ಇರ್ತಕ್ಕಂಥ ಒಂದು ಹಂತದ ತನಕ ಅದೆಲ್ಲ ಇರಬೇಕು ಅಂತ. ಒಂದು ಹಂತ ದಾಟಿದ ಮೇಲೆ ಮತ್ತೆ ಅದನ್ನು ಕೆದಕುವಂಥ ಕೆಲಸ ಮಾಡಿದರೆ ಅದು ಇಡೀ ಸಮಾಜಕ್ಕೆ ಒಂದು ಮಾರಕ. ಇವತ್ತು ನಮ್ಮ ಜೊತೆ ಇರ್ತಕ್ಕಂಥವ್ರು, ನಮ್ಮ ಜೊತೆ ಕೆಲಸ ಮಾಡಿರ್ತಕ್ಕಂಥವ್ರು ಯಾವುದೋ ಒಂದು ವಿಚಾರಕ್ಕೋಸ್ಕರ ನಮ್ಮಿಂದ ಹೊರಗೆ ಹೋಗಿ ಪಕ್ಷೇತರವಾಗಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ನಮಗೆ ಪಕ್ಷೇತರಾಗಿ ಸ್ಪರ್ಧೆ ಮಾಡ್ತಕ್ಕಂಥ ಅವರು ಯೋಚನೆ ಮಾಡಬೇಕಿತ್ತು. ನಾವೆಲ್ಲ ಒಟ್ಟಾಗಿ ಅಣ್ಣ ತಮ್ಮನ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ನಾಳೆ ಅದೇ ಬೂತಿನಲ್ಲಿ ಹೋಗಿ ಈ ಅಣ್ಣ ತಮ್ಮ ಹಿಂದುತ್ವ ಅಂತ ಹೇಳಿರ್ತಕ್ಕಂಥ ನಾವೆಲ್ಲ ಅಣ್ಣ ತಮ್ಮಂದರು ಅಂತ ಭಾವನೆಯಿಂದ ಸ್ವೀಕಾರ ಮಾಡಬೇಕಾದ್ರೆ ನಾವು ಮತ್ತೆ ಅಣ್ಣ ತಮ್ಮಂದಿರ ಮಧ್ಯೆ ಬಿರುಕನ್ನು ತರಬೇಕಾ? ಯೋಚನೆ ಮಾಡಬೇಕಲ್ಲ ಅವರು. ಆ ರೀತಿಯ ಯೋಚನೆಗಳನ್ನ ಮಾಡಿದರೆ ಖಂಡಿತವಾಗಿ ಅವರು ಯಾವುದೋ ಯೋಚನೆಯನ್ನು ಮಾಡಿ ಒಳ್ಳೆ ನಿರ್ಧಾರವನ್ನು ಮಾಡಲಿ ಅಂತ ಹೇಳುವಂಥ ಹಾರೈಕೆ ನಮ್ಮದು. ಆದರೆ ಯಾವುದೇ ವಿಚಾರವಿದ್ದರೂ ಸಹ ಒಂದು ವಿಚಾರದ ರಾಷ್ಟ್ರೀಯತೆಯ ವಿಚಾರಧಾರದ ಅಡಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಕಾರ್ಯಕರ್ತರು ನಾವು. ಆ ರಾಷ್ಟ್ರೀಯ ವಿಚಾರಧಾರ ಅಡಿಯಲ್ಲಿ ಬಂದಾಗ ನಾವು ಸ್ವಾರ್ಥವನ್ನು ಮರಿಬೇಕು. ನಾವು ಯಾವುದೋ ತ್ಯಾಗಕ್ಕೆ ರೆಡಿಯಾಗಿರಬೇಕು.
ಈ ರೀತಿಯ ಯೋಚನೆ ಮಾಡಿದರೆ ಮಾತ್ರ ಇದನ್ನು ಮುಂದಿನ ದಿವಸದಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ. ಈ ರೀತಿಯ ತ್ಯಾಗ ಮಾಡಿರ್ತಕ್ಕಂಥ ಸಹಸ್ರಾರು ಕಾರ್ಯಕರ್ತರಿದ್ದಾರೆ, ಕೆಲಸ ಮಾಡಿರ್ತಕ್ಕಂಥ ಸಹಸ್ರಾರು ಕಾರ್ಯಕರ್ತರಿದ್ದಾರೆ. ಅವ್ರೆಲ್ಲರಿಗೂ ನಾವು ಮಾರ್ಗದರ್ಶನ ಕೊಡಬೇಕಲ್ಲ, ಮಾರ್ಗದರ್ಶಿಗಳಾಗಿರ್ಬೇಕಲ್ಲ. ಆ ಯೋಚನೆಯನ್ನು ಮಾಡಬೇಕು ಅಂತ ಹೇಳುವಂಥ ಸಲಹೆಯನ್ನು ಅಷ್ಟೇ ಹೇಳ್ತಾ ಇದ್ದೀನಿ. ಬಿಜೆಪಿಗೆ ಪುತ್ತೂರಿನ ಬಿಜೆಪಿಯಲ್ಲೇ ಒಂದಷ್ಟು ಸವಾಲುಗಳನ್ನು ನಿನ್ನೆ ಮೊನ್ನೆಯಲ್ಲಿ ನೋಡಿದ್ದೇವೆ. ಆದರೆ ಇವತ್ತು ಒಂದು ಆತ್ಮವಿಶ್ವಾಸ ಬಂದಿದೆ. ಇವತ್ತು ಇಲ್ಲಿ ಯಾವಾಗ ನಾಮಪತ್ರ ಈ ಅಭೂತ ಮಹಾಲಿಂಗೇಶ್ವರನ ಅನುಗ್ರಹದಿಂದ ಅಲ್ಲಿಯ ಅವರ ದೇವರಲ್ಲಿ ಪ್ರಾರ್ಥನೆ ಮಾಡಿ ಇಲ್ಲಿ ಬಂದಿರತಕ್ಕಂಥ ಒಂದು ದೊಡ್ಡ ಅಪಾರವಾಗಿರ್ತಕ್ಕಂಥ ಸಂಖ್ಯೆ, ಯುವಕರಲ್ಲಿರ್ತಕ್ಕಂಥ ಜೋಶ್, ಒಂದು ಆತ್ಮವಿಶ್ವಾಸ ಮೂಡಿದೆ. ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಮತ್ತೆ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀಮತಿ ಆಶಾ ತಿಮ್ಮಪ್ಪ ಅವರನ್ನು 100ಕ್ಕೆ 100 ನಾವು ಗೆಲ್ಲಿಸಿಕೊಡ್ತೇವೆ ಅಂತ ಹೇಳುವಂಥ ಭರವಸೆ ನಮ್ಮದು. ಭರವಸೆಯಾಗಿ ಉಳಿಯುವುದಿಲ್ಲ ಅನ್ನುವಂಥದ್ದು ಇದು ಪ್ರತಿಜ್ಞೆ. ಭಾರತೀಯ ಜನತಾ ಪಾರ್ಟಿ ಸಂಘಟನಾತ್ಮಕವಾಗಿ ಬೆಳೆದು ಬಂದಂಥ ಒಂದು ಪಾರ್ಟಿ ಅದು. ಇವತ್ತು ಪಕ್ಷದ ಹಿರಿಯರು ಆಶಾ ತಿಮ್ಮಪ್ಪಗೌಡ ಅವರನ್ನು ಪಕ್ಷದ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದಾರೆ. ಇವತ್ತು ಸಹಸ್ರ ಸಂಖ್ಯೆಯಲ್ಲಿ ಬಂದು ನಾಮಿನೇಷನ್ ನಾವು ಮಾಡಿದ್ದೇವೆ. ಈಗಾಗಲೇ 2 ಸುತ್ತಿನ ಪ್ರವಾಸಗಳು ನಮ್ಮ ಜೊತೆ ಆಗಿದೆ. ಪುತ್ತೂರಿನ ಅಭ್ಯರ್ಥಿ ಅಂತ ಆಯ್ಕೆ ಸಂಬಂಧ ಒಂದಷ್ಟು ಗೊಂದಲಗಳಿವೆ ಅಂತ ಹೇಳೋ ಮಾಧ್ಯಮದಲ್ಲಿ ಬಂದಿದೆ. ಆದರೆ ಯಾವುದೇ ರೀತಿಯ ಗೊಂದಲಗಳಿಲ್ಲ. ಆಶಾ ತಿಮ್ಮಪ್ಪ ಅವರು 3 ಸಾರಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, 1 ಬಾರಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ, ನಗರ ಪಂಚಾಯತ್ನ ಅಧ್ಯಕ್ಷರಾಗಿ ಸಾಕಷ್ಟು ಅನುಭವವನ್ನು ಪಡ್ಕೊಂಡಿರ್ತಕ್ಕಂಥ ಒಬ್ಬ ದಿಟ್ಟ ಧೀರ ಮಹಿಳೆ ಅಂತ ನಾನು ಹೇಳ್ತೇನೆ. ಅವರ ಅಧ್ಯಕ್ಷ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನಡೆದಿದೆ. ಪ್ರತಿಯೊಬ್ಬ ಕಾರ್ಯಕರ್ತನ ನೋವಿಗೆ ಸ್ಪಂದಿಸುವಂಥ ತಾಯಿಯ ಹೃದಯ ಇರತಕ್ಕಂಥ ಒಬ್ಬಳು ಮಹಿಳೆ. ಇವತ್ತು ಆಶಾ ತಿಮ್ಮಪ್ಪನವರ ಜನಸ್ತೋಮ, ಅವರು ನಾಮಿನೇಷನ್ ಸಂದರ್ಭ ಸೇರಿದಂಥ ಜನಸ್ತೋಮವೇ ದಿಕ್ಸೂಚಿ ಅಂತ ನಾನು ಹೇಳಲಿಕ್ಕೆ ಬಯಸ್ತಿದ್ದೇನೆ. ಪುತ್ತೂರು ಕ್ಷೇತ್ರವನ್ನು ಕಳೆದ ಒಂದು ಅವಧಿ ನಾವು ಕಳ್ಕೊಂಡಿದ್ದೆವು, ನಿರಂತರವಾಗಿ ನಾವು ಗೆದ್ದುಕೊಂಡು ಬಂದಿದ್ದೇವೆ. ಈ ಸಾರಿ ಕಳೆದ ಸಲ 19,500 ಅಂತರದಲ್ಲಿ ಸಂಜೀವ ಮಠನವರು ಗೆದ್ದಿದ್ದಾರೆ. ಅವರ ಒಂದು 5 ವರ್ಷದ ಅವಧಿಯಲ್ಲಿ ಸುಮಾರು 1,500 ಕೋಟಿಯಷ್ಟು ಅನುದಾನವನ್ನು ತಂದು ಪ್ರತಿ ಹಳ್ಳಿಯ ರಸ್ತೆಗಳನ್ನು ಕಾಂಕ್ರೀಟೀಕರಣ ಮಾಡುವ ಮೂಲಕ ಅಭಿವೃದ್ಧಿಯ ಶಕೆ ಅಂತ ಹೇಳುವಂತ ತೋರಿಸಿಕೊಟ್ಟಿದ್ದಾರೆ. ಅದನ್ನು ಆಶಕ್ಕ ಅವರು ಮುಂದುವರಿಸ್ತಾರೆ ಅಂತ ಹೇಳುವ ಎಲ್ಲ ವಿಶ್ವಾಸ ನಮಗಿದೆ. ಹಾಗಾಗಿ ಆಶಕ್ಕನವರು ಸುಮಾರು 30,000ಕ್ಕೂ ಹೆಚ್ಚಿನ ಮತಗಳ ಅಂತರದಿಂದ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ಆಯ್ಕೆಯಾಗ್ತಾರೆ ಅಂತ ಹೇಳೋ ವಿಶ್ವಾಸ ನಮ್ಮಲ್ಲಿದೆ. ಪಕ್ಷೇತರ ಅಭ್ಯರ್ಥಿಯ ಸ್ಪರ್ಧೆ ಬಿಜೆಪಿಗೆ ಸವಾಲಾಗಬಹುದಾ? ಖಂಡಿತವಾಗ್ಲೂ ಇಲ್ಲ. ನಾವು ಅರುಣ್ ಕುಮಾರ್ ಪುತ್ತಿಲ್ ಅವರ ವಿರೋಧಿಸ್ತಾ ಒಂದು ಜನ ಅಲ್ಲ. ಅವರು ಯಾವುದೋ ಒಂದು ತಮ್ಮ ಭಾವನೆಯಿಂದ ಸ್ಪರ್ಧೆ ಆಕಾಂಕ್ಷಿಯಾಗಿ ಅವರು ನಾಮಿನೇಷನ್ ಮಾಡಿದ್ದಾರೆ. ನಮಗೆ ಇನ್ನೂ ವಿಶ್ವಾಸ ಇದೆ. ಅವರು ಭಾರತೀಯ ಜನತಾ ಪಾರ್ಟಿಯ ಸಂಘಟನಾತ್ಮಕವಾಗಿ ಸಾಕಷ್ಟು ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಉತ್ತಮ ನಾಯಕ ನಾನು ಹೇಳ್ತೇನೆ. ಅವರು ಇನ್ನೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ, ಹಿಂದುತ್ವದ ಪರವಾಗಿ ಕೆಲಸ ಮಾಡ್ತಕ್ಕಂಥ ಗುಣ ಅವರಲ್ಲಿದೆ. ಹಾಗಾಗಿ ಅವರು ನಮ್ಮ ಜೊತೆ ಕೈ ಸೇರ್ತಾರೆ ಅಂತ ಹೇಳುವ ವಿಶ್ವಾಸ ನಮಗಿದೆ. ಯಾವುದೇ ಕಾರಣಕ್ಕೂ ಇಲ್ಲಿ ಬಿಜೆಪಿಯನ್ನು ಸೋಲಿಸುವಂಥ ಯಾವುದೇ ವ್ಯವಸ್ಥೆ ಯಾರಿಂದಲೂ ಸಾಧ್ಯ ಇಲ್ಲ. ಒಟ್ಟು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಆಶಕ್ಕ ಅವರು ಗೆದ್ದು ಬರ್ತಾರೆ.